ಮತ್ತು ನಿಮ್ಮ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮ್ಮ ಮರಿಯ ವರಪ್ರಸಾದ ಪೂರ್ಣೆ ಕರ್ತನು ಮಾಡಿದ್ದಾರೆ, ಸ್ತ್ರೀಯರಿಂದ ಧನ್ಯರು ಮತ್ತು ನಿಮ್ಮ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮ್ಮ ಮರಿಯ ವರಪ್ರಸಾದ ಪೂರ್ಣೆ ಕರ್ತನು ಮಾಡಿದ್ದಾರೆ, ಸ್ತ್ರೀಯರಿಂದ ಧನ್ಯರು ಮತ್ತು ನಿಮ್ಮ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮ್ಮ ಮರಿಯ ವರಪ್ರಸಾದ ಪೂರ್ಣೆ ಕರ್ತನು ಮಾಡಿದ್ದಾರೆ, ಸ್ತ್ರೀಯರನ್ನು ಧನ್ಯರು ಮತ್ತು ನಿಮ್ಮ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮ್ಮ ಮರಿಯ ವರಪ್ರಸಾದ ಪೂರ್ಣೆ ಕರ್ತನು ಮಾಡಿದ್ದಾರೆ, ಸ್ತ್ರೀಯರನ್ನು ಧನ್ಯರು ಮತ್ತು ನಿಮ್ಮ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ನಮ್ಮ ಮರಿಯ ವರಪ್ರಸಾದ ಪೂರ್ಣೆ ಕರ್ತನು ಮಾಡಿದ್ದಾರೆ, ಸ್ತ್ರೀಯರನ್ನು ಧನ್ಯರು ಮತ್ತು ನಿಮ್ಮ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ನಮ್ಮ ಮರಿಯ ವರಪ್ರಸಾದ ಪೂರ್ಣೆ ಕರ್ತನು ಮಾಡಿದ್ದಾರೆ, ಸ್ತ್ರೀಯರನ್ನು ಧನ್ಯರು ಮತ್ತು ನಿಮ್ಮ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮ್ಮ ಮರಿಯ ವರಪ್ರಸಾದ ಪೂರ್ಣೆ ಕರ್ತನು ಮಾಡಿದ್ದಾರೆ, ಸ್ತ್ರೀಯರನ್ನು ಧನ್ಯರು ಮತ್ತು ನಿಮ್ಮ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮ್ಮ ಮರಿಯ ವರಪ್ರಸಾದ ಪೂರ್ಣೆ ಕರ್ತನು ಮಾಡಿದ್ದಾರೆ, ಸ್ತ್ರೀಯರನ್ನು ಧನ್ಯರು ಮತ್ತು ನಿಮ್ಮ ಫಲವಾದ ಯೇಸು ಧನ್ಯರು. ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಪವಿತ್ರಾತ್ಮನಿಗೂ ಮಹಿಮೆ ಆಗಲಿ, ಆದಿಯಲ್ಲಿದ್ದಾಗೆ ಈಗಲೂ ಯಾವಾಗಲೂ ಈಗ ಅಂತರಕ್ಕೂ. ಆಮೆನ್. ಓ ನನ್ನ ಯೇಸುವೆ, ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ, ಎಲ್ಲ ಆತ್ಮಗಳನ್ನು ವಿಶೇಷವಾಗಿ ನಿಮ್ಮ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಆಮೆನ್. ನಮ್ಮ रणीय का बुद्धि में नमन चाजुवा अमृता निबरोशा कामिल मरता उपदेश योचे बड़का याद कंचा कोणदस्ता अस्कार उसकार सुन अमित कार दंगता तर तो आमचे शिके तेरिये का कुलचे दोळे आमचे वैरपत्ती आणि या प्रदेशा उपरांत शिक्षण दे पॉल्झम कनके एदाळी मगाळी लव्यम कार्यमरिये भगवंती देवाचे महिमा स्तोत्र कर ख्रिस्ताच्या बसवण्यागामी फौजांच्या खातीर. प्रेज द लॉर्ड, प्रेज द लॉर्ड, हालेलुया, हालेलुया, हालेलुया. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯಾ, 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 ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಹೇಳ್ತದೆ, ಫಿಲಿಪಿಯ ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನ, ಫಿಲಿಪಿಯನ್ಸ್ ಚಾಪ್ಟರ್ 4:4. ದೇವರ ವಾಕ್ಯ ಹೇಳ್ತದೆ, ಸರ್ವೇಶ್ವರನಲ್ಲಿ ನೀವು ಆನಂದಿಸಿರಿ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನೀವು ದೇವರಲ್ಲಿ ಸಂತೋಷ ಪಡಿರಿ, ಆನಂದಿಸಿರಿ. ಯಾಕೆಂದರೆ ದೇವರ ಸಾನ್ನಿಧ್ಯದಲ್ಲಿ ಯಾರೂ ದುಃಖದಿಂದ ಇರಲಿಕ್ಕೆ ಸಾಧ್ಯವಿಲ್ಲ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ನಾವು ಇವತ್ತು ಈ ದೇವಾಲಯಕ್ಕೆ ಬಂದಿದ್ದೀವಿ, ದಾನ ಕೇಂದ್ರಕ್ಕೆ ಬಂದಿದ್ದೀವಿ. ಇಲ್ಲಿ ದೇವರ ಸನ್ನಿಧಿಯ ಮುಂದೆ ನಾವು ಇದ್ದೀವಿ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ದೇವರ ವಾಕ್ಯ ಹೇಳ್ತದೆ ಮತ್ತಾಯನ ಶುಭವಾರ್ತೆಯಲ್ಲಿ 18ನೇ 19ನೇ ಅಧ್ಯಾಯದಲ್ಲಿ 19 ಮತ್ತು 20 ವಚನಗಳು, ಎಲ್ಲಿ 2-3 ಜನ ನನ್ನ ನಾಮದಲ್ಲಿ ಸೇರಿದ್ದಾರೋ ಅದರ ಮಧ್ಯದಲ್ಲಿ ನಾನಿದ್ದೇನೆ ಅಂತ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಪ್ರಭುವಿನಲ್ಲಿ ನೀವು ಸತತವು ಆನಂದಿಸಿರಿ. ಪ್ರಭುವಿನಲ್ಲಿ ನೀವು ಸತತವು ಸತತವು ಅಂದರೆ ದಿನ ರಾತ್ರಿ ಯಾವಾಗಲೂ ಆನಂದದಿಂದ ಇರಬೇಕಂತ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಆನಂದಿಸಬೇಕೆಂದು ಮತ್ತೆ ನಾನು ಒತ್ತಿ ಹೇಳುತ್ತೇನೆ. ಪ್ರೈಸ್ ದಿ ಲಾರ್ಡ್. ನೀವೆಲ್ಲರೂ ದೇವರ ಮುಂದೆ ಏನಾಗಬೇಕು? ಆನಂದಿಸಬೇಕಂತ ದೇವರ ವಾಕ್ಯ ಹೇಳ್ತೇವೆ. ಒತ್ತಿ ಹೇಳ್ತೇನೆ, ನಿಮ್ಮ ಸಹಾನುಭೂತಿ ಸರ್ವರಿಗೂ ತಿಳಿದಿರಲಿ, ಪ್ರಭುವಿನ ಪುನರಾಗಮನ ಸಮೀಪಿಸಿದೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ನಾವು ಪ್ರಭುವಿನ ಆಗಮನ ಕಾಲದಲ್ಲಿದ್ದೀವಿ, ಹೌದಲ್ವಾ? ಆಗಮನ ಕಾಲ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಈ ಸಲ ಒಂದು ಮನಸ್ಸಿನಲ್ಲಿಡಬೇಕು. ನಾವು ಈ ಸಲ ಎಲ್ಲ ಗೋಧಲಿಯನ್ನು ಮಾಡ್ತಾ ಇದ್ದೀರಿ, ಹೌದಲ್ವಾ? ಮನೆಯಲ್ಲೆಲ್ಲ ಗೋಧಲಿ ಮಾಡ್ತಾರಲ್ಲ, ಗರ್ದನ ಸೊಗೊಟ್ಟು. ಪ್ರೈಸ್ ದಿ ಲಾರ್ಡ್. ಇಲ್ಲೂ ಕೂಡ ಮಾಡ್ತಾಯಿದ್ದಾರೆ, ಇಲ್ಲಿ ಆಗ್ತಾಯಿದೆ ದೊಡ್ಡದು. ಇವತ್ತು ಈ ಸಲ ಯೇಸುವಿನ ಆಗಮನ ಗೋಧಲಿಯಲ್ಲಿ ಆಗಬಾರ್ದು, ನಮ್ಮ ಹೃದಯದಲ್ಲಿ ಆಗಬೇಕು. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ.
ಇದೊಂದು ಬದಲಾವಣೆ ಈ ಸಲ ತರಬೇಕು ನಾವು. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಗೋದಲಿ ಬೇಡ ನಮಗೆ. ಗೋದಲಿಯಲ್ಲಿ ಅದೊಂದು ಖಾಲಿ ಒಂದು ನೆನಪಿಗೆ ಮಾತ್ರ ಮಾಡುವಂಥದ್ದು. ಪ್ರೈಸ್ ಲಾರ್ಡ್. ಅಲ್ಲಿ ಯೇಸು ಬರ್ತಾರಾ? ಅಲ್ಲಿ ಯೇಸು ಬರಲ್ಲ. ಪ್ರೈಸ್ ಲಾರ್ಡ್. ಯೇಸು ಎಲ್ಲಿ ಬರುವುದು? ಈ ಗೋದಲಿಯಲ್ಲಿ. ಇದು ಗೋದಲಿ ಶುದ್ಧ ಇದ್ದರೆ, ಇದು ಹೃದಯ ಶುದ್ಧ ಇದ್ದರೆ, ಈ ದೇವಾಲಯದಲ್ಲಿ ಯೇಸು ಬಂದು ನೆಲೆಸ್ತಾರೆ. ಇಲ್ಲಿ ಆಗಮನ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಅದಕ್ಕೆ ನೀವು ಕ್ರಿಸ್ಮಸ್ ಕಾಲಕ್ಕೆ ಕಾಯಬೇಕಂತಿಲ್ಲ. ಇದೇ ದಿನ, ಇದೇ ಕ್ಷಣದಲ್ಲಿ ದೇವರ ಯೇಸುವಿನ ಆಗಮನ ಹೃದಯದಲ್ಲಿ ಆಗಲಿಕ್ಕಿದೆ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಲ್ಲೆಲೂಯಾ. 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 ಈಗೆಲ್ಲ ಕ್ರಿಸ್ಮಸ್ ಹಬ್ಬ ಸಮೀಪಿಸುವಾಗ ನೀವೆಲ್ಲರೂ ಏನಾದ್ರೂ ಹಣ ಮಾಡಿ ಹೇಗಾದ್ರೂ ಒಂದು ಹೊಸ ಡ್ರೆಸ್ಸನ್ನು ತೊಗೊಳ್ತೀರಿ. ಹೌದಲ್ವಾ? ಹೌದಲ್ವಾ? ಪರ್ಚೇಸ್ ಮಾಡೋದಿಲ್ವಾ? ಈಗಲೇ ತುಂಬ ಕುಸುವಾರ ಮಾಡಲಿಕ್ಕೆ ಡ್ರೆಸ್ ಎಷ್ಟೋ ರಶ್ ಇದೆ ಮಾರ್ಕೆಟಲ್ಲೆಲ್ಲ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ತುಂಬ ಅಂದರೆ ಕ್ರಿಸ್ಮಸ್ ಹಬ್ಬದ ದಿವಸ ನಮ್ಮ ಎಲ್ಲ ಚರ್ಚಿಗೆ ಬರುವವರ ಡ್ರೆಸ್ ಎಲ್ಲ ಹೊಳಪು. ಹೌದಲ್ವಾ? ತುಂಬ ಹೊಳಪು, ಒಳಗೆಲ್ಲ ಕೊಳಕು. ಏನು ಪ್ರಯೋಜನ? ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಆಗ ಕ್ರಿಸ್ಮಸ್ ಹಬ್ಬ ಆಚರಣೆ ಗೋದಲಿಯಲ್ಲಿ ಮಾತ್ರ, ನಮ್ಮ ಹೃದಯದಲ್ಲಿ ಏನೂ ಆಗಲ್ಲ. ಪ್ರೈಸ್ ಲಾರ್ಡ್. ಅದಕ್ಕೆ ನಾವು ಹೇಳುವುದು, ಈ ಸಲದ ಯೇಸುವಿನ ಆಗಮನ ಎಲ್ಲಿ ಆಗಬೇಕು? ಎಲ್ಲಿ ಆಗಬೇಕು? ಎಲ್ಲಿ ಆಗಬೇಕು? ಯಾರ ಹೃದಯದಲ್ಲಿ? ನಮ್ಮಲ್ಲ. ಯಾರ ಹೃದಯದಲ್ಲಿ? ನನ್ನ ಹೃದಯದಲ್ಲಿ ಆಗಬೇಕು. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಇಷ್ಟು ಮಂದಿ ಇದ್ದೀವಿ ನಮ್ಮ ಅಂದರೆ, ಇದರಲ್ಲಿ ಯಾರೂ ಒಬ್ಬರು ಆಚೆ ಹೋಗ್ತಾರೆ, ಬಿಡುವುದಿಲ್ಲ. ಪ್ರೈಸ್ ಲಾರ್ಡ್. ಅದಕ್ಕಾಗಿ ನನ್ನ ಜೀವನದಲ್ಲಿ, ನನ್ನ ಹೃದಯದಲ್ಲಿ ಯಾರ ಆಗಮನ ಆಗಬೇಕು? ಯೇಸುವಿನ ಆಗಮನ ಆಗಬೇಕು. ಪ್ರೈಸ್ ಲಾರ್ಡ್. ಅದಕ್ಕೆ ದೇವರು ಹೇಳ್ತಾರೆ, ಸಂತೋಷವಾಗಿರು. ಯಾವಾಗಲೂ ನೀನು ಸಂತೋಷವಾಗಿರು. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. 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 ಪ್ರೈಸ್ ಲಾರ್ಡ್. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ನಿನ್ನೆ ಒಂದು ಕುಟುಂಬ ನನ್ನ ಹತ್ರ ಬಂದಿತ್ತು. ಆ ಕುಟುಂಬ ಅಂದರೆ ಸಾಲದಿಂದ ಇಡೀ ಮುಳುಗು ಹೋಗಿದೆ. ಒಂದು ವಾರದ ಮೊದಲು ಬಂದಿದ್ದರು. ಸಾಲದಿಂದ ಮುಳುಗು ಹೋಗಿದೆ. ಏನು ಅವರಿಗೆ ಒಂದು ದಾರಿ ಕಾಣುವುದಿಲ್ಲ. ಯಾಕಂದರೆ ಅವರ ಬಿಸ್ನೆಸ್ ಎಲ್ಲ ಮಾಡಿದ್ದು ಎಲ್ಲ ಹೋಗಿದೆ. ಈಗ ಏನು, ಆ ಮಕ್ಕಳು ಸಣ್ಣ 2 ಮಕ್ಕಳಿದ್ದಾರೆ. ಸಣ್ಣ ಮಕ್ಕಳು, ಒಂದು 4 ವರ್ಷದ್ದು, ಒಂದು 7 ವರ್ಷದ್ದೇನೋ. ಈ ಮಕ್ಕಳಿಗೆ ರೋಗ, ಇವರಿಗೆ ರೋಗ, ಇವರ ಹೆಂಡತಿಗೆ 4 ಜನರು ರೋಗದಿಂದ ನಳುತ್ತಿದ್ದರೆ, ಎಲ್ಲ ಸಾಲ, ಬ್ಯಾಂಕಿನ ಸಾಲ, ಕೈ ಸಾಲ, ಇದೆಲ್ಲ ಬಡ್ಡಿ ಅವರು ಮನೆಗೆ ಬಂದು ಉಪದ್ರ ಕೊಡ್ತಾ ಇದ್ದಾರೆ. 1 ವಾರ ಆಯಿತು ಅವರು ಬಂದು ಪ್ರಾರ್ಥಿಸಿದೆವು ನಾವು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೋಡಿ, ಎಲ್ಲ ದಾರಿಗಳು ಬಂದಾಗುವಾಗ, ಎಲ್ಲ ದಾರಿಗಳು ಮುಚ್ಚಲ್ಪಟ್ಟಾಗ ಒಂದು ದಾರಿ ದೇವರು ನಮಗೆ ತೋರಿಸ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. 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 1 ವಾರ ಆಯಿತು. ನಿನ್ನೆ ಓಡಿ ಬಂದರು. ಅವರು ಹೇಳಿದರು, ನನಗೆ ಒಂದು ಅವಕಾಶ ಸಿಕ್ಕಿತ್ತು ಪುನಃ ಒಮ್ಮೆ ಬಿಸ್ನೆಸ್ ಮಾಡಲಿಕ್ಕೆ. ಮ್ಯಾನೇಜರ್ ಖುದ್ದಾಗಿ, ಬ್ಯಾಂಕ್ ಮ್ಯಾನೇಜರ್ ಕರೆದರು, ನಿನ್ನ ಸಾಲ ಎಷ್ಟುಂಟು, ನಿನಗೆ ಏನು ಬೇಕು, ಅವರೆಲ್ಲ ಪರಿಸ್ಥಿತಿಯನ್ನು ಹೇಳಿದರೆ, ಅದಕ್ಕೆ ಆ ಮೊದಲಿನ ಲೋನನ್ನು ಹಾಗೆ ಇಟ್ಟು ಇನ್ನೊಂದು ಲೋನನ್ನು ಕೊಟ್ಟು ನಿನಗೆಲ್ಲ ಸಾಲವನ್ನು ತೀರಿಸಿ ನಿನ್ನ ಬಿಸ್ನೆಸ್ಸನ್ನು ಆರಂಭಿಸಬೇಕಂತ ಹೇಳಿದರು ನಿನ್ನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. 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 ಅವನು ನಿನ್ನೆ ಬಂದಿದ್ದ ನಮ್ಮ ಆಶ್ರಮಕ್ಕೆ ಭೇಟಿ ನೀಡಲು. ಅಂದರೆ ದೇವರು ಎಷ್ಟು ಉಪಕಾರ ಅವರನ್ನು ಮಾಡಿದರು ಅಂತ. ಪ್ರೈಸ್ ದಿ ಲಾರ್ಡ್. ಏನು ದಾರಿ ಇರಲಿಲ್ಲ. ಅವರಿಗೆ ಒಂದೇ ಒಂದು ದಾರಿ ಇತ್ತು. ಆತ್ಮಹತ್ಯೆಯ ಚಿಂತನೆಗಳು ಇದ್ದವು ಅವರಲ್ಲಿ. ಏನು ಮಾಡೋದು ಇನ್ನು? ಒಂದೇ ದಾರಿ, ಆತ್ಮಹತ್ಯೆ ಮಾಡೋದು. ಸಣ್ಣ ಮಕ್ಕಳಿದ್ದಾರೆ ಪಾಪ. ಎಲ್ಲಿ ಹೋಗೋದು? ದೇವರು ಒಂದು ಆಶೀರ್ವಾದವನ್ನು ದಯಪಾಲಿಸಿದರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಕ್ಕೆ ದೇವರು ಹೇಳ್ತಾರೆ, ಸಂತೋಷವಾಗಿರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸಂತೋಷವಾಗಿರು, ಎಡಬಿಡದೆ ಪ್ರಾರ್ಥಿಸು. ನಿನ್ನ ಜೀವನದಲ್ಲಿ ಅದ್ಭುತ ಕಾರ್ಯಗಳನ್ನು ಯೇಸು ಮಾಡುತ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. 2 ಕರಗಳನ್ನು ಮೇಲಕ್ಕೆತ್ತೋಣ. ದೇವರ ಸನ್ನಿಧಿಯಲ್ಲಿ ಇರುವಾಗ, ದೇವರ ಪ್ರಸನ್ನತೆಯಲ್ಲಿ ಇರುವಾಗ ನಾವು 2 ಕರಗಳನ್ನು ಮೇಲಕ್ಕೆತ್ತಿ ಸ್ತೋತ್ರ ಆಡೋಣ. ಭಾಷಾ ವರಗಳಿಂದ ಎಲ್ಲರೂ ಸ್ತುತಿಸೋಣ. ಹಲ್ಲೆಲೂಯಾ. 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 ಅದ್ಭುತ ಕಾರ್ಯಗಳು ನಡೆಯಲ್ಪಡಲಿ. ಯೇಸುವಿನ ಪರಿಶುದ್ಧ ರಕ್ತದಿಂದ ಎಲ್ಲವೂ ಶುದ್ಧೀಕರಿಸಲ್ಪಡಲಿ. ಯೇಸುವಿನ ಪವಿತ್ರ ನಾಮದಲ್ಲಿ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ನಡೆಯಲಿ. ಈ ದಿನವೇ ಅಪ್ಪ ತಂದೆಯೇ, ಎಲ್ಲ ಶಕ್ತಿ
ಶಕ್ತಿಗಳು, ಎಲ್ಲ ದುಷ್ಟ ಶಕ್ತಿಗಳ ಪ್ರಭಾವಗಳು ಈ ಧ್ಯಾನ ಕೇಂದ್ರಕ್ಕೆ ಬರುವವರನ್ನು ಬಿಟ್ಟು ತೊಲಗಲಿ ಯೇಸುವಿನ ನಾಮದಲ್ಲಿ. ಹಾಲೆಲೂಯಾ, 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 ಹಾಲೆಲೂಯಾ. ಈರಬವರೇ ಕಲವರೆದಗೆ ಶಂತರಬರೆ ಕರಬಲರೆ ಕಲೆ ಜೀಸಸ್. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಪ್ರೈಸ್ ದಿ ಲಾರ್ಡ್, ಗ್ಲೋರಿಫೈ ಮೈಟಿ ಗಾಡ್. ಹಾಲೆಲೂಯಾ, worship Lord Jesus, 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 Jesus. Hallelujah, 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 hallelujah. ಚಪ್ಪಳೆ ತಟ್ಟುತ್ತಾ ಹಾಡೋಣ. ಸಂತೋಷವಾಗಿರು, ಉಲ್ಲಾಸವಾಗಿರು, ಯೇಸುವಿನ ನಾಮದಲ್ಲಿ ಸಂತೋಷವಾಗಿರು, ಓಹೋ ಉಲ್ಲಾಸವಾಗಿರು. ಎಲ್ಲರೂ ಹಾಡೋಣ. ಸಂತೋಷವಾಗಿರು, ಉಲ್ಲಾಸವಾಗಿರು, ಯೇಸುವಿನ ನಾಮದಲ್ಲಿ ಸಂತೋಷವಾಗಿರು, ಓಹೋ ಉಲ್ಲಾಸವಾಗಿರು. ಗಟ್ಟಿಯಾಗಿ ಚಪ್ಪಾಳೆ ತಟ್ಟುತ್ತಾ, ಕಾಲೇಜ ಹಾಕುತ್ತಾ, ಕುಣಿಯುತ್ತಾ, ನಲಿಯುತ್ತಾ ದೇವರನ್ನು ನಾವು ಸ್ತುತಿಸೋಣ. ನಮ್ಮನ್ನೇ ನಾವು ಮರೆತು ಬಿಡೋಣ. ಯಾಕೆಂದರೆ ದೇವರ ಸನ್ನಿಧಿಯಲ್ಲಿದ್ದೇವೆ, ನಾವು ದೇವರ ಪ್ರಸನ್ನತೆಯಲ್ಲಿದ್ದೇವೆ. ಅವರ ಕೃಪೆ ವರದಾನಗಳೊಂದಿಗೆ ನಾವು ದೇವರನ್ನು ಸ್ತುತಿಸೋಣ, ದೇವರನ್ನು ಮಹಿಮೆ ಪಡಿಸೋಣ. ನನಗೊಂದು ಅದ್ಭುತವ ಯೇಸು ಮಾಡುವರು, ನನಗೊಂದು ಅದ್ಭುತವ ಯೇಸು ಮಾಡುವರು. ನಿರಾಶನಾಗದೆ ನಿರೀಕ್ಷಿಸು, ಎಡೆಬಿಡದೆ ನೀ ಪ್ರಾರ್ಥಿಸು. ನಿರಾಶನಾಗದೆ ನಿರೀಕ್ಷಿಸು, ಎಡೆಬಿಡದೆ ನೀ ಪ್ರಾರ್ಥಿಸು, ಎಡೆಬಿಡದೆ ನೀ ಪ್ರಾರ್ಥಿಸು, ಎಡೆಬಿಡದೆ ನೀ ಪ್ರಾರ್ಥಿಸು. ಸಂತೋಷವಾಗಿರು, ಉಲ್ಲಾಸವಾಗಿರು, ಯೇಸುವಿನ ನಾಮದಲ್ಲಿ ಸಂತೋಷವಾಗಿರು, ಓಹೋ ಉಲ್ಲಾಸವಾಗಿರು, ಸಂತೋಷವಾಗಿರು, ಉಲ್ಲಾಸವಾಗಿರು, ಯೇಸುವಿನ ನಾಮದಲ್ಲಿ ಸಂತೋಷವಾಗಿರು, ಓಹೋ ಉಲ್ಲಾಸವಾಗಿರು. ನಿನ್ನ ಮುಂದೆ ಯೇಸು ಹೋಗುವರು, ಬೆಟ್ಟಗಳ ಸಮ ಮಾಡುವರು. ನಿನ್ನ ಮುಂದೆ ಯೇಸು ಹೋಗುವರು, ಬೆಟ್ಟಗಳ ಸಮ ಮಾಡುವರು. ಕತ್ತಲಲ್ಲಿ ಬಿಚ್ಚಿಟ್ಟ ನಿಧಿಗಳ ನಿನಗೆ ನೀಡುವರು, ಕತ್ತಲಲ್ಲಿ ಬಚ್ಚಿಟ್ಟ ನಿಧಿಗಳ ನಿಮಗೆ ನೀಡುವರು, ನಿಮಗೆ ನೀಡುವರು, ನಿಮಗೆ ನೀಡುವರು. ಸಂತೋಷವಾಗಿರು, ಉಲ್ಲಾಸವಾಗಿರು, ಯೇಸುವಿನ ನಾಮದಲ್ಲಿ
ಸಂತೋಷವಾಗಿರು, ಓಹೋ ಉಲ್ಲಾಸವಾಗಿರು, ಸಂತೋಷವಾಗಿರು, ಉಲ್ಲಾಸವಾಗಿರು. ಯೇಸುವಿನ ನಾಮದಲ್ಲಿ ಸಂತೋಷವಾಗಿರು, ಓಹೋ ಉಲ್ಲಾಸವಾಗಿರು. ನಿನ್ನ ಆತ್ಮರಕ್ಷಕನು ಅತಿ ಬೇಗ ಬರಲಿರುವ, ನಿನ್ನ ಆತ್ಮರಕ್ಷಕನು ಅತಿ ಬೇಗ ಬರಲಿರುವ, ಕಣ್ಣೀರ ಒರೆಸಿ ದುಃಖವ ಅಳಿಸಿ ಜೊತೆಯಲ್ಲಿ ಕರೆದೊಯ್ಯುವ, ಕಣ್ಣೀರ ಅಳಿಸಿ ದುಃಖವ ಅಳಿಸಿ ಜೊತೆಯಲ್ಲಿ ಕರೆದೊಯ್ಯುವ, ಜೊತೆಯಲ್ಲಿ ಕರೆದೊಯ್ಯುವ, ಜೊತೆಯಲ್ಲಿ ಕರೆದೊಯ್ಯುವ. ಸಂತೋಷವಾಗಿರು, ಉಲ್ಲಾಸವಾಗಿರು, ಯೇಸುವಿನ ನಾಮದಲ್ಲಿ ಸಂತೋಷವಾಗಿರು, ಓಹೋ ಉಲ್ಲಾಸವಾಗಿರು, ಸಂತೋಷವಾಗಿರು, ಉಲ್ಲಾಸವಾಗಿರು. ಯೇಸುವಿನ ನಾಮದಲ್ಲಿ ಸಂತೋಷವಾಗಿರು, ಓಹೋ ಉಲ್ಲಾಸವಾಗಿರು, ಸಂತೋಷವಾಗಿರು, ಉಲ್ಲಾಸವಾಗಿರು. ಯೇಸುವಿನ ನಾಮದಲ್ಲಿ ಸಂತೋಷವಾಗಿರು, ಓಹೋ ಉಲ್ಲಾಸವಾಗಿರು. ಹಲ್ಲೆಲೂಯ 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 ಹಲ್ಲೆಲೂಯ. ಯೇಸುವೇ ಹಲ್ಲೆಲೂಯ ಹಲ್ಲೆಲೂಯ ಹಲ್ಲೆಲೂಯ. ಎಲ್ಲ ಬಂಧನಗಳು ಮುರಿಯಲ್ಪಡಲಿ, ಎಲ್ಲ ಕಟ್ಟುಗಳು ಬಿಚ್ಚಲ್ಪಡಲಿ ಯೇಸುವಿನ ನಾಮದಲ್ಲಿ. ವರೆ ಕಬಾಬ ಬಾಬಾ ಹಿರಲ ಕಬಾಬ ಚಂದರ ಬರೆ ಕರಬಲ ಕರ್ ಜೀಸ 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 ಜೀಸ. ಪ್ರೈಸ್ ದಿ ಲಾರ್ಡ್. ನಾವು ಏನಂತ ಹಾಡಿದ್ದು? ಸಂತೋಷವಾಗಿರು, ಉಲ್ಲಾಸ. ಒಂದು ಮುಖಗಳನ್ನು ನೋಡಿ ಅಂತೆ, ಒಂದು ಸಂತೋಷ ಉಂಟಾ? ಎಂದು ಉಲ್ಲಾಸ ಆದರೂ ಉಂಟಾ? ನೋಡಿ, ಒಬ್ಬರೊಬ್ಬರು ನೋಡಿ ಒಂದು ಹಲೋ ಅಂತ ಹೇಳಿ, ಪ್ರೈಸ್ ದಿ ಲಾರ್ಡ್ ಅಂತೇಳಿ ಕೈ ಕುಲಿಕೆ ಒಂದು ಸ್ವಲ್ಪ ಹಲೋ ಅಂದೆ. ಕೋವಿಡ್ ಇಲ್ಲ, ಈಗ ತೊಂದರೆ ಇಲ್ಲ, ಕೈ ನೀಡಬಹುದು ಒಂದು. ಓಕೆ, ನಿಮ್ಮ ಬಲಬದಿ ಎಡಬದಿಯಲ್ಲಿದ್ದವರಿಗೆ ಒಂದು ಸಂತೋಷದಿಂದ ನಿಮ್ಮ ನಗುವನ್ನು ನೋಡಿ ಅವರು ಕೂಡ ನಗಲಿ ಸ್ವಲ್ಪ. ಪಾಪ ಕೆಲವರು ಎಷ್ಟೋ ವರ್ಷ ಆಯಿತು ನಗದೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ ಹಾಲೆಲೂಯ. ಕೆಲವರ ಜೀವನದಲ್ಲಿ ಖಾಲಿ ಪವಿತ್ರ ಶುಕ್ರವಾರ ಮಾತ್ರ ಇರುತ್ತದೆ. ಹಾಲೆಲೂಯ. ಶನಿವಾರ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ. ಯಾವಾಗ ದೇವರು ನಮ್ಮನ್ನು ಮುಟ್ಟುವುದು, ನಾವು ಎಲ್ಲ ಫ್ರೀ ಆಗಬೇಕೆಲ್ಲ. ಮನಸ್ಸಿನ ವೇದನೆಗಳು ಹೋಗಬೇಕು, ಹೃದಯದ ಭಾರಗಳು ಹೋಗಬೇಕು. ನಾವೊಂದು ಫ್ರೀ ಆಗುವಾಗ ಪವಿತ್ರ ಆತ್ಮ ನಮ್ಮಲ್ಲಿ ಬಂದು ನೆಲೆಸುವಂಥ ಸಮಯ ಅದು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ನಾವು ಗಟ್ಟಿಯಾಗಿ ನಿಲ್ತೇವೆ. ಇಲ್ಲಿ ಮನಸ್ಸಿನಲ್ಲಿ ಇಲ್ಲಿ ಬಂದಿದ್ದೇವೆ, ಆದರೂ ಕೂಡ ಮನೆಯದ್ದು ಟೆನ್ಷನ್, ಅದು ಟೆನ್ಷನ್, ಬಿಸ್ನೆಸ್ ಟೆನ್ಷನ್, ಅದೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಇಲ್ಲಿ ಬಂದು ನೀವು ಸ್ತುತಿ ಆಡಿದರೆ ಯಾವುದು ಅದ್ಭುತ ಕಾರ್ಯಗಳು ನಮ್ಮ ಜೀವನದಲ್ಲಿ ಆಗೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಯಾವಾಗ ಆಗೋದು? ನಮ್ಮ ಇಡೀ ಶರೀರ ಉಂಟಲ್ಲ, ಅದು ಫ್ರೀ ಆಗಬೇಕು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಅದು ಪವಿತ್ರ ಆತ್ಮನಿಗೆ ಬೇಕಾದಂಗೆ ಆಗಬೇಕು, ಫ್ಲೆಕ್ಸಿಬಲ್ ಆಗಬೇಕು.
ಶರೀರ. ಆಗ ಪವಿತ್ರ ಆತ್ಮ ಬಂದು ನೆಲೆಸ್ತಾರೆ. ಪ್ರೈಸ್ ಲಾರ್ಡ್. ಕಿಂಚಿತ್ತು 1 ಇಂಚು ಕೂಡ ನಂದು ಅಂತ ಇದ್ದರೆ ಅಲ್ಲಿ ಪವಿತ್ರ ಆತ್ಮ ಬರಲ್ಲ. ಪ್ರೈಸ್ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಇವತ್ತು ನಿಮ್ಮ ಜೀವನದಲ್ಲಿ ಅದ್ಭುತ ಕಾರ್ಯಗಳು ಆಗಬೇಕಾ? 4 ಜನರಿಗೆ ಮಾತ್ರ ತೊಂದರೆ ಇಲ್ಲ, ನಿಮಗೆ ಖಂಡಿತ ಆಗತ್ತೆ. ಉಳಿದವರಿಗೆ ಅಂದರೆ 4 ಜನ ಮಾತ್ರ ಉತ್ತರ ಕೊಟ್ಟದ್ದು. ನಿಮ್ಮ ಉತ್ತರ ದೇವರು ನೋಡ್ತಾರೆ, ನೋಡೋದಿಲ್ವಾ? ಅಲ್ಲೋ, 4 ಜನ ಆಗಬೇಕಂತ ಹೇಳಿದ್ದಾರೆ, ಅವ್ರು ಖಂಡಿತ ಆಗುತ್ತೆ. ಉಳಿದವರಿಗೆ ಹೇಗೆ ಆಗೋದು? ನೀವು ಉತ್ತರ ಕೊಡದಿದ್ದರೆ, ನಿಮ್ಮ ಬಾಯಿ ತೆರೆದಿದ್ದರೆ ಹೇಗೆ ಅದ್ಭುತ ಆಗೋದು? ಸಾಧ್ಯನೇ ಇಲ್ಲ. ನೀವು ಬರೀ ಚೇರ್ಗಳನ್ನು ಬಿಸಿ ಮಾಡಿ ಮನೆಗೆ ಹೋಗ್ತೀರ ಅಷ್ಟೇ. ಪ್ರೈಸ್ ಲಾರ್ಡ್. ಹಾಲೆಲೂಯ. ನಿಮ್ಮ ಬಿಸಿಯಿಂದ ಚೇರ್ಗಳ ಕಲ್ಲರ್ ಸ್ವಲ್ಪ ಬದಲಾಗುತ್ತೆ ಅಷ್ಟೇ, ಬೇರೆ ಏನಾಗಲ್ಲ. ಪ್ರೈಸ್ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಇದು ನಿಜವಾಗಿ ಹೇಳೋದು, ನಾನು ಸತ್ಯವಾಗಿ ಹೇಳೋದು, ನನ್ನ ಅನುಭವದಿಂದ ಹೇಳೋದು ಇದು. ಪ್ರೈಸ್ ಲಾರ್ಡ್. ಯಾವಾಗ ಪವಿತ್ರಾತ್ಮ ಕೆಲಸ ಮಾಡ್ತಾರೆ, ಯಾವಾಗ ರೋಗ ರುಜಿನಗಳು ದೂರ ಆಗುತ್ತದೆ, ನಮ್ಮನ್ನು ಈ ಶರೀರವನ್ನು ಸಂಪೂರ್ಣವಾಗಿ ದೇವರಿಗೆ ಬಿಟ್ಟು ಕೊಡಬೇಕು. ಪ್ರೈಸ್ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ನನ್ನ ದೇಹದ ಮೇಲೆ ಕೂಡ ನನಗೆ ಅಧಿಕಾರ ಇಲ್ಲ. ಅಧಿಕಾರ ಯಾರಿಗೆ? ಯೇಸುವಿಗೆ. ಪ್ರೈಸ್ ಲಾರ್ಡ್. ಅದು ಬಿಡಬೇಕು. ಆಗ ಮಾತ್ರ ನಮ್ಮ ಶರೀರದಲ್ಲಿ ಪವಿತ್ರ ಆತ್ಮ ಬಂದು ಕೆಲಸ ಮಾಡ್ತಾರೆ. ಪ್ರೈಸ್ ಲಾರ್ಡ್. ಹಾಲೆಲೂಯ, 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 ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ದೇವರ ವಾಕ್ಯ ಹೇಳ್ತದೆ, ನೀವು ದೇವಾಲಯಕ್ಕೆ ಬರುವಾಗ, ಧ್ಯಾನ ಕೇಂದ್ರಕ್ಕೆ ಬರುವಾಗ ನಿಮ್ಮ ಚಿಂತೆ ಭಾರಗಳನ್ನು ನನಗೆ ಸಮರ್ಪಿಸಿ ಅಂತ ಹೇಳ್ತಾರೆ. ನಿಮ್ಮ ಚಿಂತೆ ಭಾರಗಳನ್ನು ನನಗೆ. ಎಲ್ಲಿ ಕಷ್ಟಪಡುವವರೇ, ಬಳಲಿ ಬೆಂಡಾದವರೇ, ನೀವೆಲ್ಲ ಸರ್ವಜನರು ನನ್ನ ಬಳಿಗೆ ಬನ್ನಿ. ಎಲ್ಲಿ ಹೇಳಲ್ಪಟ್ಟಿದೆ ಇದು ವಾಕ್ಯ? ಮತ್ತಾಯನ ಶುಭವಾರ್ತೆ 11ನೇ ಅಧ್ಯಾಯ 38ನೇ ವಚನದಲ್ಲಿ ಹೇಳಲ್ಪಟ್ಟಿದೆ. ಪ್ರೈಸ್ ಲಾರ್ಡ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ನೀವು ಭಾರ ಹೊತ್ತು ಬಂದಿದ್ದೀರಿ. ಇಲ್ಲಿ ಬಂದ ಮೇಲೆ ದೇವರಿಗೆ ಅದನ್ನು ಸಮರ್ಪಣೆ ಮಾಡದೆ, ಅದನ್ನು ಸಮರ್ಪಿಸಿ ಕೊಡದೆ, ನಿಮ್ಮ ತಲೆಯ ಮೇಲೆ ಹೊತ್ತು ಇಲ್ಲಿ ನಿಂತರೆ ಏನಾದರೂ ಬದಲಾಗ್ತದ? ಆಗ್ತದ? ಇಲ್ಲ. ಪ್ರೈಸ್ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಯಾಕಂದರೆ ನಾವು ಇಲ್ಲಿ ಬಂದರೆ ನಮ್ಮ ಎಲ್ಲ ಭಾರವನ್ನು ಯಾರಿಗೆ ಬಿಟ್ಟು ಕೊಡಬೇಕು? ಯೇಸುವಿಗೆ ಬಿಟ್ಟುಕೊಡಿ. ನಾವು ನಿಶ್ಚಿಂತರಾಗಬೇಕು. ನಮಗೆ ಏನು ಚಿಂತಿಲ್ಲ, ಅವ್ರು ನೋಡ್ತಾರೆ ಎಲ್ಲ. ಪ್ರೈಸ್ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ನೀವು ಚಿಂತೆ ಮಾಡಿದರೆ, ನೀವು ಟೆನ್ಷನ್ ಮಾಡಿದರೆ ದೇವರು ಹೇಳ್ತಾರೆ, ಮಾಡಿಕೊಳ್ಳಿ, ನಿಮ್ಮ ಸಮಸ್ಯೆಗಳು ನೀವೇ ಬಗೆಹರಿಸಿ, ನಾನು ಸುಮ್ಮನಿಗೆ ಇರ್ತೀನಂತ. ಪ್ರೈಸ್ ಲಾರ್ಡ್. ಎಷ್ಟೋ ಜನರು ಚಿಂತೆ ಭಾರವನ್ನು ತನ್ನಷ್ಟಿಗೆ ಹೊತ್ತುಕೊಂಡು ನಡೆಯುವುದು, ದೇವರಿಗೆ ಕೊಡುವುದಿಲ್ಲ. ಪ್ರೈಸ್ ಲಾರ್ಡ್. ಅದಕ್ಕೆ ಅವರ ಚಿಂತೆ ಭಾರಗಳು ಯಾವುದು ದೂರ ಆಗುವುದು ಇಲ್ಲ. ಪ್ರೈಸ್ ಲಾರ್ಡ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಪ್ರೈಸ್ ಲಾರ್ಡ್. ಹಾಲೆಲೂಯ. ಅದಕ್ಕಾಗಿ ನಾವು ಗಟ್ಟಿಯಾಗಿ ಚಿಂತೆ ಭಾರಗಳನ್ನೆಲ್ಲ ವೇದಿಕೆ ಮೇಲೆ ಬಿಟ್ಟುಕೊಡಿ. ಇವತ್ತು ಈ ವೇದಿಕೆ ನಿಮ್ಮ ಚಿಂತೆ ಭಾರಗಳನ್ನು ತೆಗೆಯಲಿಕ್ಕೆ, ನಿಮ್ಮ ರೋಗಗಳನ್ನು ತೆಗೆಯಲಿಕ್ಕೆ, ನಿಮ್ಮ ಕಷ್ಟಗಳನ್ನು ತೆಗೆಯಲಿಕ್ಕೆ, ನಿಮ್ಮ ಸೋಲುಗಳನ್ನು ತೆಗೆಯಲಿಕ್ಕೆ, ನಿಮ್ಮ ಸಾಲದ ಭಾರಗಳನ್ನು ತೆಗೆಯಲಿಕ್ಕೆ ವೇದಿಕೆ ಇದೆ. ಇಲ್ಲಿ ವೇದಿಕೆ ಅದಕ್ಕಾಗಿ ವೇದಿಕೆ. ಪ್ರೈಸ್ ಲಾರ್ಡ್. ಇಲ್ಲಿ ಬಂದ ಮೇಲೆ ವೇದಿಕೆ ಮೇಲೆ ಸಮರ್ಪಣೆ ಮಾಡಿ ನೀವು ನಿಶ್ಚಿಂತರಾಗಿ ಎಲ್ಲ ದೇವರು ನೋಡ್ತಾರೆ ಅಂತ ನಂಬಿ. ಪ್ರೈಸ್ ಲಾರ್ಡ್. ಎಲ್ಲ ದೇವರು ನೋಡ್ತಾರೆ. ದೇವರು ಎಲ್ಲ ಏನು ಬೇಕಾದರೂ ದೇವರು ನನ್ನ ಜೀವನದಲ್ಲಿ ಮಾಡಬಹುದು. ಯಾಕೆಂದರೆ ನಾನು ದೇವರ ಸಂಬಂಧಪಟ್ಟವಳು ಅಂತ. ಪ್ರೈಸ್ ಲಾರ್ಡ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಅದಕ್ಕಾಗಿ ಚಿಂತೆ ಭಾರವನ್ನು ಹೊತ್ತುಕೊಂಡು ನಡೆಯಬೇಡಿ, ಚಿಂತೆ ಭಾರವನ್ನು ದೇವರಿಗೆ ಕೊಟ್ಟು ನಡೆಯಿರಿ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಅದಕ್ಕಾಗಿ ದೇವರಿಗೆ ಸ್ತುತಿ. 2 ಕರಗಳನ್ನು ಮೇಲಕ್ಕೆತ್ತನ, ಕಣ್ಣುಗಳನ್ನು ಮುಚ್ಚಿಕೊಳ್ಳಿ, ಗಟ್ಟಿಯಾಗಿ ಸ್ತುತಿಯಿರಿ. ಎಷ್ಟು ನಿಮಗೆ ಸ್ವರ ಉಂಟು ಅಷ್ಟು ದೊಡ್ಡ ಸ್ವರದಲ್ಲಿ ದೇವರನ್ನು ಸ್ತುತಿ, ಹಾಲೆಲೂಯ ಅಂತ ಮಾತ್ರ ಸ್ತುತಿಯಾಡಿ. ಹಾಲೆಲೂಯ, 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 ಹಾಲೆಲೂಯ. ಗಟ್ಟಿಯಾಗಿ, ಗಟ್ಟಿಯಾಗಿ, ಗಟ್ಟಿಯಾಗಿ. ಬಂಧನಗಳು ಮುರಿಯಲ್ಪಡಲಿ, ಕಟ್ಟುಗಳು ಬಿಚ್ಚಲ್ಪಡಲಿ ಯೇಸುವಿನ ನಾಮದಲ್ಲಿ. Shandar bare karbala rekal Jesus Jesus Jesus. The mighty anointing of the Holy Spirit, the mighty power, the mighty power, the mighty power. Ore kababa baba baba irala. Shandar bare karbala rekal Jesus 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 Jesus. Ore kababa baba irala kababa shandar bare karbala. Ore kababa Jesus 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 Jesus. Ore kababa baba 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 ira baba rekal bare shandar bare karbala bare. Stuti sri bidavadi. Gattiyagi ಸ್ತುತಿಸಿ. Ore kababa baba 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 irala kababa shandar bare karbala rekal karagarigya. Hirala kababa baba baba hirala kababa baba baba. The mighty anointing of the
the Holy Spirit. The power of God will come upon. In the name of Jesus Christ. Thank you, Jesus. Thank you, Lord. Thank you, Lord. Praise the Lord. Glorify, mighty God. Hallelujah. Worship, Lord Jesus. The mighty anointing of the Holy Spirit. The power of God will come upon. In the name of Jesus Christ. Hallelujah. 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 ಮಹಿಮೆಯು ದೇವರಿಗೆ, ಸ್ತುತಿಗಳಿಗೆ ಯೋಗ್ಯನು. ಅದ್ಭುತವ ಮಾಡುವ, ಬಿಡುಗಡೆಯ ನೀಡುವ ನನ್ನೇಸು ರಾಜನಿಗೆ. ಮಹಿಮೆಯ ದೇವರಿಗೆ, ಸ್ತುತಿಗಳಿಗೆ ಯೋಗ್ಯರು. ಅದ್ಭುತವ ಮಾಡುವ, ಬಿಡುಗಡೆಯ ನೀಡುವ ನನ್ನೇಸು ರಾಜನಿಗೆ. ಹಲ್ಲೆಲೂಯ ಹಾಡೋಣ, ಹಾಡೋಣ ಗೀತೆಯನ್ನು ಎಲ್ಲರೂ. ಹಲ್ಲೆಲೂಯ ಹಾಡೋಣ, ಹಾಡೋಣ ಗೀತೆಯನ್ನು. ಸ್ತುತಿಗಳಿಗೆ ಯೋಗ್ಯರು, ಸರ್ವ ಮಹಿಮೆಯು ಕರ್ತನಿಗೆ. ಸ್ತುತಿಗಳಿಗೆ ಯೋಗ್ಯರು, ಸರ್ವ ಮಹಿಮೆಯು ಕರ್ತನಿಗೆ. ಹಲ್ಲೆಲೂಯ ಹಾಡೋಣ, ಹಾಡೋಣ ಗೀತೆಯನ್ನು. ಹಲ್ಲೆಲೂಯ ಹಾಡೋಣ, ಹಾಡೋಣ ಗೀತೆಯನ್ನು. ಸ್ತುತಿಗಳಿಗೆ ಯೋಗ್ಯರು, ಸರ್ವ ಮಹಿಮೆಯು ಕರ್ತನಿಗೆ. ಸ್ತುತಿಗಳಿಗೆ ಯೋಗ್ಯರು, ಸರ್ವ ಮಹಿಮೆಯು ಕರ್ತನಿಗೆ. Thank you, Jesus. Praise the Lord. Glorify, mighty God. Let your healing power flow, Lord Jesus. ಬಿಡಿಸಿದರು ನನ್ನ ಕೇಡಿನಿಂದ, ವಾಸಿ ಮಾಡಿದೆ ಎನ್ನಯ ಕಾಯಿಲೆಯ. ಬಿಡಿಸಿದರು ನನ್ನ ಕೇಡಿನಿಂದ, ವಾಸಿ ಮಾಡಿದೆ ಎನ್ನಯ ಕಾಯಿಲೆಯ. ಬಿಡಿಸಿದರು ನನ್ನ ಕೇಡಿನಿಂದ, ವಾಸಿ ಮಾಡಿದೆ ನನ್ನಯ ಕಾಯಿಲೆಯ. ಬಿಡಿಸಿದರು ನನ್ನ ಕೇಡಿನಿಂದ, ವಾಸಿ ಮಾಡಿದೆ ಎನ್ನಯ ಕಾಯಿಲೆಯ. ಮುದ್ದು ಕಂದ ಎಂದೆನ್ನ ಕರೆದು, ಮುದ್ದಾಗಿ ಮುದ್ದಿಟ್ಟರೆ ನಗೆ. ಮುದ್ದು ಕಂದ ಎಂದೆನ್ನ ಕರೆದು, ಮುದ್ದಾಗಿ ಮುದ್ದಿಟ್ಟರೆ ನಗೆ. ಹಲ್ಲೆಲೂಯ ಹಾಡೋಣ, ಹಾಡೋಣ ಗೀತೆಯನ್ನು. ಹಲ್ಲೆಲೂಯ ಹಾಡೋಣ, ಹಾಡೋಣ ಗೀತೆಯನ್ನು. ಸ್ತುತಿಗಳಿಗೆ ಯೋಗ್ಯರು, ಸರ್ವ ಮಹಿಮೆಯು ಕರ್ತನಿಗೆ. ಸ್ತುತಿಗಳಿಗೆ ಯೋಗ್ಯರು, ಸರ್ವ ಮಹಿಮೆಯು ಕರ್ತನಿಗೆ. ನೀಡಿದೆ ನನಗೆ ಹೊಸ ಜೀವ, ಮಾಡಿದೆ ಹೊಸ ಅಭಿಷೇಕ. ನೀಡಿದೆ ನನಗೆ ಹೊಸ ಜೀವ,
ಮಾಡಿದೆ ಹೊಸ ಅಭಿಷೇಕ. ನೀಡಿದೆ ನನಗೆ ಹೊಸ ಜೀವ, ಆಮೆನ್. ಮಾಡಿದೆ ಹೊಸ ಅಭಿಷೇಕ. ನೀಡಿದೆ ನನಗೆ ಹೊಸ ಜೀವ, ಮಾಡಿದೆ ಹೊಸ ಅಭಿಷೇಕ. ಬಂಧನದಿಂದೆನ್ನ ಬಿಡಿಸಿ ತುಂಬಿದೆ ನನಗೆ ಹೊಸ ಹರ್ಷ. ಬಂಧನದಿಂದೆನ್ನ ಬಿಡಿಸಿ ತುಂಬಿದೆ ನನಗೆ ಹೊಸ ಹರುಷ. ಹಲ್ಲೆಲೂಯ ಹಾಡೋಣ, ಹಾಡೋಣ ಗೀತೆಯನು. ಹಲ್ಲೆಲೂಯ ಹಾಡೋಣ, ಹಾಡೋಣ ಗೀತೆಯನು. ಸ್ತುತಿಗಳಿಗೆ ಯೋಗ್ಯರು, ಸರ್ವ ಮಹಿಮೆಯು ಕರ್ತನಿಗೆ. ಸ್ತುತಿಗಳಿಗೆ ಯೋಗ್ಯರು, ಸರ್ವ ಮಹಿಮೆಯು ಕರ್ತನಿಗೆ. ಹಲ್ಲೆಲೂಯ ಹಾಡೋಣ, ಹಾಡೋಣ ಗೀತೆಯನು. ಹಲ್ಲೆಲೂಯ ಹಾಡೋಣ, ಹಾಡೋಣ ಗೀತೆಯನು. ಸ್ತುತಿಗಳಿಗೆ ಯೋಗ್ಯರು, ಸರ್ವ ಮಹಿಮೆಯು ಕರ್ತನಿಗೆ. ಸ್ತುತಿಗಳಿಗೆ ಯೋಗ್ಯರು, ಸರ್ವ ಮಹಿಮೆಯು ಕರ್ತನಿಗೆ. ಮಹಿಮೆಯು ದೇವನಿಗೆ, ಸ್ತುತಿಗಳಿಗೆ ಯೋಗ್ಯರು. ಅದ್ಭುತವ ಮಾಡುವ, ಬಿಡುಗಡೆಯ ನೀಡುವ ನನ್ನೇಸು ರಾಜನಿಗೆ. ಮಹಿಮೆಯ ದೇವರಿಗೆ, ಸ್ತುತಿಗಳಿಗೆ ಯೋಗ್ಯರು. ಅದ್ಭುತವ ಮಾಡುವ, ಬಿಡುಗಡೆಯ ನೀಡುವ ನನ್ನೇಸು ರಾಜನಿಗೆ. ಹಲ್ಲೆಲೂಯ ಹಾಡೋಣ, ಹಾಡೋಣ ಗೀತೆಯನು. ಹಲ್ಲೆಲೂಯ ಹಾಡೋಣ, ಹಾಡೋಣ ಗೀತೆಯನು. ಸ್ತುತಿಗಳಿಗೆ ಯೋಗ್ಯರು, ಸರ್ವ ಮಹಿಮೆಯು ಕರ್ತನಿಗೆ. ಸ್ತುತಿಗಳಿಗೆ ಯೋಗ್ಯರು, ಸರ್ವ ಮಹಿಮೆಯು ಕರ್ತನಿಗೆ. ಸರ್ವ ಮಹಿಮೆಯು ಕರ್ತನಿಗೆ. ಸ್ತುತಿಗಳಿಗೆ ಯೋಗ್ಯರು, ಸರ್ವ ಮಹಿಮೆಯು ಕರ್ತನಿಗೆ. ಹಲ್ಲೆಲೂಯ 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 ಹಲ್ಲೆಲೂಯ. ಓರಿಕ ಬಾಬಾ ಇರಲ ಬಾಬಾ ಚಂದರ್ ಬರೆ ಕರಬಲರೆ ಕಲ ಜೀಸ 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 ಜೀಸ. ಹಲ್ಲೆಲೂಯ 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 ಹಲ್ಲೆಲೂಯ. ಓರಿಕ ಬಾಬಾ 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 ಓರಿಕ ಬಾಬಾ 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 ಜೀಸ. ಹಲ್ಲೆಲೂಯ 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 ಹಲ್ಲೆಲೂಯ. ಯೇಸುವೇ 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 ಯೇಸುವೇ. ಹಲ್ಲೆಲೂಯ 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 ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಒಂದಿಬ್ಬರಿಗೆ ಈ ಸ್ಥಳದಲ್ಲಿ ತುಂಬ ನೋವಿದೆ, ಈಗ ಕಂಪ್ಲೀಟ್ ಅದು ಗುಣವಾಗಿದೆ. ಈ ಸ್ಥಳದಲ್ಲಿ ನೋವು, ಯಾವಾಗಲೂ ನೋವು ಬರ್ತಾಯಿದೆ. ಈ ಕ್ಷಣದಲ್ಲಿ ನೀವು ನೋವಿದ್ದರೆ ಅದನ್ನು ದಯಮಾಡಿ ಒತ್ತಿ ನೋಡಿ. ಈಗ ನೋವು ಮಾಯವಾಗಿದೆ. ಈ ಎಷ್ಟು ಜನರಿಗೆ ಈ ನೋವು ಇದ್ದದ್ದು ಎಲ್ಲ ತೆಗೆದು ಬಿಟ್ಟಿದ್ದಾರೆ ಯೇಸು. ಈ ಜಾಗದಲ್ಲಿ ಆಗ್ಬೋದು, ಅದು ಕಿಡ್ನಿ ಸಮಸ್ಯೆಯಿಂದ ಬರುವುದು, ಎಲ್ಲದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ, ಯಾವುದೋ ಒಂದು ಸಮಸ್ಯೆಯಿಂದ ಈ ಸ್ಥಳದಲ್ಲಿ, ಈ ಹೊಟ್ಟೆಯ ಭಾಗ ಕೆಳಭಾಗದಲ್ಲಿ ನೋವು ಬರುವಂಥದ್ದು ದೇವರು ಮುಟ್ಟು ಗುಣಪಡಿಸ್ತಾರೆ. ಯಾರಾದರೂ ಇದ್ದರೆ ಕೈ ಮೇಲೆ ಹಾಕಿ ನಿಮಗಾಗಿ ಪ್ರತ್ಯೇಕವಾಗಿ ಪ್ರಾರ್ಥಿಸ್ತೇವೆ. ಹೊಟ್ಟೆಯ ಸಂಬಂಧ ನೋವುಗಳಿದ್ದರೆ ಪ್ರತ್ಯೇಕವಾಗಿ. ಮತ್ತೊಂದು ಈ ಕಾಲಲ್ಲಿ, ಬಲಭಾಗದಲ್ಲಿ, ಈ ಕಾಲಲ್ಲಿ, ಈ ತೊಡೆಯ ಸಂದಿನಲ್ಲಿ ನೋವು ಯಾವಾಗಲೂ ಮಸಲ್ಸ್ ಕ್ಯಾಚ್ ಆಗೋದು, ಒಂದು ನರ ಎಳೆದಂತೆ ಆಗೋದು, ಇಂಥ ಒಂದು ರೋಗದಿಂದ ಯೇಸು ಸ್ವಾಮಿ ಗುಣಪಡಿಸ್ತಾರೆ. ಯಾರಿಗಾದರೂ ಇದ್ದರೆ ದಯಪಾಲೆ ನಿಮ್ಮ ಕರಗಳನ್ನು ಮೇಲಕ್ಕೆತ್ತಿ. ಯಾರಿಗಾದರೂ ಇದ್ದ ಇಂಥ ಈ ನೋವುಗಳನ್ನು ಯೇಸು ಗುಣಪಡಿಸ್ತಾ ಇದ್ದಾರೆ, ನಿಮ್ಮನ್ನು ಗುಣಪಡಿಸ್ತಾ ಇದ್ದಾರೆ. ಈಗ ನೋಡಿ, ನೋವು ಉಂಟಾ ಅಂತ ನೋಡಿ. नो या प्रत्येक जावन ती दूख आसा गे पळय ह्या पांयां ताळा आनी ह्या पोटाच्या जाग्यार आनी हांगा दूख घेवची ताळा आसा गे पळय. ना जाल्यार तुमी मुखार ಸಾಕ್ಷಿ ದೇವಂಗೆ ಯಾರಿಗೆ ಇಲ್ಲ ಇದು ನೋವು ಎಲ್ಲ ಗುಣವಾಗಿದೆ ದಯಮಾಡಿ ಮುಂದಕ್ಕೆ ಬನ್ನಿ ಸಾಕ್ಷಿ ನೀಡಲು. ಯಾರಿಗೆ ನೋವು ಗುಣ ಆಗಿದೆ 4 ಜನರು ನೀವು ಕಾಯುತ್ತಿದ್ದೀರಾ. ನಿಮ್ಮ ಈ ನೋವು ಗುಣ ಆದರೆ
ಎಷ್ಟು ವರ್ಷದಿಂದ ಇದ್ದದ್ದು ಈಗ ಸಂಪೂರ್ಣ ಗುಣವಾಗಿದೆ. ಸಾಕ್ಷಿ ನೀಡಲು ಬನ್ನಿ, ಮುಂದಕ್ಕೆ ಬನ್ನಿ, ಏನು ಹೆದರಬೇಡಿ. ಉಳಿದವರು ಕೂತ್ಕೊಳ್ಳಿ. ಓಕೆ, ಕೂತ್ಕೊಳ್ಳಿ. ಇನ್ನು ಯಾರು ಬರ್ತಾರೆ? ಇಬ್ಬರು ತಾಯಿ ಬಂದರು ನೋಡಿ, ಅವರಿಗೆ ಎಷ್ಟು ನೋವಿತ್ತು, ಈಗ ಗುಣವಾಗಿದೆ ಅಂತ ಸಾಕ್ಷಿ ನೀಡ್ತಾ ಇದ್ದಾರೆ ಅವರು. ಪ್ರೈಸ್ ದಿ ಲಾರ್ಡ್. ನನಗೆ ಈ ಕಾಲಿನಲ್ಲಿ ಆವಾಗ ನೋವು ಬರುತ್ತಿತ್ತು ತುಂಬ ಸಮಯದಿಂದ. ಈಗ ಗುಣವಾಗಿದೆ, ಈಗ ಇಲ್ಲ ನೋವಿಲ್ಲ. ಎಷ್ಟು ವರ್ಷ? ಹಾಂ, ತುಂಬ ವರ್ಷದಿಂದ ನೋವಿತ್ತು, ಈಗ ಸಂಪೂರ್ಣ ಗುಣ ಆಗಿದೆ ಅಂತ ಸಾಕ್ಷಿ ನೀಡ್ತಾರೆ ಆ ತಾಯಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ಇನ್ಯಾರು ನೋಡಿ, ಆ ನೋವು ಹೋದರೆ ನೀವು ಸಾಕ್ಷಿ ನೀಡಿ. ನೋವು ಹೋದರೆ ಮಾತ್ರ, ಇಲ್ಲದಿದ್ದರೆ ಕೋಣೆ ಹೊಡಲು ಹಾತು ವೈರಿಗಲ್ಲು ಅನಿತೆಗಂ ಕೋನಾಸ ತುಮಚೆ ಗೂನ್ಸಲೆ ಆಗಿ ನಾ ಕೈ ದೂಕಸಲಿ ಮುಖಾರೆ ಮಾಗ್ಯ ಹಂಗೆ ಮುಖಾರೆ. ಯಾರಿಗಿದು ನೋವಿತ್ತಂಥವ್ರು ಬನ್ನಿ, ಪ್ರಾರ್ಥಿಸೋಣ. ಯಾರಿಗೆ ನೋವಿತ್ತು ಬನ್ನಿ, ಈಗ ಬನ್ನಿ. ದೇವರು ಖಂಡಿತವಾಗಿ ಇಲ್ಲಿ ಪ್ರಸನ್ನತೆ ಇದೆ, ಪವಿತ್ರಾತ್ಮನ ಶಕ್ತಿ ಅಳಿತಾ ಇದೆ ನಿಮಗೆ. ತುಂಬ ವರ್ಷದಿಂದ ಈ ಕಾಲಲ್ಲಿ ನೋವಿತ್ತು, ರಾತ್ರಿ ತುಂಬ ಎಳೆಯುತ್ತಿತ್ತಂತೆ. ಅವರು ನಂಬುತ್ತಾರೆ, ಖಂಡಿತ ಗುಣ ಹೊಂದಿದೆ ಅಂತ ಸಾಕ್ಷಿ ನೀಡ್ತೀರಿ ನೀವು ಇವತ್ತು. ಅದೇ ತನ ಅದು ಮಗನಾಗೆ ತನ ಜಿದ್ದುನದ ಗಡಿಯರ ತಮ್ಮ ತನ ಅಪ್ಪನ ಮಕ್ಕ ಗಡಿಯರ ಅನ್ಪಾವಿಲ್ಲ. ನೋಡಿ ಎಷ್ಟು ಪ್ರೇಯರ್ ಇದರಲ್ಲಿ ಇದ್ದಾರೆ ಈ ತಾಯಿ. ಖಂಡಿತವಾಗಿ ಯೇಸು ಅವರನ್ನು ಮುಟ್ಟಿದ್ದಾರೆ, ಗುಣಪಡಿಸಿದ್ದಾರೆ. ಒಂದು ಗಟ್ಟಿ ಚಪ್ಪಳೆ ಯೇಸುವಿಗೆ. ಪ್ರೈಸ್ ದಿ ಲಾರ್ಡ್. ಇವರಿಗೆ ಕಾಲುಗಳಲ್ಲಿ ಮತ್ತು ಕೈಗಳಲ್ಲಿ ನೋವಿತ್ತಂತೆ. ಏನಪ್ಪ, ಆಸ್ಪತ್ರೆಯಲ್ಲಿ ಇದ್ದುಕೊಂಡು ಅವರ ಬೋನಿನಿಂದ, ಆ ಎಲುಬಿನಿಂದ ಇದನ್ನು ತೆಗೆದೆಲ್ಲ ಟೆಸ್ಟ್ ಮಾಡಿದ್ದಾರಂತೆ. ಯಾವ ರೋಗಗಳು ಇಲ್ಲ ಅಂತೆ, ಅವರಿಗೆ ರಿಪೋರ್ಟ್ ಎಲ್ಲ ಬರ್ತದೆ. ಆದರೆ ನೋವಿತ್ತಂತೆ. ಇಲ್ಲಿ ಬಂದ ಮೇಲೆ ಯೇಸು ಸಂಪೂರ್ಣ ಗುಣಪಡಿಸ್ತಾರೆಂದು ಇವರು ಸಾಕ್ಷಿ ನೀಡ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಅದ್ಭುತಗಳನ್ನು ಮಾಡಿದ್ದಾರೆ. ನಾನು ಹೇಳುವುದು ಅದಕ್ಕೆ, ನಿಮ್ಮನ್ನೇ ನೀವು ಬಿಟ್ಟು ಕೊಡಿ, ದೇವರು ಅದ್ಭುತಗಳನ್ನು ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಒಂದು ಇಲ್ಲಿ ಯಾರೊಬ್ಬರು ತಾಯಿ ತನ್ನ ಮಗಳ ಏನು ಸಣ್ಣ ಮಗ ಇದೆ, ಮಗುಳಿ ಅವರಿಗೆ ಪ್ರಾರ್ಥಿಸ್ತಾ ಇದ್ದಾರೆ. ಅವ್ರಿಗೇನು ಸಮಸ್ಯೆ ಇದೆ, ಈ ಮಗನಿಗೆ, ಈ ಮಗುವಿಗೆ ಒಂದು ಸಮಸ್ಯೆ ಇದೆ. ಆ ಸಮಸ್ಯೆಯಿಂದ ಈ ಮಗುವನ್ನು ಯೇಸು ಬಿಡುಗಡೆಗೊಳಿಸ್ತಾ ಇದ್ದಾರೆ. ಇಂಥವ್ರು ಯಾರಾದರಿದ್ರ ಓಕೆ, ಆ ಮಗುವನ್ನು ಸಂಪೂರ್ಣ ಬಿಡುಗಡೆಗೊಳಿಸ್ತಾ ಇದ್ದಾರೆ. ನಿಮ್ಮ ಮಗುವನ್ನು ನೀವು ಪ್ರಾರ್ಥಿಸ್ತಾ ಇದ್ದಾರೆ, ಆಗದಿಂದ ಪ್ರಾರ್ಥಿಸ್ತಾ ಇದ್ದಾರೆ ಆ ಮಗುವಿಗಾಗಿ. ಆ ಮಗುವನ್ನು ನೋಡಿ, ಆ ಮಗುವನ್ನು ಎತ್ತಿ ಹಿಡೀರಿ. ಮಗು ಇದ್ದಾರೆ, ಅವರು ಮಗು ಎಲ್ಲಿದ್ದಾರೆ? ಓಕೆ, ಆ ಮಗುವನ್ನು ಸಂಪೂರ್ಣ ಗುಣಪಡಿಸ್ತಾರೆ. ನಂಬಿ ಈ ಕ್ಷಣದಲ್ಲಿ ದೇವರಿಗೆ ಸಾಕ್ಷಿಯಾಗಲಿ ಮುಂದೆ ನೀಡಲಿ. ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹೀರಬಬರಿ ಖಲ ಬರೆದಾಗ ಚಂದರ ಬರೆ ಕರಬಲ ರಖಲು ಜೀಸ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಪ್ರೈಸ್ ಲಾರ್ಡ್, ಗ್ಲೋರಿಫೈ ಮೈಟಿ ಗಾಡ್. ಹಲ್ಲೆಲೂಯಾ. ವರ್ಷಿಪ್ ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ಓರೆ ಕಬಬ ಹೀರಲ ಕಬಬ ಚಂದರ ಬರೆ ಕರಬಲ ರಖಲು ಜೀಸಸ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಓರೆ ಕಬಬ ಮೈಟಿ ನೋಡಿಗ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಎದ್ದು ನಿಂತುಕೊಳ್ಳೋಣ. ದೇವರ ಶಕ್ತಿ ನಮ್ಮಲ್ಲಿ ಇಳಿದು ಬರಲಿ ಎಂದು ನಾವು ಪ್ರಾರ್ಥಿಸೋಣ. ಯೇಸುವಿನ ಗುಣಪಡಿಸುವ ಶಕ್ತಿ ನಮ್ಮಲ್ಲಿ ಬರಲಿ, ಇಳಿದು ಬರಲಿ. ಈ ಕ್ಷಣದಲ್ಲಿ ದೇವರು ನಮ್ಮನ್ನು ಮುಟ್ಟಲಿ, ದೇವರು ನಮ್ಮ ಅಭಿಷೇಕ ಮಾಡಲಿ, ಪವಿತ್ರಾತ್ಮ ಶಕ್ತಿಯಿಂದ ತುಂಬಲಿ. ಯಾರಿಗೆಲ್ಲ ನಿಮ್ಮ ಕೋರಿಕೆಗಳಿವೆ, ಒಂದುಗಳಿಗೆ ಕಣ್ಣುಗಳನ್ನು ಮುಚ್ಚಿಕೊಂಡು ಈ ಕೋರಿಕೆಗಳನ್ನು ದೇವರಿಗೆ ಸಮರ್ಪಣೆ ಮಾಡಿ. ಈ ಗಡಿ ಬರ್ತಾಳೆ ತುಮಚೆ ತಂಪ ಅಂಡ್ ತುಮಚೆ ಕಿತೆ ಮಾಗ್ನಿ ಅಸತ್ಯ ಅವಳ ಜಜುಗು ಬೆಟ್ಟೊಂದಿಯ ಯಾ ಗಡಿಯೇ. ಈ ಗೀತೆ ಜತಸ್ಥಾನ ತುಮಕ ಜೇಸು ನಾಪಡಿದೆ. ಈ ಗೀತೆ ನಡೆಯುತ್ತಿರುವಾಗಲೇ ನಿಮ್ಮನ್ನು ಯೇಸು ಮುಟ್ಟಬೇಕು. ಇವತ್ತು ನಿಮ್ಮನ್ನೆಲ್ಲ ಬಿಡುಗಡೆಗೊಳಿಸಬೇಕು. ಆತ್ಮದ ಶಕ್ತಿಯಿಂದ, ಆತ್ಮದ ವರಗಳಿಂದ ನಿಮ್ಮನ್ನು ತುಂಬಬೇಕು. ಎಲ್ಲ ದುಷ್ಟ ಶಕ್ತಿಗಳು ನಿಮ್ಮಿಂದ ಬಡಿದುಬಿಸಬೇಕು. ಸಾಲದ ಬಾಧೆಗಳು ನಿಮ್ಮ ಬಿಟ್ಟು ತೊಲಗಬೇಕು. ಯಾರೆಲ್ಲ ನಿಮ್ಮ ವಿರೋಧವಾಗಿದ್ದಾರೆ ಅವರೆಲ್ಲರಿಗೆ ನಿಮ್ಮನ್ನು ಪ್ರೀತಿಸುವಂತೆ ಮಾಡಬೇಕು ದೇವರು. ಯಾರೆಲ್ಲ ನಿಮ್ಮ ವಿರೋಧಿಗಳಿವೆ, तुमचे कोण पर दुश्मन असतात तांचे मुखार तुमकां मेस म्हणटा म्हणटा सरेस्वर देव देखून कोण तुमचे दुश्मन आसा तांचे खातीर मागा. तुमकां कोण प्रत्येक जावन
ಪ್ರಾಬ್ಲಮ್ ಕರ್ತ ಹಂಚ್ಕತ್ತೀರಿ ಮಗ. ಯಾರೆಲ್ಲ ನಿಮಗೆ ಸಂಕಟಗಳನ್ನು ನಿಮಗೆ ಮಾಡ್ತಾರೋ, ಯಾರೆಲ್ಲ ನಿಮ್ಮ ವಿರೋಧವಾಗಿ ಕೆಲಸ ಮಾಡ್ತಾರೋ ಅವರಿಗಾಗಿ ಪ್ರಾರ್ಥಿಸಿ. ದೇವರು ಅವರನ್ನು ಪರಿವರ್ತನೆ ಮಾಡಲಿ, ಅವರಿಂದ ನಿಮಗೆ ಒಳಿತಾಗಲಿ, ಅವರಿಂದ ನಿಮಗೆ ಆಶೀರ್ವಾದ ಸಿಗಲಿ, ನಿಮ್ಮೊಂದಿಗೆ ಇದ್ದುಕೊಂಡವರು ನಡೆಯಲಿ. ಎಲ್ಲ ದುಷ್ಟ ಶಕ್ತಿಗಳ ಪ್ರಭಾವಗಳು ಬಂಧಿಸಲ್ಪಡಲಿ, ಎಲ್ಲ ಈ ಲೋಕದ ವ್ಯಾಮೋಹಗಳು ಬಂಧಿಸಲ್ಪಡಲಿ, ಈ ದೇಹದ ದುರುಚ್ಛಗಳು ಬಂಧಿಸಲ್ಪಡಲಿ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಈರಬ ಬರಿ ಕಲವರದಗೆ ಚಂದರ ಬರಿ ಕರಬಲರ ಕಲ ಜೀಸ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಶೂನ್ಯವಾಗಿದ್ದ ನನ್ನ ನೂರಕ್ಕೆ ನೂರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದ್ದು ನಿನ್ನ ಕೃಪೆಯಲ್ಲವೇ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ನ ಕೃಪೆಯೇ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ನ ಕೃಪೆಯೇ. ಕೃಪೆಯೇ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ. ಕೃಪೆಯೇ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ. ಶೂನ್ಯವಾಗಿದ್ದ ನನ್ನ ನೂರಕ್ಕೆ ನೂರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದ್ದು ನಿನ್ನ ಕೃಪೆಯಲ್ಲವೇ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ನ ಕೃಪೆಯೇ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ನ ಕೃಪೆಯೇ. ಕೃಪೆಯೇ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ. ಕೃಪೆಯೇ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ. ನಿನ್ನ ಜೀವನದ ಪ್ರತಿಯೊಂದು ಘಟನೆಯಲ್ಲೂ ದೇವರು ನಿಮ್ಮೊಂದಿಗಿದ್ದಾರೆ. ಫಿಲಿಪಿಯರ ಬರೆದ ಪತ್ರಿಕೆ 4ನೇ ಅಧ್ಯಾಯ 19ನೇ ವಚನ. ಯೇಸು ಕ್ರಿಸ್ತರಲ್ಲಿ ನಮಗೆ ಇರುವಂಥ ಧಾರಾಳ ಸಂಪತ್ತಿನಿಂದ ದೇವರು ನಮ್ಮ ಅಗತ್ಯಗಳನ್ನು ಪೂರೈಸುವರು. ಎಲ್ಲ ಅಗತ್ಯಗಳಿಗಾಗಿ ಪ್ರಾರ್ಥಿಸಿರಿ. ಈ ವಾಕ್ಯವನ್ನು ನಿಮ್ಮದಾಗಿಸಿಕೊಳ್ಳಿ. ಫಿಲಿಪಿಯರ ಬರೆದ ಪತ್ರಿಕೆ 4ನೇ ಅಧ್ಯಾಯ 19ನೇ ವಚನ. ಎಲ್ಲವೂ ನಿಮ್ಮದಾಗಿಸಿಕೊಳ್ಳಲು ದೇವರ ಕೃಪೆ ವರದಾನಗಳು ನಿಮ್ಮಲ್ಲಿ ದಯಪಾಲಿಸಲು, ನಿಮ್ಮ ಸಾಲಗಳು ತೀರಿ ಹೋಗಲು, ನಿಮ್ಮ ರೋಗಗಳು ಗುಣವಾಗಲು, ನಿಮ್ಮ ಎಲ್ಲ ಸಾಲದ ಬಾಧೆಗಳು, ಎಲ್ಲ ಸೋಲುಗಳು ನಿಮ್ಮಿಂದ ದೂರವಾಗಲು ಪ್ರಾರ್ಥಿಸಿರಿ. ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ. ನಾ ಮಣ್ಣಲ್ಲಿರದೆ ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ. ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ. ನಾ ಮಣ್ಣಲ್ಲಿರದೆ
ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ, ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆಯೇ. ಕೃಪೆ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ, ಕೃಪೆಯೇ ಕೃಪೆಯೇ ಕೃಪೆಯೇ, ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ, ಕೃಪೆ ಕೃಪೆಯೇ ಕೃಪೆಯೇ, ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ, ಕೃಪೆಯೇ ಕೃಪೆಯೇ ಕೃಪೆಯೇ, ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ. ನಿಮ್ಮ ಜೀವನದಲ್ಲಿ ಬಂದಂಥ ಎಲ್ಲ ಕಷ್ಟಗಳನ್ನು ಈ ಕ್ಷಣದಲ್ಲಿ ದೇವರು ಪಾರು ಮಾಡ್ತಾ ಇದ್ದಾರೆ. ನಿಮ್ಮ ಕಷ್ಟಗಳಿಂದ ಬಿಡುಗಡೆಗೊಳಿಸ್ತಾ ಇದ್ದಾರೆ. ನಿಮ್ಮ ನೋವಿನಿಂದ ನಿಮ್ಮನ್ನು ಬಿಡುಗಡೆಗೊಳಿಸ್ತಾ ಇದ್ದಾರೆ. ಮನಸ್ಸಿನ ವೇದನೆಗಳಿಂದ ನಿಮ್ಮನ್ನು ಬಿಡುಗಡೆಗೊಳಿಸ್ತಾ ಇದ್ದಾರೆ. ಹೃದಯದ ಭಾರಗಳಿಂದ ದೇವರು ನಿಮ್ಮನ್ನು ಬಿಡುಗಡೆಗೊಳಿಸ್ತಾ ಇದ್ದಾರೆ. Rakababa, Hiralakababa. What up, Jesus? Jesus, thank you, Lord. Praise you. Let the anointing will fall upon us, Lord. Let your power come upon us in the name of Jesus Christ. What a kababa, Jesus. ಯೇಸು ಮುಟ್ಟುತ್ತಾ ಇದ್ದಾರೆ. ಯೇಸು ಮುಟ್ಟುತ್ತಾ ಇದ್ದಾರೆ. ನಿಮ್ಮಲ್ಲಿ ಜೀವನ ಬದಲಾಯಿಸಲು ಯೇಸು ನಿಮ್ಮ ಜೀವನದಲ್ಲಿ ಬರ್ತಾ ಇದ್ದಾರೆ. ನಿಮ್ಮ ಬೇಡಿಕೆಗಳನ್ನು, ನಿಮ್ಮ ಕೋರಿಕೆಗಳನ್ನು ಈಡೇರಿಸಲು ಯೇಸು ನಿಮ್ಮ ಮಧ್ಯದಲ್ಲಿ ಬಂದಿದ್ದಾರೆ. ನನ್ನ ಕುಟುಂಬ ನೆಮ್ಮದಿಯಾಗಿರೋದು ನನ್ನ ಐಶ್ವರ್ಯದಿಂದಲ್ಲ. ಹೌದು ಸ್ವಾಮಿ. ನಾ ಹತ್ತಲಾಗದ ಸ್ಥಾನ ಕಟ್ಟಿದ್ದು ನನ್ನ ಜ್ಞಾನದಿಂದಲ್ಲ. ನನ್ನ ಕುಟುಂಬ ನೆಮ್ಮದಿಯಾಗಿರುವುದು ನನ್ನ ಐಶ್ವರ್ಯದಿಂದಲ್ಲ. ನಾ ಹತ್ತಲಾಗದ ಸ್ಥಾನ ಕಟ್ಟಿದ್ದು ನನ್ನ ಜ್ಞಾನದಿಂದಲ್ಲ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ನ ಕೃಪೆಯೇ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ನ ಕೃಪೆಯೇ. ಕೃಪೆಯೇ ಕೃಪೆಯೇ ಕೃಪೆಯೇ, ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ. ಕೃಪೆಯೇ ಕೃಪೆಯೇ ಕೃಪೆಯೇ, ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ. ಕೃಪೆಯೇ ಕೃಪೆಯೇ ಕೃಪೆಯೇ, ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ. ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ. ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ. ಹಲ್ಲೆಲೂಯ 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 ಹಲ್ಲೆಲೂಯ. ವರೆ ಬಬ ವರೆ ಕಲ ವರದಗ ಚಂದರ ವರೆ ಕರ ವರೆ ಕಲ ಜೀಜ ಜೀಜ ಹಲ್ಲೆಲೂಯ 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 ಹಲ್ಲೆಲೂಯ. ಹೀರಬ ವರೆ ಕಲ ವರದಗ ಚಂದರ ವರೆ ಕರ ವರೆ ಕಲ ಜೀಜ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ನಿರಂತರವಾಗಿ ಸ್ತುತಿಸಿರಿ.
ನಿರಂತರವಾಗಿ ಸ್ತುತಿರಿ. ದೇವರ ಶಕ್ತಿ ನಮ್ಮಲ್ಲಿ ಇಳಿದು ಬರುವಂತೆ ಸ್ತುತಿಸಿರಿ, ಸ್ತುತಿಸಿರಿ. ಚಂದರ ಬರಕರ ಬಲರ ಕಲ ಜೀಜ 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 ಹಾಲೆಲಿ 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 ಹಾಲೆಲಿ. ಒಂದು ಕಡೆ ಮೌನವಾಗಿ ಎರಡು ಕರಗಳನ್ನು ಹೃದಯ ಮೇಲೆ ಇಟ್ಟುಕೊಳ್ಳಿ, ಕಣ್ಣುಗಳನ್ನು ಮುಚ್ಚಿಕೊಳ್ಳಿ, ದೇವರ ಅನುಭವವನ್ನು ಪಡೆದುಕೊಳ್ಳಿ. ದೇವರು ನಿಮ್ಮನ್ನು ಮುಟ್ಟುವಂಥ ಸಮಯ, ದೇವರೇ ನಿಮ್ಮಲ್ಲಿ ನೆಲೆಸುವಂಥ ಸಮಯ. ಮೌನವಾಗಿ ಏನು ಪ್ರಾರ್ಥಿಸಬೇಡಿ, ಮೌನವಾಗಿ ನಿಲ್ಲಿ. ಏನಾದರೂ ನಿಮಗೆ ವಾಕ್ಯಗಳು ಕೇಳಬಹುದು. ದೇವರು ನಿಮ್ಮಲ್ಲಿ ಮಾತಾಡುವಂಥ ಸಮಯ, ದೇವರು ನಿಮ್ಮನ್ನು ಬಿಡುಗಡೆಗೊಳಿಸುವಂಥ ಸಮಯ, ದೇವರು ನಿಮ್ಮ ಜೀವನಕ್ಕೆ ಬರುವಂಥ ಸಮಯ. ಮೌನವಾಗಿ ಮೌನವಾಗಿ ಏನು ಪ್ರಾರ್ಥಿಸಬೇಡಿ, ಬರೀ ನಿಲ್ಲಿ ನೀವು, ಸಾಕು, ಅಷ್ಟೇ ಸಾಕು. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು ಲಾರ್ಡ್ ಜೀಸಸ್. Hallelujah. 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 യേശുവേ ആരാധന, യേശുവേ ആരാധന, യേശുവേ മഹിമ, യേശുവേ മഹിമ, യേശുവേ വന്ദന, യേശുവേ വന്ദന. Hallelujah. 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 എല്ലാവരും സന്തോഷത്തോടെ കൈകളിടിച്ച് ദൈവത്തെ ഒന്ന് ആരാധിച്ച് ಎಲ್ಲರೂ ಸಂತೋಷದಿಂದ ಒಮ್ಮೆ ಚಪ್ಪಾಳೆ ತಟ್ಟಿ ದೇವರನ್ನು ಮಹಿಮೆ ಪಡಿಸಿರಿ. ಗಟ್ಟಿಯಾಗಿ, ಇನ್ನು ಗಟ್ಟಿಯಾಗಿ. Hallelujah. Hallelujah. നിങ്ങളുടെ ഇടത്തും വലത്തും നിൽക്കുന്ന വ്യക്തികൾക്ക് സന്തോഷത്തോടെ ഒരു സ്തുതി കൊടുത്തിട്ടിരിക്കാമോ? ಎಡಗಡೆ ಬಲಗಡೆ ಇರುವಂತವರಿಗೆ ಒಂದು ಸಂತೋಷದಿಂದ ಒಂದು ಸಮಾಧಾನ ಹೇಳಿ. ഇരിക്കാം. ಕೂತ್ಕೊಳ್ಳಿ. നിങ്ങളുടെ അടുത്ത് നിൽക്കുന്ന വ്യക്തികളുടെ മുഖത്തേക്ക് നോക്കിയിട്ടാണോ നിങ്ങൾ സ്തുതി കൊടുത്തത്? ನಿಮ್ಮ ಹತ್ತಿರ ಇರುವವರ ಎಡಗಡೆ ಬಲಗಡೆ ಇರುವ ಮುಖವನ್ನು ನೋಡಿ ನೀವು ಸ್ತುತಿ ಹೇಳಿದ್ದು ಹೌದಾ? അവരുടെ മുഖത്ത് സന്തോഷമാണോ സങ്കടമാണോ നിങ്ങൾക്ക് തോന്നിയത്? ನಿಮಗೆ ಏನು ಅನಿಸ್ತದೆ ಅವರ ಮುಖವನ್ನು ನೋಡಿದಾಗ, ಸಂತೋಷವ ದುಃಖವ? എല്ലാവരുടെയും മുഖത്ത് സന്തോഷമാണോ നിങ്ങൾ കണ്ടത്? ಎಲ್ಲರ ಮುಖದಲ್ಲಿ ನೀವು ಸಂತೋಷ ಕಂಡಿದ್ದೀರಾ? ഹല്ലേലൂയ, 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 ഹല്ലേലൂയ. ഈ സുപ്രഭാതത്തിൽ നിങ്ങളെല്ലാവരെയും ഈ ധ്യാന കേന്ദ്രത്തിൽ കാണാൻ സാധിച്ചതിൽ ഒത്തിരിയേറെ സന്തോഷമുണ്ട്. ಈ ಮುಂಜಾನೆಯೊತ್ತು ನಿಮ್ಮೆಲ್ಲರನ್ನು ಈ ಧ್ಯಾನ ಕೇಂದ್ರದಲ್ಲಿ ನೋಡಲು ತುಂಬಾ ಸಂತೋಷವಾಗುತ್ತಿದೆ. ദൈവം നിങ്ങളെല്ലാവരെയും അനുഗ്രഹിക്കുന്നുണ്ട്. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸುತ್ತಿದ್ದಾರೆ. ദൈവത്തിൻ്റെ ഏറ്റവും പ്രധാനപ്പെട്ട ജോലി എന്ന് പറയുന്നത് നമ്മെ എല്ലാവരെയും അനുഗ്രഹിക്കുക എന്നുള്ളതാണ്. ದೇವರ ಹೆಚ್ಚು ಕೆಲಸವೇನೆಂದರೆ ನಮ್ಮೆಲ್ಲರನ್ನು ಆಶೀರ್ವದಿಸಬೇಕು ಎಂಬುದಾಗಿದೆ. അതുകൊണ്ട് ഈ സുപ്രഭാതം മുതൽ ഈ ശുശ്രൂഷയിൽ പങ്കെടുക്കുന്ന എല്ലാവരെയും അവിടുന്ന് അനുഗ്രഹിക്കും. ಆದುದರಿಂದ ಪ್ರಿಯರೇ, ಈ ಶುಶ್ರೂಷೆಯಲ್ಲಿ ಪಾಲ್ಗೊಳ್ಳುವ ತಮ್ಮೆಲ್ಲರನ್ನು ದೇವರು ಅನುಗ್ರಹಿಸುತ್ತಾರೆ. ഇവിടെ കടന്നു വന്നിരിക്കുന്ന നിങ്ങളെയും ഓൺലൈനിൽ ഇപ്പോൾ ഈ ശുശ്രൂഷയുടെ ഭാഗമായിക്കൊണ്ടിരിക്കുന്ന
എല്ലാ ദൈവമക്കളെയും കർത്താവ് അനുഗ്രഹിക്കും. ಇಲ್ಲಿ ಪಾಲ್ಗೊಳ್ಳುವಂತಹ ನಿಮ್ಮೆಲ್ಲರನ್ನೂ ಆನ್ಲೈನಲ್ಲಿ ಈ ಶುಶ್ರೂಷೆಯಲ್ಲಿ ಪಾಲ್ಗೊಳ್ಳುವ ಎಲ್ಲರನ್ನೂ ದೇವರು ಅನುಗ್ರಹಿಸುತ್ತಾರೆ. പ്രിയപ്പെട്ടവരെ, വിശ്വാസപൂർവം ഈ ശുശ്രൂഷയിൽ നമുക്ക് പങ്കെടുത്ത് പ്രാർത്ഥിക്കാം. ಆಳವಾದ ವಿಶ್ವಾಸದೊಂದಿಗೆ ಈ ಶುಶ್ರೂಷೆಯಲ್ಲಿ ನಮಗೆಲ್ಲರಿಗೂ ಪಾಲ್ಗೊಳ್ಳುವ. നമ്മളെല്ലാവരും ചിന്തിക്കേണ്ട ഒരു കാര്യമുണ്ട്. ನಾವೆಲ್ಲರೂ ಚಿಂತಿಸಬೇಕಾದ ಒಂದು ವಿಷಯವಿದೆ. എല്ലാ ദിവസവും അല്ലെങ്കിൽ ഓരോ ദിവസവും നമ്മുടെ വിശ്വാസത്തിൻ്റെ മേഖലയിൽ നമ്മൾ വളരുന്നുണ്ടോ എന്നുള്ളൊരു കാര്യം. ಪ್ರತಿ ದಿನ ನಾವು ವಿಶ್ವಾಸದಲ್ಲಿ ಹೆಚ್ಚಾಗಿ ಆಳವಾಗಿ ಬೆಳೆಯುತ್ತಿದ್ದೇವಾ ಎಂಬ ಅರಿವು ನಮಗಿರಬೇಕು. നമ്മൾ ഓരോരുത്തരും നമ്മളോട് തന്നെ ചോദിക്കേണ്ട ഏറ്റവും പ്രധാനപ്പെട്ട കാര്യമാണ്, ഓരോ ദിവസവും ദൈവത്തിലുള്ള വിശ്വാസത്തിൽ എനിക്ക് വളരുവാൻ സാധിക്കുന്നുണ്ടോ എന്നുള്ളത്. ನಾವು ನಮ್ಮಲ್ಲಿಯೇ ಕೇಳಿಕೊಳ್ಳಬೇಕಾದಂತಹ ಒಂದು ಪ್ರಶ್ನೆ, ಪ್ರತಿದಿನವೂ ನಮ್ಮ ವಿಶ್ವಾಸ ಹೆಚ್ಚಾಗಿ ಆಳವಾಗಿ ಬೇರೂರುತ್ತಿದೆಯಾ ಎಂದು. പ്രിയപ്പെട്ടവരെ, ജീവിതത്തിൽ പ്രശ്നങ്ങളും ബുദ്ധിമുട്ടുകളും തടസ്സങ്ങളും കടന്നു വരുമ്പോൾ വിശ്വാസത്തിൽ വർധനവാണോ അതോ വിശ്വാസരാഹിത്യമാണോ നമ്മളിൽ ഉണ്ടാകുന്നത് എന്നുള്ളൊരു കാര്യത്തിൽ നമ്മളൊന്ന് ചിന്തിക്കുകയും ശ്രദ്ധിക്കുകയും ചെയ്യണം. ಪ್ರಿಯರೇ, ಜೀವನದಲ್ಲಿ ಕಷ್ಟಗಳು, ರೋಗಗಳು, ವೇದನೆಗಳು ಬರುವಾಗ ನಮ್ಮ ವಿಶ್ವಾಸ ಹೆಚ್ಚಿಸ್ತಾ ಇದ್ದೇವಾ, ಇಲ್ಲದರೆ ನಾವು ವಿಶ್ವಾಸರಾಹಿತ್ಯರಾಗುತ್ತಾ ಎಂಬುದನ್ನು ನಾವು ಚಿಂತಿಸಬೇಕು. കാരണം സന്തോഷങ്ങളോടൊപ്പം തന്നെ ദുഃഖങ്ങളും പ്രതീക്ഷിക്കാത്ത അല്ലെങ്കിൽ അപ്രതീക്ഷിതമായി സംഭവിക്കുന്ന ജീവിത പ്രശ്നങ്ങളും നമ്മുടെ ജീവിതത്തെ സ്വാധീനിക്കാനിടയുണ്ട്. ನಮ್ಮ ಜೀವನದಲ್ಲಿ ಸಂತೋಷದೊಂದಿಗೆ ವೇದನೆಗಳು, ದುಃಖಗಳು, ನಾವು ಇಚ್ಛಿಸಿದ ಸಂದರ್ಭದಲ್ಲಿ ಬರುವಂತಹ ಕೆಲವು ಆಘಾತಗಳು ನಮ್ಮನ್ನು ಕೊಂಡೊಯ್ಯುತ್ತದೆ. പ്രശ്നങ്ങളില്ലാത്ത, ബുദ്ധിമുട്ടുകളില്ലാത്ത ഒരു ജീവിത സാഹചര്യം നമുക്കുണ്ടാവുകയില്ല. ಸಮಸ್ಯೆಗಳಿಲ್ಲದ, ತೊಂದರೆಗಳಿಲ್ಲದ ಒಂದು ಜೀವನ ನಮಗಿರುವುದಿಲ್ಲ. പ്രശ്നങ്ങളും ബുദ്ധിമുട്ടുകളും ഉണ്ടാകുമ്പോഴും അതിൻ്റെ നടുവിലും ദൈവത്തിലുള്ള വിശ്വാസം ഏറ്റുപറയുക എന്നുള്ളതാണ് ഒരു ക്രിസ്ത്യാനിയുടെ ജീവിതത്തിൻ്റെ പ്രധാനപ്പെട്ട ഘടകം. ಸಮಸ್ಯೆಗಳ, ಕಷ್ಟಗಳ ಆ ಮಧ್ಯದಲ್ಲೂ ದೇವರನ್ನು ನಾವು ಎತ್ತಿ ಹೇಳುವುದು, ಎತ್ತಿ ಹಿಡಿಯುವುದು ಒಂದು ಕ್ರೈಸ್ತನ ಪ್ರಥಮ ಗುರಿ. ഹല്ലേലൂയ, 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 ഹല്ലേലൂയ. ഒരു പക്ഷേ പല രീതിയിലുള്ള രോഗാവസ്ഥകൾ നമുക്കെല്ലാവർക്കും തന്നെ ഉണ്ടാവാനുള്ള സാധ്യതയുണ്ട്. ಒಂದು ರೀತಿ ಕೆಲವೊಮ್ಮೆ ಎಲ್ಲ ರೋಗದ ಅವಸ್ಥೆಗಳು ನಮ್ಮ ಜೀವನದಲ್ಲಿ ಬರುವುದು ಸಹಜ. ചില അപ്രതീക്ഷിതമായ രോഗപീഠകൾ ഒരു പക്ഷേ നമുക്ക് സംഭവിക്കുവാനിടയുണ്ട്. ಕೆಲವೊಮ್ಮೆ ನಾವು ಮನಸ್ಸಿನಲ್ಲಿಯೂ ಇಚ್ಛಿಸದಂತಹ ಕೆಲವು ರೋಗಗಳನ್ನು ನಮ್ಮನ್ನು ಹಿಡಿಯುತ್ತದೆ. പ്രായത്തിൽ നമ്മൾ വളർന്നുകൊണ്ടിരിക്കുമ്പോൾ സംഭവിക്കുന്ന ചില സാധാരണ രോഗപീഠകൾ നമുക്കുണ്ടാകാനിടയുണ്ട്. ನಮ್ಮ ಪ್ರಾಯದ ಬೆಳವಣಿಗೆಯಲ್ಲಿಯೂ ಕೆಲವು ರೋಗಗಳು ನಮ್ಮನ್ನು ಬಂಧಿಸಿಡುವುದನ್ನು ನಾವು ಕಂಡಿದ್ದೇವೆ. ഇതെല്ലാം ഒരു പരിധിവരെ നമ്മുടെ സന്തോഷത്തെ കെടുത്തുന്നു, അല്ലെങ്കിൽ സന്തോഷത്തെ ഇല്ലാതാക്കുന്നു, സന്തോഷത്തിൻ്റെ തോത് കുറയ്ക്കുന്നു. അതുവഴി അസ്വസ്ഥതകളും ഉണ്ടാവാനിടയുണ്ട്. ಇದರ ಮುಖಾಂತರ ನಮ್ಮ ಜೀವನಗಳು, ಅಸಮಾಧಾನಗಳು, ನಮ್ಮ ಸಂತೋಷವು ಕೆಡುವುದುಂಟು. പ്രിയപ്പെട്ടവരെ, ഇന്ന് ദൈവത്തിൻ്റെ ആത്മാവ് നമുക്ക് പറഞ്ഞു തരുന്ന വചന സന്ദേശം പഴയ നിയമത്തിൽ നിന്നുമാണ്.
ಪ್ರಿಯರೇ, ಇಂದು ದೇವರು ನಮಗೆ ಕೊಡುವಂತಹ ದೇವರ ಸಂದೇಶವು ಹಳೆಯ ಒಡಂಬಡಿಕೆಯಿಂದ. വിശുദ്ധ ബൈബിള് കൊണ്ടുവന്നിട്ടുള്ളവരൊന്ന് കൈകൾ ഉയർത്താവോ? പവിത്ര ഗ്രന്ഥ തന്നവരെല്ലാം ഒമ്മേ കൈമേലെ ചാച്ചിരി. കൊണ്ടുവന്നിട്ടുള്ളവരെല്ലാവരും നിങ്ങളുടെ കൈവശം ബൈബിൾ എടുത്ത് തുറന്നു പിടിക്കണം. ನೋಡಿ, ಬೈಬಲ್ ತಂದವರು ಎಲ್ಲರೂ ಆ ಬೈಬಲನ್ನು ನಿಮ್ಮ ಕೈಯಲ್ಲಿ ಹಿಡಿದು ಅದನ್ನು ತೆರೆದು ಇಡಬೇಕು. പഴയ നിയമത്തിൽ സങ്കീർത്തനങ്ങളുടെ പുസ്തകത്തിൽ 91-ാമത്തെ അധ്യായത്തിലൂടെയാണ് നമ്മളിപ്പോൾ കടന്നു പോകുന്നത്. ಇವತ್ತು ನಾವು ಧ್ಯಾನಿಸುವಂಥದ್ದು ಕೀರ್ತನೆಗಳು 91ನೇ ಅಧ್ಯಾಯವನ್ನು. പ്രിയപ്പെട്ടവരെ, ഈ 91-ാമത്തെ അധ്യായം നിങ്ങൾക്ക് നന്നായിട്ട് അറിയാമെന്ന് എനിക്കറിയാം. ಈ 91ನೇ ಕೀರ್ತನೆಗಳು ನಿಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ಎಂದು ನನಗೆ ಅರಿವಾಗುತ್ತಿದೆ. കാരണം ആ വചനഭാഗം നിങ്ങൾ ഇതിനു മുമ്പ് ഒത്തിരിയേറെ വായിച്ചിട്ടുണ്ടാവാം. ಈ ಅಧ್ಯಾಯ ಭಾಗವನ್ನು ನೀವು ತುಂಬ ಸ್ಥಳ ಓದಿರಬೇಕು. അത് നിങ്ങളെ ഒരുപാട് സ്വാധീനിച്ചിട്ടുമുണ്ടാവാം. ಅದು ನಿಮ್ಮನ್ನು ತುಂಬ ಸ್ವಾಧೀನ ಮಾಡಿರಬಹುದು. 91-ാമത്തെ അധ്യായത്തിലെ വചനഭാഗങ്ങൾ അറിയാവുന്നവരാരെങ്കിലും ഉണ്ടോ? 91ನೆಯ ಕೀರ್ತನೆಗಳು ಗೊತ್ತಿರುವವರು ಯಾರಾದರೂ ಇಲ್ಲಿ ಇದ್ದೀರಾ? നിങ്ങൾക്ക് പലർക്കും ആ വചനഭാഗം അറിയാം. ನಿಮಗೆ ಹಲವರಿಗೂ ಈ ಭಾಗ ಗೊತ್ತಿದೆ. പ്രിയപ്പെട്ടവരെ, ഈ വചനഭാഗത്തിലൂടെയാണ് നമ്മളിപ്പോൾ കടന്നു പോകുന്നത്. ಪ್ರಿಯರೇ, ಈ ವಚನ ಭಾಗದ ಮುಖಾಂತರ ನಾವು ಇವತ್ತು ಧ್ಯಾನಿಸುವಂಥದ್ದು. മലയാളം ബൈബിളിൽ ഈ അധ്യായത്തിൻ്റെ തലക്കെട്ട് എഴുതിയിരിക്കുന്നത് കർത്താവിൻ്റെ സംരക്ഷണം എന്നാണ്. ನೋಡಿ, ಮಲಯಾಳದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ, ಕನ್ನಡದಲ್ಲಿಯೂ ಹಾಗೇನೇ ಬರೆದಿದೆ, ದೇವಾಶ್ರಿತರು ಸುರಕ್ಷಿತರು. ഹല്ലേലൂയ, 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 ഹല്ലേലൂയ. നിങ്ങളെല്ലാവരും ശ്രദ്ധിക്കണം. സങ്കീർത്തനങ്ങളുടെ പുസ്തകം 91-ാമത്തെ അധ്യായത്തിലൂടെയാണ് നമ്മളുടെ ശുശ്രൂഷ ഇപ്പോൾ കടന്നു പോകുന്നത്. ಪ್ರಿಯರೇ, ಕೀರ್ತನೆಗಳು 91ನೇ ಅಧ್ಯಾಯ ಇವನ್ನು ನಾವು ಇವತ್ತು ಧ್ಯಾನಿಸುವಂಥದ್ದು. ഈ അധ്യായത്തിൽ 16 തിരുവചനങ്ങളുണ്ട്. ನೋಡಿ, ಈ ಅಧ್ಯಾಯದಲ್ಲಿ 16 ವಾಕ್ಯಗಳಿವೆ. അങ്ങനെയെങ്കിൽ ദൈവത്തോട് പ്രാർത്ഥിക്കുമ്പോൾ ഒരു വ്യക്തിക്ക് കിട്ടുന്ന 15 അനുഗ്രഹങ്ങളാണ് ഈ അധ്യായത്തിൽ ഉള്ളത്. ದೇವರಲ್ಲಿ ಪ್ರಾರ್ಥಿಸುವವನಿಗೆ ಲಭಿಸುವಂತಹ 15 ಅನುಗ್ರಹಗಳು ಈ ಅಧ್ಯಾಯದಲ್ಲಿ ನಾವು ಕಾಣುವಂಥದ್ದು. ശ്രദ്ധിക്കണം, ಗಮನವಿಟ್ಟು ಕೇಳಬೇಕು. 91-ാമത്തെ അധ്യായത്തിൽ 91ನೇ ಅಧ್ಯಾಯದಲ್ಲಿ 16 വാക്യങ്ങളാണുള്ളത്. ಇರುವಂಥದ್ದು 16 ವಾಕ್ಯಗಳು. ആ 16 വാക്യങ്ങളിൽ നിന്നും ಆ 16 ವಾಕ್ಯಗಳಿಂದ ഒരു വ്യക്തിക്ക് ലഭിക്കുന്ന 15ഓളം അനുഗ്രഹങ്ങളെ കുറിച്ചാണ് നമ്മളിപ്പോൾ കാണുന്നത്. ಅದರೊಳಗಿರುವ 15 ವಾಕ್ಯಗಳ ಅನುಗ್ರಹವನ್ನು ನಾವು ಇವತ್ತು ಕಾಣುವಂಥದ್ದು. ഈ 91-ാമത്തെ സങ്കീർത്തനങ്ങളോട് ചേർത്ത് വെച്ചുകൊണ്ട് ഗീതം പോലും പാട്ടുകൾ പോലും രചിച്ചിട്ടുണ്ട്. ನೋಡಿ, ಈ 91ನೇ ಅಧ್ಯಾಯದಿಂದ ತುಂಬ ಅದರ ಗೀತೆಗಳನ್ನು ಸಹ ರಚನೆ ಮಾಡಿದ್ದಾರೆ, ಹಾಡುಗಳನ್ನು. പല ഭാഷകളിൽ ഈ 91-ാമത്തെ അധ്യായത്തെ കോർത്തിണക്കിക്കൊണ്ട് പാട്ടുകൾ രചിച്ചിട്ടുണ്ട്. ಹಲವು ಭಾಷೆಗಳಲ್ಲಿಯೂ ಈ 91ನೆಯ ಕೀರ್ತನೆಗಳನ್ನು ಹಾಡು ರೂಪದಲ್ಲಿ ರಚಿಸಿದ್ದಾರೆ. പ്രിയപ്പെട്ടവരെ, വർഷങ്ങൾക്ക് മുൻപ് കൊറോണ എന്ന മഹാമാരിയുടെ സമയത്ത് അനേകം പേര് 91-ാമത്തെ സങ്കീർത്തനം ഏറ്റുചൊല്ലി പ്രാർത്ഥിച്ച് കർത്താവിൻ്റെ സംരക്ഷണവും രോഗസൗഖ്യവും സ്വന്തമാക്കിയിട്ടുള്ളതായി സാക്ഷ്യപ്പെടുത്തിയിട്ടുണ്ട്. ನೋಡಿ, ಕೊರೋನಾ ಸಂದರ್ಭದಲ್ಲಿ ಅನೇಕರು ಈ 91ನೇ ಕೀರ್ತನೆಗಳನ್ನು ಓದಿ ಧ್ಯಾನಿಸಿ ಪ್ರಾರ್ಥಿಸಿ ಅದರಿಂದ ಮುಕ್ತಿ ಪಡೆದಾಗಿ ಅವರು ಸಾಕ್ಷಿಗಳಲ್ಲಿ ವ್ಯಕ್ತಪಡಿಸಿದ್ದಾರೆ. 91-ാമത്തെ അധ്യായം വായിച്ച് ദൈവത്തിൽ നിന്ന് എനിക്കും അനുഗ്രഹങ്ങൾ കിട്ടിയിട്ടുണ്ട്
എന്ന് സാക്ഷ്യപ്പെടുത്താൻ പറ്റിയവർ ആരെങ്കിലും ഉണ്ടെങ്കിൽ ഒന്ന് ನೋಡಿ, കൈയുയർത്താവോ? 91ನೇ ಕೀರ್ತನೆಗಳನ್ನು ಓದಿ ನನಗೂ ನನ್ನ ಜೀವನಕ್ಕೂ ಅನುಗ್ರಹ ಸಾಕ್ಷಿ ಹೇಳಲು ಇದೆ ಅಂತವರು ಕೈ ಮೇಲೆ ಚಾಚಿರಿ. കരങ്ങളടിച്ച് ദൈവത്തോട് നമുക്ക് നന്ദി പറയാം. ಚಪ್ಪಾಳೆ ತಟ್ಟಿಕೊಂಡು ದೇವರನ್ನು ಮಹಿಮೆ ಪಡಿಸುವ. കുറേ ആളുകൾക്ക് ഈ ദൈവവചന ഭാഗം വായിച്ചപ്പോൾ ലഭിച്ച അനുഗ്രഹങ്ങൾ ആണ്, അതിൻ്റെ അടയാളമാണ് നമ്മളിപ്പോൾ കൈകൾ ഉയർത്തിയത്. ನೋಡಿ, ಅನೇಕರಿಗೆ ಈ 91ನೇ ಕೀರ್ತನೆ ಮುಖಾಂತರ ಲಭಿಸಿದ ಅನುಗ್ರಹಕ್ಕಾಗಿ ನಾವು ಚಪ್ಪಾಳೆ ತಟ್ಟಿ ದೇವರನ್ನು ಮಹಿಮೆ ಪಡಿಸಿತು. ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ. ಹಾಲೆಲೂಯ. പ്രിയപ്പെട്ടവരെ, നിങ്ങളുടെ പലരുടെയും കൈവശം ഇപ്പോൾ ബൈബിൾ ഉണ്ട്. ನೋಡಿ, ನಿಮ್ಮ ಕೆಲವರ ಕೈಯಲ್ಲಿ ಆದರೂ ಬೈಬಲ್ ಇದೆ. 91ാമത്തെ അധ്യായത്തിൽ 16 തിരുവചന ഭാഗങ്ങളാണ് ഉള്ളത്. ನೋಡಿ, 91ನೇ ಕೀರ್ತನೆಗಳಲ್ಲಿ 16 ವಾಕ್ಯಗಳಿರುವಂಥದ್ದು. കന്നഡ ബൈബിളിൽ 16 വാക്യങ്ങൾ തന്നെയാണോ ഉള്ളത്? ಕನ್ನಡ ಬೈಬಲಲ್ಲಿ 16 ವಾಕ್ಯಗಳೇ ಇರೋದು. ബൈബിൾ ഉള്ളവരെല്ലാവരും ഓരോ വാക്യമായിട്ട്, ഓരോ വാക്യങ്ങൾ, ഒരാൾ ഒരു വാക്യം വെച്ച് എഴുന്നേറ്റ് നിന്ന് ഒന്ന് വായിക്കണം. ನೋಡಿ, ಬೈಬಲ್ ಕೈಯಲ್ಲಿರುವವರು ಒಂದೊಂದು ವಾಕ್ಯಗಳನ್ನು ಓದಬೇಕು. ಒಬ್ಬರು ಆದ ಮೇಲೆ ಒಬ್ಬರು 2ನೇ ವಾಕ್ಯ, 3ನೇ ವಾಕ್ಯ, ಹಾಗೆ ಸ್ಟಾರ್ಟ್ ಮಾಡಿ. 91ನೇ ಕೀರ್ತನೆಗಳಲ್ಲಿ 1ನೇ ವಾಕ್ಯವನ್ನು ಓದಿರಿ. ಎದ್ದು ನಿಂತು ಓದಿರಿ, ಗಟ್ಟಿಯಾಗಿ ಎದ್ದು ನಿಂತು ಓದಿರಿ. ಎರಡನೇದು ಓದಿರಿ. ಮೂರನೇದು ಓದಿ. 4 ಬೇಗ ಓದಿ, ಟೈಮ್ ವೇಸ್ಟ್ ಮಾಡಬೇಡಿ. ಒದಗಿಸುವನು ನಿನ್ನನ್ನು ತನ್ನ ಗರಿಗಳ ತೆಕ್ಕೆಯಲ್ಲಿ ಆಶ್ರಯ ಪಡೆಯುವೆ, ನೀ ಆತನ ರೆಕ್ಕೆ ಗಡಿಯಲ್ಲಿ ರಕ್ಷಣೆಯ ಕವಚವಿದೆ ಆತನು ಕೊಟ್ಟ ಮಾತಿನಲ್ಲಿ. 5 ಬೇಗ ಬೇಗ ಓದಿರಿ. ನೀನು ಅಂಜಬೇಕಾಗಿಲ್ಲ ಇರುಳಿನ ದುರಿತಕ್ಕೆ, ಅಗಲಿನಲ್ಲಿ ಹಾರಿ ಬರುವ ಬಿರುಸು ಬಾಣಕ್ಕೆ ಹಾರು. ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೆ, ನಡು ಹಗಲಲ್ಲಿ ಪೀಡಿಸುವ ಜಾಡ್ಯಕ್ಕೆ ಹೇಳು. ಬೀಳಬಹುದು 1000 ಹೆಣಗಳು ಪಕ್ಕದಲ್ಲಿ, 10,000 ಹೆಣಗಳು ನಿನ್ನ ಬಲಗಡೆಯಲ್ಲಿ, ಅಂತ ಕೇಡೊಂದು ಬಾರದು ನಿನ್ನ ಪಾಲಿಗೆ. 8 ನೀನಿದನ್ನು ಕಣ್ಣಾರೆ ಕಾಣುವೆ, ದುರುಳರ ದಂಡನೆಯನ್ನು ನೋಡುವೆ. 9 ಪ್ರಭುವನೇ ನಿನ್ನ ಆಶ್ರಯವಾಗಿಸಿಕೊಂಡಿರುವುದರಿಂದ, ಪರಾತ್ಪರನೇ ನಿನ್ನ ನಿವಾಸ ಆಗಿಸಿಕೊಂಡದ್ದರಿಂದ. 10 ಹಾನಿಯೊಂದು ನಿನಗೂ ಸಂಭವಿಸದು, ಕೆಡುಕು ನಿನ್ನ ಗುಡಾರದ ಬಳಿ ಸುಳಿಯದು. 11 ನೀನು ಹೋದಡೆಯಲ್ಲ ನಿನ್ನ ಕಾಯುವುದಕ್ಕೆ ಕೊಟ್ಟಿಹನಾಥ ಕಟ್ಟಲೆ ತನ್ನ ದೂತರಿಗೆ. 12 ನಿನ್ನ ಕಾಲು ಕಲ್ಲಿಗೆ ತಾಗದಂತೆ ನಿನ್ನನ್ನೆತ್ತಿಕೊಳ್ಳುವರು ಕೈಗಳಲ್ಲಿ. 13 ಸಿಂಹಗಳ ಮೇಲೂ ಸರ್ಪಗಳ ಮೇಲೂ ನಡೆಯುವೆ, ಪ್ರಾಯದ ಸಿಂಹವನ್ನು ಘಟಸರ್ಪವನ್ನು ತುಳಿದು ಬಿಡುವೆ. 14 ಪ್ರಭು ನನ್ನ ಭಕ್ತನಾದರಿಂದ ವಿಮೋಚಿಸುವೆನು ಅವನನ್ನು, ನನ್ನ ನಾಮವನ್ನು ಅರಿತವನಾದರಿಂದ ರಕ್ಷಿಸುವೆನು. 15ನೇ ವಾಕ್ಯ ನನಗೆ ಮೊರೆಯಿಟ್ಟಾಗ ಕಿವಿಗೊಡುವೆನು, ಸಂಕಟದಳು ಅವನ ಸಂಗಡವಿರುವೆನು, ಅವನನ್ನು ಉದ್ಧರಿಸಿ ಘನಪಡಿಸುವೆನು. 16 ದೀರ್ಘಾಯಸ್ಸನ್ನಿತ್ತು ತೃಪ್ತಿಪಡಿಸುವೆನು, ನಾನು ನೀಡುವ ಮುಕ್ತಿ ಅವನಿಗೆ ಮನಗಾಣಿಸುವೆನು. ഹല്ലേലൂയ, 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 ഹല്ലേലൂയ. ഹല്ലേലൂയ. പ്രിയപ്പെട്ടവരെ, നിങ്ങൾക്ക് സമയം കിട്ടുമ്പോൾ നിങ്ങൾ ഈ അധ്യായം ഒന്ന് വായിച്ച് ധ്യാനിക്കണം. ಪ್ರಿಯರೇ, ನಿಮಗೆ ಸಮಯ ಸಿಗುವಾಗ ಈ 91ನೇ ಅಧ್ಯಾಯವನ್ನು ಓದಿ ಧ್ಯಾನಿಸಬೇಕು. ദൈവം ഒരു വ്യക്തിക്ക് നൽകുന്ന സംരക്ഷണം എന്തൊക്കെയാണെന്ന് ഈ തിരുവചന ഭാഗത്തിലൂടെ നമുക്ക് കാണുവാൻ സാധിക്കും. ದೇವರು ಒಬ್ಬ ವ್ಯಕ್ತಿಗೆ ಯಾವೆಲ್ಲ ರೀತಿಯಲ್ಲಿ ಒಂದು ಸಂರಕ್ಷಣೆಯನ್ನು
ನೀಡುತ್ತಾನೆಂದು ಈ ವಾಕ್ಯದ ಮುಖಾಂತರ ನಮಗೆ ತಿಳಿಯುತ್ತದೆ. ഹല്ലേലൂയ 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 ഹല്ലേലൂയ. പ്രിയപ്പെട്ടവരെ, എങ്ങനെയുള്ള വ്യക്തിയെയാണ് ദൈവം അനുഗ്രഹിക്കാൻ പോകുന്നത്? ಪ್ರಿಯರೇ, ಯಾವ ರೀತಿ ಇರುವ ವ್ಯಕ್ತಿಯನ್ನು ದೇವರು ಅನುಗ್ರಹಿಸುವಂಥದ್ದು? 91 അധ്യായത്തിലെ 2-ാം തിരുവചനത്തോട് ചേർന്ന് നിന്ന് പ്രവർത്തിക്കുന്ന ഒരു വ്യക്തിയെയാണ് ദൈവം അനുഗ്രഹിക്കാൻ പോകുന്നത്. 91ನೇ ಅಧ್ಯಾಯದ 2ನೇ ವಾಕ್ಯವನ್ನು ಸೇರಿ ನಿಂತುಕೊಳ್ಳುವವನನ್ನು ದೇವರು ಹೆಚ್ಚಾಗಿ ಅನುಗ್ರಹಿಸುವುದು. 91 അധ്യായത്തിലെ 2-ാം തിരുവചനം ബൈബിളുള്ളവരൊന്ന് വായിച്ചു നോക്കിക്കോളൂ. ನೋಡಿ, 90ನೇ ಅಧ್ಯಾಯದ 2ನೇ ವಾಕ್ಯವನ್ನೊಮ್ಮೆ ಬೈಬಲ್ ಇರುವವರೊಮ್ಮೆ ಬೇಗ ಓದಿ ನೋಡಿ. വചനം ഇങ്ങനെയാണ് അരുളി ചെയ്യുന്നത്. ದೇವರ ವಾಕ್ಯವು ಈ ರೀತಿ ಹೇಳುತ್ತಿದೆ, കർത്താവിനോട് എൻ്റെ സങ്കേതവും എൻ്റെ കോട്ടയും ഞാൻ ആശ്രയിക്കുന്ന എൻ്റെ ദൈവവും എന്ന് പറയും. ನಾನು ಆತನಿಗೆ ನೀನೇ ನನ್ನ ರಕ್ಷಕನು, ದುರ್ಗವು ನಾನಂಬಿದ ದೇವನು ಎನ್ನುವೆನು. ഈ ഒരു പ്രാർത്ഥന നമ്മളെല്ലാവരും നമ്മുടെ ജീവിതത്തിന്റെ ഭാഗമാക്കണം. ಈ ಒಂದು ಪ್ರಾರ್ಥನೆಯನ್ನು ನಾವೆಲ್ಲರೂ ನಮ್ಮ ಜೀವನದ ಒಂದು ಭಾಗವಾಗಿಸಬೇಕು. എന്താണ് ആ പ്രാർത്ഥന? ಏನಾಗಿದೆ ಆ ಪ್ರಾರ್ಥನೆ ಎಂಬುದು? കർത്താവിനോട് ഞാൻ ഏറ്റു പറയുന്ന ഒരു പ്രാർത്ഥനയാണത്. ಪ್ರಭುವಿನಲ್ಲಿ ನಾನು ಎತ್ತಿ ಹೇಳುವಂತಹ ಒಂದು ಪ್ರಾರ್ಥನೆಯಾಗಿದೆ. എന്താണ് ഞാൻ ഏറ്റു പറയുന്നത്? ಏನನ್ನು ನಾನು ದೇವರ ಸನ್ನಿಧಿಯಲ್ಲಿ ಎತ್ತಿ ಹೇಳುವಂತದ್ದು? ഞാൻ എൻ്റെ ദൈവത്തോട് പറയുകയാണ്, ನಾನು ನನ್ನ ದೇವನಲ್ಲಿ ಹೇಳುವಂತದ್ದು, ദൈവമേ അങ്ങാണ് എൻ്റെ സങ്കേതവും കോട്ടയും. ದೇವರೇ ನೀನಾಗಿದ್ದೀರಿ ನನ್ನ ರಕ್ಷಕನು, ದುರ್ಗವು. ഞാൻ അങ്ങയിൽ ആശ്രയിക്കുന്നു. ನಾನು ನಿಮ್ಮಲ್ಲಿ ಆಶ್ರಯವಿಟ್ಟಿದ್ದೇನೆ. പ്രിയപ്പെട്ടവരെ, ಪ್ರಿಯರೇ, നിങ്ങളിത് ശ്രദ്ധിച്ചു മനസ്സിലാക്കണം. ನೀವು ಗಮನವಿಟ್ಟು ಇದನ್ನು ಕೇಳಿಕೊಳ್ಳಬೇಕು. ഏതു വ്യക്തിയാണോ ദൈവമാണ് എൻ്റെ ജീവിതത്തിൻ്റെ സങ്കേതവും കോട്ടയും, ആ ദൈവത്തിൽ ഞാൻ ആശ്രയിക്കുകയും ചെയ്യുന്നു എന്ന് ഏറ്റു പറയുന്ന ഒരു വ്യക്തിക്ക് കിട്ടുന്ന അനുഗ്രഹങ്ങളാണ് തുടർന്നു വരുന്ന വാക്യങ്ങളിൽ ഉള്ളത്. ಒಬ್ಬ ವ್ಯಕ್ತಿಯು ಪ್ರಭುವಿನಲ್ಲಿ ನೀನೇ ನನಗೆ ರಕ್ಷಕನು, ದುರ್ಗವು, ಕೋಟೆಯು ಎಂದು ನಂಬಿಕೊಂಡು ವಿಶ್ವಾಸ ಇಡುವವನಿಗೆ ಲಭಿಸುವಂಥದ್ದು ಈ 91ನೇ ಅಧ್ಯಾಯದ 15 ಅನುಗ್ರಹಗಳು. ഹല്ലേലൂയ ഹല്ലേലൂയ. നിങ്ങൾ ഈ ഭാഗം ശ്രദ്ധിച്ചു മനസ്സിലാക്കണം, എങ്കിലേ തുടർന്നു വരുന്ന അനുഗ്രഹങ്ങളെക്കുറിച്ച് നിങ്ങൾക്ക് മനസ്സിലാക്കാൻ സാധിക്കുകയുള്ളൂ. ಈ ವಚನ ಭಾಗವನ್ನು ತುಂಬಾ ಗಮನವಿಟ್ಟು ಆಲಿಸಿದರೆ ಮಾತ್ರ ನಿಮಗೆ ಇದು ಅರ್ಥವಾಗುವಂಥದ್ದು. നമ്മൾ ഇങ്ങനെ പ്രാർത്ഥിച്ച് ദൈവത്തിൻ്റെ സ്വന്തമാവുക എന്നുള്ളതാണ് ഏറ്റവും ആദ്യം ചെയ്യേണ്ടത്. ನಾವು ಈ ರೀತಿ ಪ್ರಾರ್ಥಿಸಿ ದೇವರ ಸ್ವಂತವಾಗಬೇಕು ನಾವೆಲ್ಲರೂ. ഞാൻ എൻ്റെ ദൈവത്തോട് പ്രാർത്ഥിക്കുകയാണ്, ദൈവമേ അങ്ങാണ് എൻ്റെ ആശ്രയം. ನಾವು ದೇವರಲ್ಲಿ ಮೊರೆ ಇಡುವಂಥದ್ದು, ದೇವರೇ ನೀನಾಗಿದ್ದೀರಿ ನನ್ನ ರಕ್ಷಕನು. അങ്ങനെ പ്രാർത്ഥിക്കുന്ന ഒരു വ്യക്തിയുടെ പ്രത്യേകത എന്താണ്? ಹೀಗೆ ಪ್ರಾರ್ಥಿಸುವ ಒಬ್ಬ ವ್ಯಕ್ತಿಯ ಪ್ರತ್ಯೇಕತೆಗಳು ಏನು? ആ വ്യക്തി സ്വന്തം കഴിവിലും തീരുമാനങ്ങളിലും അല്ല വിശ്വസിക്കുന്നത്. ಆ ವ್ಯಕ್ತಿಯು ತನ್ನ ಸಾಮರ್ಥ್ಯ ಶಕ್ತಿಗಳಲ್ಲಿ ಬುದ್ಧಿಯಲ್ಲಿ ಅಲ್ಲ ಆತನು ವಿಶ್ವಾಸ ಬಿಟ್ಟಿರುವುದು, മറിച്ച് ദൈവത്തോട് കാര്യങ്ങൾ ചോദിക്കുകയും ദൈവത്തിൽ നിന്ന് ഉത്തരം തേടുകയും തീരുമാനങ്ങൾ എടുക്കുകയും ചെയ്യുന്നു. ಅವನು ದೇವರಲ್ಲಿ ಅವನು ಆಶ್ರಯವಿಟ್ಟು ದೇವರಲ್ಲಿ ಬೇಡಿಕೊಂಡು ದೇವರಿಂದಲೇ ಅವನು ಉತ್ತರ ಕಂಡುಹಿಡಿಯುತ್ತಾನೆ. ദൈവത്തിൽ ആശ്രയിക്കുന്ന ഒരു വ്യക്തിയുടെ പ്രത്യേകത എന്ന് പറയുന്നത്, ದೇವರಲ್ಲಿ ಆಶ್ರಯವಿಟ್ಟವನ ಒಂದು ಪ್ರತ್ಯೇಕತೆ ಏನೆಂದರೆ, ആ വ്യക്തി എന്തെങ്കിലും ഒരു തീരുമാനമെടുക്കുമ്പോൾ സ്വന്തം ഇഷ്ടത്തെക്കാൾ ഉപരിയായി ദൈവത്തിൻ്റെ ഹിതം തൻ്റെ ജീവിതത്തിൽ
ಅನ್ವೇಷಿക്കുന്നു. ಆ ವ್ಯಕ್ತಿ ಒಂದು ತೀರ್ಮಾನಗಳನ್ನು ತೆಗೆಯುವಾಗ ಮೊದಲು ಅವನು ದೇವರಲ್ಲಿ ಒಂದು ಬೇಡಿಕೆಯನ್ನಿಟ್ಟು ಕೇಳಿಕೊಂಡು ಆ ತೀರ್ಮಾನವನ್ನು ತೀರ್ಮಾನಕ್ಕೆ ಮುಂದೆ ಹೋಗುತ್ತಾನೆ. ഹല്ലേലൂയ, 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 ഹല്ലേലൂയ. പ്രിയപ്പെട്ടവരെ, രണ്ടാം വാക്യത്തിൽ പറഞ്ഞിരിക്കുന്നത് പോലെ ഒരു വ്യക്തി ചെയ്യുമ്പോഴാണ് തുടർന്നു വരുന്ന 15ഓളം അനുഗ്രഹങ്ങൾ ആ ವ್ಯಕ್ತಿಗೆ സ്വന്തമാക്കാൻ സാധിക്കുകയുള്ളൂ. ಈ ಎರಡನೇ ವಾಕ್ಯವನ್ನು ತನ್ನ ಸ್ವಂತವಾಗಿಸುವಾಗ ಮಾತ್ರ ಬಾಕಿ ಇರುವ ಎಲ್ಲ ಅನುಗ್ರಹಗಳು ಅವನ ಜೀವನಕ್ಕೆ ದೊರಕುವಂತದ್ದು. ഹല്ലേലൂയ, 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 ഹല്ലേലൂയ. രണ്ടാമത്തെ വാക്യത്തെക്കുറിച്ചുള്ള വ്യാഖ്യാനം നിങ്ങൾക്ക് മനസ്സിലായോ? ನೋಡಿ, ಎರಡನೇ ವಾಕ್ಯದ ಬಗ್ಗೆ ಇರುವ ಆ ವ್ಯಾಖ್ಯಾನ ನಿಮಗೆ ಅರ್ಥವಾಗಿದೆಯಾ ಸರಿಯಾಗಿ? എന്താണ് പറഞ്ഞതെന്ന് നിങ്ങൾക്കൊന്ന് പറയാൻ പറ്റുമോ? ಏನನ್ನು ಹೇಳಿದ್ದೇನೆಂದು ನಿಮಗೆ ಹೇಳಬಹುದಾ? പ്രിയപ്പെട്ടവരെ, പ്രിയരേ, ദൈവത്തിൽ പൂർണ്ണമായി ഒരു വ്യക്തി ആശ്രയിക്കുന്നു എന്ന് പറയുന്നു. ದೇವರಲ್ಲಿ ಒಂದು ಪೂರ್ಣವಾದ ಆಶ್ರಯವನ್ನು ಇಟ್ಟಿರುವುದು ಎಂಬುದಾಗಿ ಹೇಳಿದೆ. ദൈവത്തിൽ ആശ്രയിക്കുക എന്ന് പറഞ്ഞാൽ ದೇವರಲ್ಲಿ ಆಶ್ರಯವಿಡು ಅಂತ ಹೇಳಿದರೆ സ്വന്തം തീരുമാനങ്ങൾക്കും സ്വന്തം ഇഷ്ടങ്ങൾക്കും അല്ല പ്രാധാന്യം കൊടുക്കുന്നത്. ಸ್ವಂತ ತೀರ್ಮಾನ, ಸ್ವಂತ ಇಷ್ಟಕ್ಕೆ ಅಲ್ಲ ಪ್ರಾಮುಖ್ಯತೆ ಕೊಡೋದು, മറിച്ച് ദൈവത്തോട് ഹിതം ചോദിക്കുകയും ദൈവത്തിൻ്റെ ഇഷ്ടം എന്നിൽ പ്രവർത്തിക്കാൻ വേണ്ടി പ്രാർത്ഥിക്കുകയും ചെയ്യുകയാണ്. ಬದಲಾಗಿ ದೇವರ ಹಿತವನ್ನು ಬೇಡಿಕೊಂಡು ದೇವರ ಇಷ್ಟ ಪ್ರಕಾರ ಅದನ್ನು ನೆರವೇರಿಸುವುದು ಆಗಿದೆ. അതോടൊപ്പം തന്നെ ഒരു വ്യക്തി ഏറ്റുപറയും, ಅದರ ಜೊತೆ ಒಬ್ಬ ವ್ಯಕ್ತಿಯು ಎತ್ತಿ ಹೇಳುತ್ತಾನೆ, ദൈവമാണ് എൻ്റെ സങ്കേതം, എൻ്റെ കോട്ട. ದೇವರೇ ಆಗಿದ್ದಾರೆ ನನ್ನ ರಕ್ಷಕನು, ನನ್ನ ದುರ್ಗವು. എന്ന് പറഞ്ഞാൽ ദൈവമാണ് എനിക്ക് സംരക്ഷണം തരുന്നതെന്ന് ഏറ്റുപറയാൻ ഒരു വിശ്വാസിക്ക് കഴിയുന്നു. ಅಂತ ಹೇಳಿದರೆ ದೇವರೇ ಆಗಿದ್ದಾರೆ, ನನಗೆ ಸಂರಕ್ಷಕನು ರಕ್ಷಣೆ ನೀಡುವನು ಎಂದೊಬ್ಬ ವಿಶ್ವಾಸಿ ಹೇಳುವಂಥದ್ದು. ഇങ്ങനെ പറഞ്ഞ് പ്രാർത്ഥിക്കുന്ന വ്യക്തിക്ക് ലഭിക്കുന്ന അനുഗ്രഹങ്ങളെക്കുറിച്ചാണ് തുടർന്ന് നമ്മൾ കാണുവാൻ പോകുന്നത്. ಈ ರೀತಿ ಪ್ರಾರ್ಥಿಸುವ ಒಬ್ಬ ವ್ಯಕ್ತಿಗೆ ಲಭಿಸುವಂತ ಅನುಗ್ರಹಗಳ ಬಗ್ಗೆ ನಾವು ಮುಂದೆ ಧ್ಯಾನಿಸುವಂತದ್ದು. ഹല്ലേലൂയ, 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 ഹല്ലേലൂയ. യേശുവേ ആരാധന, യേശുവേ ആരാധನೆ, യേശുവേ മഹിമ, യേശുവേ ವಂದನೆ, യേശുവേ ഹല്ലേലൂയ, യേശുവേ ആരാധನೆ, ഹല്ലേലൂയ, 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 ഹല്ലേലൂയ. എല്ലാവരും കരങ്ങൾ ഉയർത്തി സ്തുതിച്ചു പ്രാർത്ഥിച്ചേ. ಎಲ್ಲರೂ ಕರಗಳನ್ನು ಮೇಲೆತ್ತಿ ಒಮ್ಮೆ ಸ್ತುತಿಸಿ ಪ್ರಾರ್ಥಿಸಿರಿ. ಸ್ವರ ಎತ್ತಿ ഹല്ലേലൂയ, 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 ഹല്ലേലൂയ. വചനത്തിന്റെ അഭിഷേകം ഒഴുകണമേ, വചനത്തിന്റെ അഭിഷേകം ഒഴുകണമേ. ഹൃദയം തുറക്കണമേ കർത്താവേ, ഹൃദയം തുറക്കണമേ കർത്താവേ. ഹല്ലേലൂയ, 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 ഹല്ലേലൂയ. വചനാഭിഷേകം ഒഴുകണമേ കർത്താവേ. തിന്മയുടെ ശക്തികൾ, അന്ധകാര ശക്തികൾ യേശുനാമത്തിൽ ബന്ധിക്കുന്നു കർത്താവേ. ഹല്ലേലൂയ, 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 യേശുവേ, ഹല്ലേലൂയ, 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 ഹല്ലേലൂയ. യേശുവേ, യേശുവേ, ഹല്ലേലൂയ, 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 ഹല്ലേലൂയ. ഹല്ലേലൂയ, 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 ഹല്ലേലൂയ. യേശുവേ, 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 യേശുവേ. ഹല്ലേലൂയ. ആരാധന, 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 യേശുവേ, 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 ആരാധന, യേശുവേ, ആരാധന, ആരാധന. ഹല്ലേലൂയ, യേശുവേ, യേശുവേ, യേശുവേ. പ്രിയപ്പെട്ടവരെയും 91 സങ്കീർത്തനവുമായി ചേർത്ത് വെച്ചുകൊണ്ടുള്ള ഒരു ഗീതത്തിലേക്ക് നമ്മൾ പ്രവേശിക്കുകയാണ്. 91ನೆಯ ಕೀರ್ತನೆಗಳನ್ನು ನಾವು ಹಾಡು ರೂಪದಲ್ಲಿ ಸ್ವಲ್ಪ ಭಾಗಗಳನ್ನು ಎತ್ತಿ ಹಾಡೋಣ. എല്ലാവരും കണ്ണുകളടച്ച് ಎಲ್ಲರೂ ಕಣ್ಣುಗಳನ್ನು ഈ ಮುಚ್ಚಿಕೊಂಡು ഗാനത്തിന്റെ വരികളെ മനസ്സിലാക്കിക്കൊണ്ട് പ്രാർത്ഥിക്കുക. ಈ ಅಧ್ಯಾಯದ ಭಾಗಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಧ್ಯಾನಿಸಿ ಹಾಡಬೇಕು.
ಆಶ್ರಯದಲ್ಲಿ ನಾನು ಸುರಕ್ಷಿತನು. ಇದು 91ನೇ ಕೀರ್ತನೆಯ ವಾಗ್ದಾನಗಳು. ದೇವರ ಆಶ್ರಯದಲ್ಲಿ ನಾನು ಸುರಕ್ಷಿತನು. ಇದು 91ನೇ ಕೀರ್ತನೆಯ ವಾಗ್ದಾನಗಳು. ದೇವರೇ ನನ್ನ ಪಕ್ಷ, ದೇವರೇ ನಿತ್ಯ ರಕ್ಷಾ. ದೇವರೇ ನನ್ನ ಪಕ್ಷ, ದೇವರೇ ನನ್ನ ರಕ್ಷಾ. ದೇವರ ಆಶ್ರಯದಲ್ಲಿ ನಾನು ಸುರಕ್ಷಿತನು. ಇದು 91ನೇ ಕೀರ್ತನೆಯ ವಾಗ್ದಾನಗಳು. ಹಾಡಬಹುದಾ? ಹಾಡಬಹುದಾ? ಹಾಡಬಹುದು. ಆದರೆ ಇನ್ನೊಮ್ಮೆ ಇದು ಹೀಗೆ ಇರೋದು. ದೇವರ ಆಶ್ರಯದಲ್ಲಿ ನಾನು ಸುರಕ್ಷಿತನು. ಇದು 91ನೇ ಕೀರ್ತನೆಯ ವಾಗ್ದಾನಗಳು. ದೇವರೇ ನನ್ನ ಪಕ್ಷ, ದೇವರೇ ನಿತ್ಯ ರಕ್ಷೆ. ಸೃಷ್ಟಿಸಿದವನು ನನ್ನ ಕೈ ಬಿಡದೆ ಕಾಯುವ ಕರ್ತ. ഹല്ലേലൂയ, ഹല്ലേലൂയ. നമുക്കെല്ലാവർക്കും എഴുന്നേറ്റ് നിൽക്കാം. എല്ലാവരും എഴുന്നേറ്റ് നിന്നുകൊള്ളി. ഒരിക്കൽ കൂടി ആ ഗാനത്തിന്റെ വരികളൊന്ന് പാടി കരങ്ങളടിച്ച് ദൈവത്തെ മഹത്വപ്പെടുത്തിക്കൊണ്ടിരിക്കാം. ಇನ್ನೊಮ್ಮೆ ಇದನ್ನು ಹಾಡಿ ದೇವರ ನಾಮವನ್ನು ಮಹಿಮೆ ಪಡಿಸುವ ಪ್ರಿಯರೇ. Praise the Lord. Praise the Lord. Hallelujah. Hallelujah. ದೇವರ ಆಶ್ರಯದಲ್ಲಿ ನಾನು ಸುರಕ್ಷಿತನು. ಇದು 91ನೇ ಕೀರ್ತನೆಯ ವಾಗ್ದಾನಗಳು. ದೇವರ ಆಶ್ರಯದಲ್ಲಿ ನಾನು ಸುರಕ್ಷಿತನು. ಇದು 91ನೇ ಕೀರ್ತನೆಯ ವಾಗ್ದಾನಗಳು. ದೇವರೇ ನನ್ನ ಪಕ್ಷ, ದೇವರೇ ನಿತ್ಯ ರಕ್ಷಾ. ಸೃಷ್ಟಿಸಿದವರು ನನ್ನ ಕೈ ಬಿಡದೆ ಕಾಯುವ ಕರ್ತ. ದೇವರೇ ನನ್ನ ಪಕ್ಷ, ದೇವರೇ ನನ್ನ ರಕ್ಷಾ. ಸೃಷ್ಟಿಸಿದವರು ನನ್ನ ಕೈ ಬಿಡದೆ ಕಾಯುವ ಕರ್ತ. ದೇವರ ಆಶ್ರಯದಲ್ಲಿ ನಾನು ಸುರಕ್ಷಿತನು. ಇದು 91ನೇ ಕೀರ್ತನೆಯ ವಾಗ್ದಾನಗಳು. ಕಾಯುವರು, ಮಾರಕ ರೋಗದ ಬೇನೆಯಿಂದ ನನ್ನು ಕಾಯುವರು. ಬೇಟೆಗಾರನ ಬಲೆಯಿಂದ ನನ್ನ ತಪ್ಪಿಸಿ ಕಾಯುವರು. ಮಾರಕ ರೋಗದ ಬೇನೆಯಿಂದ ರಕ್ಷಣೆ ನೀಡುವರು. ಆಶ್ರಯ ಪಡೆವೆ ದೇವರ ರೆಕ್ಕೆಯ ತೆಕ್ಕೆಯಲಿ. ರಕ್ಷಣೆ ನೀಡುವ ಕವಚವು ದೇವರ ವಾಕ್ಯದಲ್ಲಿ. ಆಶ್ರಯ ಪಡೆವೆ ದೇವರ ತೆಕ್ಕೆಯಲಿ. ರಕ್ಷಣೆ ನೀಡುವ ಕವಚವು ದೇವರ ವಾಕ್ಯದಲ್ಲಿ. ದೇವರೇ ನನ್ನ ಪಕ್ಷ, ದೇವರೇ ನಿತ್ಯ ರಕ್ಷಾ. ಸೃಷ್ಟಿಸಿದವರು ನನ್ನ ಕೈ ಬಿಡದೆ ಕಾಯುವ ಕರ್ತ. ದೇವರೇ ನನ್ನ ರಕ್ಷಾ, ದೇವರೇ ನಿತ್ಯ ರಕ್ಷಾ. ಸೃಷ್ಟಿಸಿದವರು ನನ್ನ ಕೈ ಬಿಡದೆ ಕಾಯುವ ಕರ್ತ. ದೇವರ ಆಶ್ರಯದಲ್ಲಿ ನಾನು ಸುರಕ್ಷಿತನು. ಇದು 91ನೇ ಕೀರ್ತನೆಯ ವಾಗ್ದಾನಗಳು. ದೇವರ ಆಶ್ರಯದಲ್ಲಿ ನಾನು ಸುರಕ್ಷಿತನು. ಇದು 91ನೇ ಕೀರ್ತನೆಯ ವಾಗ್ದಾನಗಳು. ಹಗಲಿನ ಇರುಳಿನ ಕೇಡುಗಳಲ್ಲಿ
ಭಯವೇ ನನಗಿಲ್ಲ. ಕಡವರದಲ್ಲಿ 1000 ಹೆಣಗಳು ಬಿದ್ದರೆ ಭಯವಿಲ್ಲ. ಹಗಲಿನ ഇരുಳಿನ ಕೇಡುಗಳಿಗೆ ಭಯವೇ ಇನ್ನಿಲ್ಲ. ಕೆಡವರದಲ್ಲಿ 1000 ಹೆಣಗಳು ಬಿದ್ದರೂ ಭಯವಿಲ್ಲ. ಯಾವ ಕೀಡು ಬಾರದು ನನ್ನ ಮನೆಯೊಳಗೆ. ದೇವರ ಪ್ರೀತಿಯು ತುಂಬಿದೆ ನನ್ನ ಮನದೊಳಗೆ. ಯಾವ ಕೀಡು ಬಾರದು ನನ್ನ ಮನೆಯೊಳಗೆ. ದೇವರ ಪ್ರೀತಿಯು ತುಂಬಿದೆ ನನ್ನ ಮನದೊಳಗೆ. ದೇವರೇ ನನ್ನ ಪಕ್ಷ, ದೇವರೇ ನಿತ್ಯ ರಕ್ಷಾ. ಸೃಷ್ಟಿಸಿದವನು ನನ್ನ ಕೈ ಬಿಡದೆ ಕಾಯುವ ಕರ್ತ. ದೇವರೇ ನನ್ನ ಪಕ್ಷ, ದೇವರೇ ನನ್ನ ರಕ್ಷಾ. ಸೃಷ್ಟಿಸಿದವರು ನನ್ನ ಕೈ ಬಿಡದೆ ಕಾಯುವ ಕರ್ತ. ದೇವರ ಆಶ್ರಯದಲ್ಲಿ ನಾನು ಸುರಕ್ಷಿತನು. ಇದು 91ನೇ ಕೀರ್ತನೆಯ ವಾಗ್ದಾನಗಳು. ದೇವರ ಆಶ್ರಯದಲ್ಲಿ ನಾನು ಸುರಕ್ಷಿತನು. ಇದು 91ನೇ ಕೀರ್ತನೆಯ ವಾಗ್ದಾನಗಳು. ಪಯಣಗಳಲ್ಲಿ ನನ್ನನ್ನು ಕಾಯುವ ದೇವರ ದೂತರುಂಟು. ಕಾಲಿಗೆ ಕಲ್ಲು ತಾಗದಂತೆ ನನ್ನನ್ನು ಕಾಯುವರು. ಪಯಣಗಳಲ್ಲಿ ನನ್ನನ್ನು ಕಾಯುವ ದೇವರ ದೂತರುಂಟು. ಕಾಲಿಗೆ ಕಲ್ಲು ತಾಗದಂತೆ ನನ್ನನ್ನು ಕಾಯುವರು. ಸಿಂಹದ ಮೇಲೂ ಸರ್ಪದ ಮೇಲೂ ನಾಡಿವೆ. ದುಷ್ಟ ಶಕ್ತಿಯ ಮೇಲೆ ದೇವರನು. ಸಿಂಹದ ಮೇಲೂ ಸರ್ಪದ ಮೇಲೂ ನಾಡುವೆ. ದುಷ್ಟ ಶಕ್ತಿಯ ಮೇಲೂ ಸುಜಿಪೆ ದೇವರನು. ದೇವರೇ ನನ್ನ ಪಕ್ಷ, ದೇವರೇ ನನ್ನ ರಕ್ಷಾ. ಸೃಷ್ಟಿಸಿದವರು ನನ್ನ ಕೈ ಬಿಡದೆ ಕಾಯುವ ಕರ್ತ. ದೇವರೇ ನನ್ನ ಪಕ್ಷ, ದೇವರೇ ನಿತ್ಯ ರಕ್ಷಾ. ಸೃಷ್ಟಿಸಿದವರು ನನ್ನ ಕೈ ಬಿಡದೆ ಕಾಯುವ ಕರ್ತ. ದೇವರ ಆಶ್ರಯದಲ್ಲಿ ನಾನು ಸುರಕ್ಷಿತನು. ಇದು 91ನೇ ಕೀರ್ತನೆಯ ವಾಗ್ದಾನಗಳು. ದೇವರ ಆಶ್ರಯದಲ್ಲಿ ನಾನು ಸುರಕ್ಷಿತನು. ಇದು 91ನೇ ಕೀರ್ತನೆಯ ವಾಗ್ದಾನಗಳು. ನಂಬಿದ ಭಕ್ತರ ಕಾಯುವೆನು, ಇದು ದೇವರ ವಾಗ್ದಾನ. ದೇವರ ನಾಮದ ಶಕ್ತಿಯು ನಮಗೆ ರಕ್ಷೆಯ ವಾಗ್ದಾನ. ನಂಬಿದ ಭಕ್ತರ ಕಾಯುವೆನು, ಇದು ದೇವರ ವಾಗ್ದಾನ. ದೇವರ ನಾಮದ ಶಕ್ತಿಯ ನಮಗೆ ರಕ್ಷೆಯ ವಾಗ್ದಾನ. ಸಂಕಟದಲ್ಲಿ ದೇವರು ನನ್ನ ಜೊತೆಗಿರುವ. ದೀರ್ಘಾಯುಷ್ಯ ನಿತ್ಯ ಜೀವವ ನೀಡುವರು. ಸಂಕಟದಲ್ಲಿ ದೇವರು ನನ್ನ ಜೊತೆಗಿರುವ. ದೀರ್ಘಾಯುಷ್ಯ ನಿತ್ಯ ಜೀವವ ನೀಡುವರು. ದೇವರೇ ನನ್ನ ಪಕ್ಷ, ದೇವರೇ ನಿತ್ಯ ರಕ್ಷಾ. ಸೃಷ್ಟಿಸಿದವರು ನನ್ನ ಕೈ ಬಿಡದೆ ಕಾಯುವ ಕರ್ತ. ದೇವರೇ ನನ್ನ ಪಕ್ಷ, ದೇವರೇ ನಿತ್ಯ ರಕ್ಷಾ. ಸೃಷ್ಟಿಸಿದವರು ನನ್ನ ಕೈ ಬಿಡದೆ ಕಾಯುವ ಕರ್ತ.
ದೇವರ ಆಶ್ರಯದಲ್ಲಿ ನಾನು ಸುರಕ್ಷಿತನು. ಇದು 91ನೇ ಕೀರ್ತನೆಯ ವಾಗ್ದಾನಗಳು. ದೇವರ ಆಶ್ರಯದಲ್ಲಿ ನಾನು ಸುರಕ್ಷಿತನು. ಇದು 91ನೇ ಕೀರ್ತನೆಯ ವಾಗ್ದಾನಗಳು. ದೇವರೇ ನನ್ನ ಪಕ್ಷ, ದೇವರೇ ನಿತ್ಯ ರಕ್ಷ. ಸೃಷ್ಟಿಸಿದವರು ನನ್ನ ಕೈ ಬಿಡದೆ ಕಾಯುವ ಕರ್ತ. ದೇವರೇ ನನ್ನ ಪಕ್ಷ, ದೇವರೇ ನಿತ್ಯ ರಕ್ಷ. ಸೃಷ್ಟಿಸಿದವರು ನನ್ನ ಕೈ ಬಿಡದೆ ಕಾಯುವ ಕರ್ತ. ದೇವರ ಆಶ್ರಯದಲ್ಲಿ ನಾನು ಸುರಕ್ಷಿತನು. ಇದು 91ನೇ ಕೀರ್ತನೆಯ ವಾಗ್ದಾನಗಳು. ದೇವರ ಆಶ್ರಯದಲ್ಲಿ ನಾನು ಸುರಕ್ಷಿತನು. ಇದು 91ನೇ ಕೀರ್ತನೆಯ ವಾಗ್ದಾನಗಳು. ಇದು 91ನೇ ಕೀರ್ತನೆಯ ವಾಗ್ದಾನಗಳು. ಇದು 91ನೇ ಕೀರ್ತನೆಯ ವಾಗ್ದಾನಗಳು. ಹಾಲೆಲೂಯ, 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 ಹಾಲೆലൂയ, ಹಾಲೆലൂയ. പ്രിയപ്പെട്ടവരെ, പ്രിയരേ, ഉറക്കം കിട്ടാൻ ബുദ്ധിമുട്ട് അനുഭവപ്പെടുന്ന ആരെങ്കിലും ഉണ്ടെങ്കിൽ കൈയുയർത്തിക്കുകയും. ನೋಡಿ, ನಿದ್ರಿಸಲು ಸಾಧ್ಯವಾಗದವರು ರಾತ್ರಿ ಹೊತ್ತು ಹಂಗಾಗಿ ಇರುವವರು ಯಾರಿದ್ದರೆ ಕೈ ಮೇಲೆ ಮಾಡಿ. ನಿದ್ರೆ ಬರುವುದಿಲ್ಲ ರಾತ್ರಿ ಹೊತ್ತು. ചില ബുദ്ധിമുട്ടുകൾ, ചില ടെൻഷൻ, ചില മാനസികമായ സമാധാനക്കുറവ്, അങ്ങനെ എന്തെങ്കിലും ബുദ്ധിമുട്ടുകൾ ഉണ്ടോ, ഉറങ്ങാൻ പറ്റുന്നില്ല. ನೋಡಿ, ಮಾನಸಿಕವಾದ ಸಂಕಟಗಳು, ಟೆನ್ಷನ್ಗಳು, ಚಿಂತೆಯಿಂದ ನಿದ್ರೆ ಮಾಡಲು ಸಾಧ್ಯವಾಗುತ್ತಿಲ್ಲ ಅಂತವರು ಕೈ ಮೇಲೆ ಚಾಚಿರಿ. കുറേ അധികം പേരെ ദൈവം അനുഗ്രഹിക്കുന്നുണ്ട്. ಅನೇಕ ಮಂದಿರನ್ನು ದೇವರು ಈಗ ಅನುಗ್ರಹಿಸುತ್ತಿದ್ದಾರೆ. ദൈവത്തിന്റെ ആത്മാവ് ഇപ്പോൾ വെളിപ്പെടുത്തുന്നു. 91ാമത്തെ സങ്കീർത്തനം നിങ്ങൾ എല്ലാ ദിവസവും വായിച്ചിട്ട് കിടക്കുക. ದೇವರ ಪವಿತ್ರಾತ್ಮರು ಹೇಳುತ್ತಿದ್ದಾರೆ, 91ನೆಯ ಕೀರ್ತನೆಗಳನ್ನು ಪ್ರತಿದಿನ ಓದಿ ಧ್ಯಾನಿಸಿ ಮತ್ತೆ ನಿದ್ರಿಸಲು ಹೋಗಿ. ദൈവം നിങ്ങൾക്ക് സുഖനിദ്ര നൽകി അനുഗ്രഹിക്കും. ದೇವರು ನಿಮಗೆ ಸುಖವಾದ ನಿದ್ರಿಸಲು ಬೇಕಾದ ವರವನ್ನು ಕೊಟ್ಟು ಅನುಗ್ರಹಿಸುತ್ತಾರೆ. വിശ്വസിച്ചുകൊണ്ട് ഈ ദൈവത്തിന്റെ വചനഭാഗം വായിച്ചാൽ ദൈവം നിങ്ങളെ സ്പർശിക്കും. ವಿಶ್ವಾಸ ಮುಖಾಂತರ, ವಿಶ್ವಾಸದೊಂದಿಗೆ ಈ ದೇವರ ವಾಕ್ಯವನ್ನು ಧ್ಯಾನಿಸಿ ನೀವು ಓದಿದರೆ ಇದು ನಿಮಗೆ ನಿಮ್ಮ ಜೀವನದಲ್ಲಿ കാണಬಹುದು, ನಡೆಯುತ್ತದೆ. ഹല്ലേലൂയ, 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 ഹല്ലേലൂയ. പ്രിയപ്പെട്ടവരെ, ഇപ്പോൾ കരങ്ങൾ ഉയർത്തിയവർക്ക് വേണ്ടി നമ്മൾ എല്ലാവരും കൈകൾ ഉയർത്തി സ്തുതിച്ച് പ്രാർത്ഥിക്കാൻ ನೋಡಿ, പോവുകയാണ്. ಈಗ ಕರಗಳನ್ನು ಮೇಲೆ ಚಾಚಿದವರಿಗಾಗಿ ನಾವೆಲ್ಲರೂ ಕರಗಳನ್ನು ಎತ್ತಿ ದೇವರನ್ನು ಸ್ತುತಿಸಿ ಆರಾಧಿಸುವ. ഹല്ലേലൂയ, 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 ഹല്ലേലൂയ. യേശുവേ ആരാധന. യേശുവേ, ഹല്ലേലൂയ, പിതാവിന്റെയും പുത്രന്റെയും പരിശുദ്ധാത്മാവിന്റെയും നാമത്തിൽ ഹല്ലേലൂയ, 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 ഹല്ലേലൂയ. ഉറക്കത്തിന്റെ ബുദ്ധിമുട്ടിനപ്പെടുന്ന യേശുവേ, സകലരെയും അവിടുന്ന് സ്പർശിക്കണമേ. ഹല്ലേലൂയ, 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 ഹല്ലേലൂയ. ഹല്ലേലൂയ. പിതാവിന്റെയും പുത്രന്റെയും പരിശുദ്ധാത്മാവിന്റെയും നാമത്തിൽ പ്രാർത്ഥിക്കുന്നു. ഈശോ സ്പർശിക്കട്ടെ എന്ന് പ്രാർത്ഥിക്കുന്നു. ഈശോ സ്പർശിക്കട്ടെ എന്ന് പ്രാർത്ഥിക്കുന്നു. ഹല്ലേലൂയ, 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 ഹല്ലേലൂയ. Hallelujah, 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 hallelujah. Yeswe, yorage kariri Yeswe, Jesus, worship Jesus. Hallelujah, 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 hala 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 hala. Hallelujah, hallelujah. നെറ്റിയിൽ എല്ലാവരും കുരിശടയാളം വരച്ച് പ്രാർത്ഥിച്ചിട്ട് സ്വസ്ഥമായിരിക്കാം. ಹಣೆಯ ಮೇಲೆ ಶಿಲುಬೆಯ ಗುರುತನ್ನು ಬರೆದು ಪ್ರಾರ್ಥಿಸಿ ಎಲ್ಲರೂ ಕೂತ್ಕೊಳ್ಳಿ. പ്രിയപ്പെട്ടവരെ, ഇപ്പോൾ പറയുന്ന ഒരു പ്രാർത്ഥന അത് നിങ്ങളെല്ലാവരും പഠിക്കണം. ಪ್ರಿಯರೇ, ಈಗ ಹೇಳುವಂತಹ ಒಂದು ಪ್ರಾರ್ಥನೆ ಅದನ್ನು ನೀವೆಲ್ಲರೂ ಕಲಿಯಬೇಕು. പ്രാർത്ഥന ഇത്രയേ ഉള്ളൂ. ಪ್ರಾರ್ಥನೆ ಇಷ್ಟು ಮಾತ್ರ. കർത്താവാണ് എൻ്റെ സങ്കേതവും കോട്ടയും
ഞാൻ അങ്ങയിൽ ಆಶ್ರಯಿക്കുന്നു. ನೋಡಿ, ಇಷ್ಟೇ ಪ್ರಾರ್ಥನೆ. ಪ್ರಭು ಆಗಿದ್ದಾರೆ, ನನಗೆ ರಕ್ಷಕನು, ಕೋಟೆಯು, ದುರ್ಗವು ಆಗಿದ್ದಾನೆ. ഹല്ലേലൂയ, 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 ഹല്ലേലൂയ. നിങ്ങൾക്ക് എല്ലാവർക്കും മനപ്പാഠം പഠിക്കാൻ പറ്റുന്ന ഒരു ചെറിയ പ്രാർത്ഥനയാണിത്. ನಿಮಗೆಲ್ಲರಿಗೂ ಬಾಯ್ಪಾಠವಾಗಿ ಕಲಿಯಬಹುದಾದಂಥ ಒಂದು ಕಿರಿದಾದ ಪ್ರಾರ್ಥನೆ. കർത്താവാണ് ಪ್ರಭು ಆಗಿದ್ದಾರೆ, എൻ്റെ സങ്കേതവും കോട്ടയും, ನನ್ನ ದುರ್ಗವು, ಕೋಟೆಯು, ഞാൻ അങ്ങയിൽ ആശ്രയിക്കുന്നു. ನಾವು ನಿನ್ನಲ್ಲಿ ಆಶ್ರಯವಿಟ್ಟಿದ್ದೇನೆ. ഈ പ്രാർത്ഥന നിങ്ങൾക്ക് എല്ലാവർക്കും മനസ്സിലായോ? ಈ ಪ್ರಾರ್ಥನೆ ನಿಮಗೆಲ್ಲರಿಗೂ ಗೊತ್ತಾಯ್ತಾ? കന്നഡയിൽ ആ പ്രാർത്ഥന എഴുതിയിട്ടുള്ള ആരെങ്കിലും ഒന്ന് എഴുന്നേറ്റ് വായിക്കോ. ನೋಡಿ, ಕನ್ನಡದಲ್ಲಿ ಈ ಪ್ರಾರ್ಥನೆಯನ್ನು ಬರೆದವರು ಯಾರಾದರೂ ಇದ್ದರೆ ಒಮ್ಮೆ ಎದ್ದು ನಿಂತು ಓದಿ. കന്നഡയിലോ ഇംഗ്ലീഷിലോ മലയാളത്തിലോ ಯಾವ ಭಾಷೆಯಲ್ಲಿ ಆದರೂ ಆಗ್ಬೋದು. ಒಮ್ಮೆ ಎದ್ದು ನಿಂತು ಓದಿ. ഹല്ലേലൂയ, 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 ഹല്ലേലൂയ. ഒരിക്കൽ കൂടി നിങ്ങൾ ശ്രദ്ധിക്കുക. ಇನ್ನೊಮ್ಮೆ ಗಮನವಿಟ್ಟು ಕೇಳಿ. ദൈവമാണ് എൻ്റെ സങ്കേതവും കോട്ടയും, ಪ್ರಭು ಆಗಿದ್ದಾರೆ, ನನ್ನ ರಕ್ಷಕನು, ದುರ್ಗವು, ಕೋಟೆಯು, ഞാൻ അങ്ങയിൽ ആശ്രയിക്കുന്നു. ನಾನು ನಿಮ್ಮಲ್ಲಿ ಆಶ್ರಯವಿಟ್ಟಿದ್ದೇನೆ. നിങ്ങൾ എല്ലാവരും ഈ പ്രാർത്ഥന പഠിച്ചോ? ಎಲ್ಲರೂ ಈ ಪ್ರಾರ್ಥನೆಯನ್ನು ಕಲಿತುಕೊಳ್ಳಬೇಕು. നിങ്ങൾ പഠിച്ചു ഈ പ്രാർത്ഥന? ಕಲ್ತಿದ್ದೀರಾ? ഹല്ലേലൂയ, 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 ഹല്ലേലൂയ. പ്രിയപ്പെട്ടവരെ, ഈ പ്രാർത്ഥന ഏറ്റു ചൊല്ലിക്കൊണ്ട് നമുക്ക് മുന്നോട്ട് പോകുവാനായിട്ട് സാധിക്കണം. ಈ ಪ್ರಾರ್ಥನೆಯನ್ನು ನಾವು ಎತ್ತಿ ಹೇಳಿಕೊಂಡು ಮುಂದಿನ ಭಾಗಕ್ಕೆ ಹೋಗಲು ನಾವು ತಯಾರಾಗಬೇಕು. തുടർന്നു വരുന്ന കാര്യങ്ങൾ ഒരുപാട് അനുഗ്രഹങ്ങളെ കുറിച്ചുള്ളതാണ്. ನೋಡಿ, ಮುಂದೆ ಇನ್ನು ಬರುವಂತಹ ಕಾರ್ಯಗಳು ತುಂಬಾ ಅನುಗ್ರಹಗಳ ಬಗ್ಗೆ. ഈ പ്രാർത്ഥന ഏറ്റു ചൊല്ലി ദൈവത്തിൽ ആശ്രയിക്കുന്ന ഒരു വ്യക്തിക്ക് ലഭിക്കുവാൻ പോകുന്ന നിരവധിയായ അനുഗ്രഹങ്ങളാണ് തുടർന്നു വരുന്ന വാക്യങ്ങളിലുള്ളത്. ನೋಡಿ, ಈ ಪ್ರಾರ್ಥನೆಗಳನ್ನು ನಾವು ಎತ್ತಿ ಹೇಳಿ ಮುಂದೆ ಬರುವಂಥದ್ದು ಒಬ್ಬ ವ್ಯಕ್ತಿಗೆ ಅದರ ಮುಖಾಂತರ ಲಭಿಸುವಂತಹ ಅನುಗ್ರಹಗಳು. തുടർന്നു വരുന്ന വാക്യങ്ങളിലുള്ള ഏതാനും അനുഗ്രഹങ്ങളെക്കുറിച്ച് ഞാനിപ്പോൾ നിങ്ങളോട് പറയും. ನೋಡಿ, ಮುಂದೆ ಬರುವಂತಹ ವಾಕ್ಯಗಳಲ್ಲಿ ಬರುವಂತಹ ಅನುಗ್ರಹಗಳ ಬಗ್ಗೆ ಕೆಲವೊಂದನ್ನು ಮಾತ್ರ ನಾನು ನಿಮ್ಮಲ್ಲಿ ಹೇಳಲು ಬಯಸುತ್ತೇನೆ. എന്തുമാത്രം അനുഗ്രഹങ്ങൾ ഈ അധ്യായത്തിൽ ഉണ്ട് എന്നുള്ളത് നിങ്ങൾ വീട്ടിൽ പോയിട്ട് കണ്ടുപിടിക്കണം. ಎಷ್ಟು ಮಾತ್ರ ಅನುಗ್ರಹಗಳು ಈ ಅಧ್ಯಾಯದಲ್ಲಿ ಇವೆ ಎಂದು ನೀವು ಮನೆಯಲ್ಲಿ ಹೋಗಿ ಓದಿ ತಿಳಿದುಕೊಳ್ಳಬೇಕು. നിങ്ങളിൽ ഏതാനും പേര് നോട്ട്ബുക്കുമായി വന്ന് എഴുതിയെടുക്കാറുണ്ട്. ನಿಮ್ಮಲ್ಲಿ ಅನೇಕರು ಬಂದು ನೋಟ್ಬುಕ್ ತಂದು ಬರೆದುಕೊಂಡು ಹೋಗುತ್ತಿದ್ದೀರಿ. അതുപോലെ തന്നെ ಹಾಗೇನೆ നിങ്ങൾ വീട്ടിൽ ചെന്ന് കഴിയുമ്പോൾ ഈ വചനഭാഗം ഒന്ന് വായിച്ച് അതിനുള്ളിലെ ദൈവം നമുക്കായി ഒരുക്കി വച്ചിരിക്കുന്ന അനുഗ്രഹങ്ങൾ എന്തൊക്കെയാണെന്ന് ഒരു പേപ്പറിൽ എഴുതണം. ಮನೆಗೆ ಹೋಗಿ ಈ 91ನೇ ಅಧ್ಯಾಯವನ್ನು ಓದಿ ಅದರಲ್ಲಿ ದೇವರು ನಮಗೆ ಇಟ್ಟಿರುವಂತಹ ಅನುಗ್ರಹಗಳು ಯಾವುದೆಲ್ಲವಂತೆಲ್ಲ ಓದಿ ಒಮ್ಮೆ ಬರೆಯುವುದು ಒಳ್ಳೆಯದು. ഹല്ലേലൂയ, 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 ഹല്ലേലൂയ. ഈ വചനഭാഗം വായിച്ച് ഒരുപാട് പേർക്ക് ദൈവത്തിൻ്റെ സംരക്ഷണം കിട്ടിയിട്ടുണ്ട് എന്ന് സാക്ഷ്യപ്പെടുത്തിയിട്ടുണ്ട്. ಈ ದೇವರ ವಾಕ್ಯವನ್ನು ಈ ಅಧ್ಯಾಯ ಓದಿ ಅನೇಕನಿಗೆ ದೇವರ ಅನುಗ್ರಹ ಲಭಿಸಿದೆ ಎಂದು ತುಂಬ ಸಾಕ್ಷಿಗಳು ಕೇಳಿದ್ದೇನೆ. ഈ അധ്യായവുമായി ബന്ധപ്പെട്ട് നമ്മളിപ്പോൾ ഒരു പാട്ട് കേൾക്കുകയുണ്ടായി. ಈ ಅಧ್ಯಾಯಕ್ಕೆ ಸಂಬಂಧಪಟ್ಟ ರೀತಿಯ ಒಂದು ಹಾಡನ್ನು ನಾವು ಈಗ ಕೇಳಿದ್ದೇವೆ. ഈ പാട്ട് നിങ്ങൾക്ക് എല്ലാവർക്കും അറിയാവുന്ന പാട്ടായിരുന്നോ? ಈ ಪದ್ಯ ನಿಮಗೆ ಗೊತ್ತಿತ್ತಾ? ಈ ಹಾಡು ആദ്യമായിട്ടാണോ നിങ്ങൾ ഈ പാട്ട് കേൾക്കുന്നത്? ಫಸ್ಟಿಗೆ ಕೇಳುವುದಾ ನೀವು?
മലയാളത്തിൽ ഇതുപോലെ തന്നെ ഒരു പാട്ടുണ്ട്, അതാരും കേട്ടിട്ടുണ്ടോ? മലയാളದಲ್ಲಿಯೂ ಇಂತಹ ಒಂದು ಹಾಡು ಇದೆ. മലയാളം അറിയാവുന്നവരൊക്കെ കൈ ഉയർത്തുന്നുണ്ട്, അവർക്ക് ഈ പാട്ട് അറിയാമെന്നവർ പറയുന്നുണ്ട്. മലയാളം ಗೊತ್ತಿರುವವರೆಲ್ಲ ಕೈ ಮೇಲೆ ಮಾಡುತ್ತಿದ್ದಾರೆ, ಅವರಿಗೆ ಗೊತ್ತಿರಬೇಕಿದು. മലയാളം അറിയാവുന്നവർ മാത്രം ഈ പാട്ടിൻ്റെ ആദ്യത്തെ 4 ലൈൻ ഒന്ന് പാടുവോ? ಈ ಮಲಯಾಳ ಗೊತ್ತಿರುವವರು ಈ ಹಾಡಿನ ಒಂದು 4 ಲೈನ್ ಹಾಡಬಹುದಾ? ചേച്ചി പാടിയ പാട്ട് വളരെ കൃത്യമാണ്, നന്നായിട്ട് ചേച്ചി പാടി. ಅಕ್ಕ ಹಾಡಿದಂತಹ ಹಾಡು ಒಳ್ಳೆ ರೀತಿಯಲ್ಲಿ ಹಾಡಿದ್ದೀರಿ. മലയാളത്തിൽ ഈ പാട്ടിൻ്റെ 4 വരി അറിയാവുന്നവർ എന്നോടൊപ്പം ചേർന്ന് പാടുക. ನೋಡಿ, ಮಲಯಾಳದಲ್ಲಿ ಈ ಹಾಡು ಗೊತ್ತಿರುವವರು ಒಂದು 4 ಸಾಲುಗಳನ್ನು ಗುರುಗಳ ಜೊತೆ ಹಾಡಿರಿ. ബാക്കിയുള്ളവർ ഈ ഗാനമൊന്നും കേട്ടിരിക്കുക, ಬಾಕಿ ಇರುವವರು ಈ ಹಾಡನ್ನು ಕೇಳುತ್ತಾ ಇರಿ. അറിയാവുന്നവർ എന്നോടൊപ്പം ചേർന്ന് പാടണം. ಗೊತ್ತಿರುವವರು ಗುರುಗಳ ಜೊತೆ ಹಾಡಬೇಕು. അത്യുന്നതന്റെ മറവിൽ സർവശക്തന്റെ തണലിൽ പാർക്കുന്നവൻ ഭാഗ്യവാൻ ഭാഗ്യവാൻ. നമുക്ക് എല്ലാവർക്കും ചേർന്ന് പാടാം. മലയാളത്തിൽ മലയാളം അറിയാവുന്നവർ മാത്രം. അത്യുന്നതന്റെ മറവിൽ സർവശക്തന്റെ തണലിൽ പാർക്കുന്നവൻ ഭാഗ്യവാൻ ഭാഗ്യവാൻ. അതിനുശേഷമുള്ള വരികൾ കൂടി നമുക്കൊന്ന് ശ്രദ്ധിക്കാം. എൻ്റെ സംഗീതവും കോട്ടയും ഞാൻ ആശ്രയിക്കും ദൈവവും നീ മാത്രമെന്ന് കർത്താവോടേറ്റു ചൊല്ലിടും ഏറ്റു ചൊല്ലിടും. അത്യുന്നതന്റെ മറവിൽ സർവശക്തന്റെ തണലിൽ പാർക്കുന്നവൻ ഭാഗ്യവാൻ ഭാഗ്യവാൻ. പ്രിയപ്പെട്ടവരെ, ഈ വരികൾ ദൈവം ഒരു വ്യക്തിക്ക് നൽകുന്ന സംരക്ഷണത്തെക്കുറിച്ചാണ് പറഞ്ഞിരിക്കുന്നത്. ಪ್ರಿಯರೇ, ಈ ಹಾಡಿನ ಸಾಲುಗಳು ಏನೆಂದರೆ ದೇವರು ಒಬ್ಬ ವ್ಯಕ್ತಿಗೆ ಕೊಡುವಂತಹ ರಕ್ಷಣೆಯ ಬಗ್ಗೆ. ഞാൻ നിങ്ങളെ പഠിപ്പിച്ച ഒരു പ്രാർത്ഥനയാണ് ഇപ്പോൾ പാടിയത് തന്നെ. ನಾನು ನಿಮಗೆ ಹೇಳಿಕೊಟ್ಟಂತ ಒಂದು ಪ್ರಾರ್ಥನೆಯ ಭಾಗವನ್ನು ಈಗ ಹಾಡಿದ್ದು. അതാಗಿದೆ, ദൈവമാണ് എൻ്റെ സങ്കേതവും കോട്ടയും, ಪ್ರಭುವಾಗಿದ್ದಾರೆ ನನ್ನ ರಕ್ಷಕನು ದುರ್ಗವು, ഞാൻ ദൈവത്തിൽ ആശ്രയിക്കുന്നു, ನಾನು ಆ ಪ್ರಭುವಿನಲ್ಲಿ ಆಶ್ರಯವಿಟ್ಟಿದ್ದೇನೆ. ഹല്ലേലൂയ ഹല്ലേലൂയ. ഒരു സുഹൃത ജപം പോലെ നമ്മുടെ മനസ്സിൽ സൂക്ഷിക്കാൻ പറ്റിയ ഒരു പ്രാർത്ഥനയാണിത്. ಸುಕೃತ ಜಪದ ಹಾಗೆ ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬಹುದಾದಂತ ಒಂದು ಪ್ರಾರ್ಥನೆಯಾಗಿದೆ ಇದು. നിങ്ങൾ ഈ പ്രാർത്ഥന മറന്നുപോയാലും, ನೀವು ಈ ಪ್ರಾರ್ಥನೆಯನ್ನು ಮರೆತು ಹೋದರೂ, സങ്കീർത്തനങ്ങൾ 91 അധ്യായത്തിലെ 2ാമത്തെ വാക്യം ഒന്ന് വായിച്ചു നോക്കിയാൽ മതി. 91ನೇ ಅಧ್ಯಾಯ ಕೀರ್ತನೆಗಳಲ್ಲಿ 2ನೇ ವಾಕ್ಯವನ್ನು ನೀವು ಓದಿ ತಿಳ್ಕೊಂಡ್ರೆ ಸಾಕು. 2ാമത്തെ വാക്യം ഈ പ്രാർത്ഥനയാണ്. ನೋಡಿ, 2ನೇ ವಾಕ್ಯವು ಈ ಪ್ರಾರ್ಥನೆಯಾಗಿದೆ. ഹല്ലേലൂയ 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 ഹല്ലേലൂയ. അതുകൊണ്ട് 91ാമത്തെ അധ്യായത്തിലെ 2ാമത്തെ തിരുവചനം നിങ്ങൾ എപ്പോഴെങ്കിലുമൊക്കെ വീണ്ടും വീണ്ടും വായിച്ച് ധ്യാനിക്കണം. ಆದ್ದರಿಂದ ಪ್ರಿಯರೇ, 91ನೇ ಅಧ್ಯಾಯದ 2ನೇ ವಾಕ್ಯವನ್ನು ನೀವು ಮತ್ತೆ ಮತ್ತೆ ಓದಿ ಅದನ್ನು ಧ್ಯಾನಿಸಬೇಕು. പ്രിയപ്പെട്ടവരെ, 3ാമത്തെ തിരുവചനത്തിലേക്ക് നമുക്കൊന്ന് പോകാം. ನೋಡಿ, 3ನೇ ವಾಕ್ಯದ ಬಗ್ಗೆ ನಾವು ತಿಳಿದುಕೊಳ್ಳುವ. ഏതൊരു വ്യക്തിയാണോ ദൈവത്തിൽ ആശ്രയിക്കുന്നത് ആ വ്യക്തിക്ക് ദൈവം കൊടുക്കുന്ന അനുഗ്രഹങ്ങൾ എന്തൊക്കെയാണെന്നാണ് തുടർന്ന് നമ്മൾ കാണുന്നത്. ನೋಡಿ, ಒಬ್ಬ ವ್ಯಕ್ತಿ ದೇವರಲ್ಲಿ ಹೇಗೆ ಆಶ್ರಯವಿಟ್ಟಿರುತ್ತಾನೋ ಅವನಿಗೆ ಕೊಡುವಂತಹ ಅನುಗ್ರಹಗಳ ಬಗ್ಗೆ ನಾವು ಮುಂದೆ ನೋಡುವಂಥದ್ದು. 3ാമത്തെ തിരുവചനം നമുക്കൊന്ന് കേൾക്കാം. 3ನೇ ವಾಕ್ಯವನ್ನು ಓದುತ್ತೇನೆ. ತಪ್ಪಿಸುವನ ಆತನು ಬೇಟೆಗಾರನ ಬಲೆಯಿಂದ, ರಕ್ಷಿಸುವನು ಮಾರಕವಾದ ವ್ಯಾಧಿಯಿಂದ. ഹല്ലേലൂയ 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 ഹല്ലേലൂയ. ദൈവത്തിൽ ആശ്രയിച്ച് ജീവിക്കുന്ന ഒരു വ്യക്തിയെ ദൈവം മാരകമായ മഹാമാരിയിൽ നിന്നും രക്ഷിക്കും. ದೇವರಲ್ಲಿ ಆಶ್ರಯವಿಟ್ಟ ಒಬ್ಬ ವ್ಯಕ್ತಿಗೆ ದೇವರು ಅವನು ಮಾರಕ ವ್ಯಾಧಿಯಿಂದ ಆತನು ರಕ್ಷಿಸುತ್ತಾನೆ. വേടന്റെ കെണിയിൽ നിന്ന് പോലും ആ വ്യക്തിയെ രക്ഷിക്കുമെന്നാണ് വചനം പറയുന്നത്. ಬೇಟೆಗಾರನ ಬಲೆಯಿಂದಲೂ ರಕ್ಷಿಸುತ್ತಾನೆಂದು ದೇವರ ವಾಕ್ಯವು ನಮ್ಮಲ್ಲಿ ಹೇಳುತ್ತಿದೆ. മഹാമാരിയിൽ നിന്നും
ഞങ്ങളെ രക്ഷിക്കണമേ എന്ന് നമ്മൾ പ്രാർത്ഥിക്കാറുണ്ട്. ಮಾರಕ ವ್ಯಾಧಿಗಳಿಂದ ಮಹಾಮಾರಿಯಿಂದ ನಮ್ಮನ್ನು ರಕ್ಷಿಸಿರಿ ಅಂತ ನಾವು ಪ್ರಾರ್ಥಿಸುತ್ತೇವೆ. കഴിഞ്ഞ കാലഘട്ടങ്ങളിൽ ചില മഹാമാരികൾ നമ്മുടെ ജീവിതത്തെയും നമ്മുടെ ദേശത്തെയും സ്വാധീനിച്ചിട്ടുണ്ട്. ನೋಡಿ, ಇಂದಿನ ಕಾಲಗಳನ್ನು ನೋಡುವಾಗ ಅನೇಕ ಮಹಾಮಾರಿ ರೋಗಗಳು ನಮ್ಮ ಜೀವನಕ್ಕೆ ಪ್ರವೇಶಿಸಿದೆ. അതുകൊണ്ട് തന്നെ മാരകമായ ചില രോഗങ്ങൾക്ക്, മാരകമായ ചില വെള്ളപ്പൊക്കം പോലെയുള്ള ദുരിതങ്ങൾക്ക്, അനുഭവങ്ങൾക്ക് നമ്മൾ ചിലപ്പോൾ സാക്ഷ്യം കൊടുക്കേണ്ടി വരും. ನೋಡಿ ಪ್ರಿಯರೇ, ಹಾಗೆಯೇ ಕೆಲವು ಮಾರಕವಾದ ರೋಗಗಳು, ಕೆಲವು ಪ್ರಕೃತಿ ವಿಕೋಪಗಳನ್ನು ನಾವು ನೋಡಿದ್ದೇವೆ. നമ്മൾ പോലും പ്രതീക്ഷിക്കാതിരിക്കുമ്പോൾ ചില മഹാമാരികൾ നമ്മുടെ ദേശത്തോ നമ്മുടെ ജീവിതത്തിലേക്കോ കടന്നു വരുവാനുള്ള സാധ്യതയുണ്ട്. ನಾವು ಊಹಿಸದಂಥ ಸಂದರ್ಭದಲ್ಲೂ ಇಂತಹ ಮಾರಕ ವ್ಯಾಧಿಗಳು, മഹാമാരിಗಳು ಬರಲು ಸಾಧ್ಯವಿದೆ പ്രിയರೇ. എന്നാൽ ഞാൻ വിശ്വസിക്കുന്ന എൻ്റെ ദൈവം നമ്മളോട് പറയുന്നു, ദൈവത്തിൽ ആശ്രയിച്ച് വിശ്വസിച്ച് ജീവിക്കുന്ന ഒരു വ്യക്തിയെ ദൈവം മഹാമാരിയിൽ നിന്നും രക്ഷിക്കും. ಆದರೆ ಪ್ರಿಯರೇ, ಪರಾತ್ಪರನಾದ ಪ್ರಭು ನಮ್ಮಲ್ಲಿ ಹೇಳುತ್ತಿದ್ದಾನೆ, ದೇವರಲ್ಲಿ ಆಶ್ರಯವಿಟ್ಟ ವ್ಯಕ್ತಿಯನ್ನು ನಾನು ರಕ್ಷಿಸುತ್ತೇನೆ. ദൈവമാണ് എൻ്റെ സങ്കേതം, ദൈവമാണ് എൻ്റെ കോട്ട എന്ന് പറഞ്ഞ് പ്രാർത്ഥിക്കുന്ന ഒരു വ്യക്തിയിലേക്ക് ഒരു മഹാമാരി പോലും കടന്നു വരികയില്ല. ಪ್ರಭುವೇ ಆಗಿದ್ದಾರೆ ನನ್ನ ರಕ್ಷಕ, ನನ್ನ ದುರ್ಗ, ನನ್ನ ಕೋಟೆ ಎಂದು ಪ್ರಾರ್ಥಿಸುವವನ ಜೀವನಕ್ಕೆ ಯಾವ ಮಹಾಮಾರಿಯು ಬಂದೊಡ್ಡುವುದಿಲ್ಲ. മാരകമായ രോഗപീഠകളിൽ നിന്നും ആ വ്യക്തിയെ ദൈവം രക്ഷിക്കും. ಮಾರಕ ವ್ಯಾಧಿಗಳಿಂದ ಆ ವ್ಯಕ್ತಿಯನ್ನು ದೇವರು ರಕ್ಷಿಸುತ್ತಾರೆ. നമ്മളിലേക്ക് കടന്നു വരുവാൻ സാധ്യതയുള്ള രോഗപീഠകളും മറ്റ് ദുരിതങ്ങളും നമ്മളെ സ്വാധീനിക്കാതെ അവ വിട്ടുപോകും. ನಮ್ಮ ಜೀವನಕ್ಕೆ ಬರಬಹುದಾದಂತಹ ವ್ಯಾಧಿಗಳು, ರೋಗಗಳು ನಮ್ಮನ್ನು ಬಿಟ್ಟು ದೂರ ಹೋಗುತ್ತದೆ. ഹല്ലേലൂയ, 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 ഹല്ലേലൂയ. ഹല്ലേലൂയ. ദൈവത്തിൽ ആശ്രയിക്കുന്ന ഒരു വ്യക്തിക്ക് കിട്ടുന്ന രണ്ട് സംരക്ഷണത്തെക്കുറിച്ചാണ് നമ്മളിപ്പോൾ കേട്ടത്. ನೋಡಿ, ದೇವರಲ್ಲಿ ಆಶ್ರಯವಿಟ್ಟ ಒಬ್ಬ ವ್ಯಕ್ತಿಗೆ ಲಭಿಸುವಂತಹ ಎರಡು ರಕ್ಷಣೆಯ ಬಗ್ಗೆ ನಾವು ಈಗ ಕೇಳಿದ್ದು. രണ്ട് കാര്യങ്ങൾ എന്തൊക്കെയാണെന്നറിയോ? ಆ ಎರಡು ಕಾರ್ಯಗಳು ಯಾವುದಂತೆ ನಿಮಗೆ ಗೊತ್ತಾಯ್ತಾ? ಒಂದನೇದು, വേടന്റെ കെണിയിൽ നിന്നും ആ വ്യക്തിയെ ദൈവം രക്ഷിക്കും. ಬೇಟೆಗಾರನ ಬಲೆಯಿಂದ ಆ ವ್ಯಕ್ತಿಯನ್ನು ರಕ್ಷಿಸುತ್ತಾರೆ. മാരകമായ മഹാമാരികളിൽ നിന്നും ദൈവം ആ വ്യക്തിയെ രക്ഷിക്കും. മാരകವಾದ ವ್ಯಾಧಿಗಳಿಂದ ಆತನನ್ನು ರಕ್ಷಿಸುತ್ತಾನೆ. അപ്പോൾ രണ്ട് അനുഗ്രഹങ്ങൾ ഇപ്പോൾ തന്നെ നമ്മൾ കണ്ടു കഴിഞ്ഞു. ಎರಡು ವಿಷಯಗಳ ಬಗ್ಗೆ ನಾವು, ಅನುಗ್ರಹಗಳ ಬಗ್ಗೆ ನಾವು ಈಗ ಕಂಡಾಗಿದೆ. ഹല്ലേലൂയ, 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 ഹല്ലേലൂയ. ഇനി നാലാമത്തെ തിരുവചനത്തിലേക്ക് നമുക്ക് പ്രവേശിക്കാം. ನೋಡಿ, 4ನೇ ವಾಕ್ಯವು ಈ ರೀತಿ ಆಗಿದೆ. ಉದುಗಿಸುವನು ನಿನ್ನನ್ನು ತನ್ನ ಗರಿಗಳ ತೆಕ್ಕೆಯಲ್ಲಿ ಆಶ್ರಯ ಪಡುವೆ, ನೀವು ಆತನ ರೆಕ್ಕೆಗಳಡಿಯಲ್ಲಿ ರಕ್ಷಣೆಯ ಕವಚವಿದೆ ಆತನು ಕೊಟ್ಟ ಮಾತಿನಲ್ಲಿ. ഹല്ലേലൂയ, 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 ഹല്ലേലൂയ. തന്റെ തൂവലുകൾ കൊണ്ട് അവിടുന്ന് നിന്നെ മറച്ചുകൊള്ളുമെന്നാണ് ദൈവം പറയുന്നത്. ഉതുകിസുവെന്നു നിന്നನ್ನು ತನ್ನ ಗರಿಗಳ ತೆಕ್ಕೆಯಲ್ಲಿ. പ്രിയപ്പെട്ടവരെ, നമ്മുടെ വീട്ടിലൊക്കെ കോഴി ഉണ്ടെങ്കിൽ ഈ തള്ളക്കോഴി, പിടക്കോഴി കുഞ്ഞുങ്ങളെ സംരക്ഷിക്കുന്നത് എങ്ങനെയാണെന്ന് നമ്മൾ കണ്ടിട്ടുണ്ടാവും. ಪ್ರಿಯರೇ, ನಮ್ಮ ಮನೆಗಳಲ್ಲಿ ಕೋಳಿಗಳಿರಬಹುದು, ಆದರೆ ಆ ಕೋಳಿ ತನ್ನ ಮರಿಗಳನ್ನು ಯಾವ ರೀತಿ ರಕ್ಷಿಸುತ್ತದೆ ಅಂತ ನಮಗೆಲ್ಲರಿಗೂ ಗೊತ್ತು. കാരണം പിടക്കോഴി തൻ്റെ കുഞ്ഞുങ്ങളെ ചിറകിൻ കീഴിലാക്കിക്കൊണ്ടാണ് സംരക്ഷണം കൊടുക്കുന്നത്. ಆ ತಾಯಿ ಕೋಳಿ ತನ್ನ ರೆಕ್ಕೆಗಳ ಅಡಿಯಲ್ಲಿ ಆ ಸಣ್ಣ ಮರಿಗಳನ್ನು ಜೋಪಾನವಾಗಿ ಇಟ್ಟುಕೊಳ್ಳುತ್ತದೆ. പരുന്തോ കാക്കയോ കാണുമ്പോൾ തന്നെ ഈ പിടക്കോഴി, ഈ തള്ളക്കോഴി തൻ്റെ കുഞ്ഞുങ്ങളെ ചിറകിൻ കീഴിലേക്ക് അകറ്റി സംരക്ഷണം കൊടുക്കുന്നു. ಗಿಡುಗ, ಕಾಗೆ ಇಂಥವುಗಳು ಬರುವಾಗ ಆ ತಾಯಿ ಕೋಳಿ ತನ್ನ ರೆಕ್ಕೆಗಳ ಅಡಿಯಲ್ಲಿ ತನ್ನ ಮರಿಗಳನ್ನು ರಕ್ಷಿಸುತ್ತದೆ. ആ സംരക്ഷണത്തിൽ ഒരു കുഞ്ഞിനെ പോലും
ತಳ್ಳಕೋಳಿಗೆ ನಷ್ಟವಾಗುವುದಿಲ್ಲ. ಆ ಒಂದು ಸಂರಕ್ಷಣೆಯಲ್ಲಿ ಆ ತಾಯಿ ಕೋಳಿಗೆ ತನ್ನ ಮರಿಗಳು ಯಾವುದೂ ನಷ್ಟಪಡುವುದಿಲ್ಲ. ಹಾಲೆಲೂಯಾ, 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 ಹಾಲೆലൂയ, ഹാലേലൂയ. ഹാലേലൂയ. ഈ പിടക്കോഴി ഒരിക്കൽ പോലും തൻ്റെ കുഞ്ഞുങ്ങളെ വഞ്ചിക്കുകയില്ല. ಈ ತಾಯಿ ಕೋಳಿ ತನ್ನ ಮರಿಗಳಿಗೆ ಮೋಸ ಮಾಡುವುದಿಲ್ಲ. എപ്പോഴും സുരക്ഷിത വലയം നൽകി സംരക്ഷിച്ചുകൊണ്ടേയിരിക്കും. ಎಲ್ಲಾ ಹೊತ್ತಿನಲ್ಲಿಯೂ ಸುರಕ್ಷಿತವಾದ ವಲಯವನ್ನು ನಿರ್ಮಿಸಿ ಅದನ್ನು ರಕ್ಷಣೆ ಕೊಡುತ್ತದೆ. ഹല്ലേലൂയ, 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 ഹല്ലേലൂയ. പ്രിയപ്പെട്ടവരെ, ഇതിനേക്കാൾ ഉപരിയായിട്ടുള്ള സംരക്ഷണം ദൈവം നമുക്കെല്ലാവർക്കും നൽകുന്നുണ്ട്. ಪ್ರಿಯರೇ, ಇದರಿಂದಲೂ ಮಿಗಿಲಾದ ಸಂರಕ್ಷಣೆಯನ್ನು ದೇವರು ನಮಗೆ ನೀಡುತ್ತಿದ್ದಾರೆ. ഹല്ലേലൂയ, 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 ഹല്ലേലൂയ. ഒരു പിടക്കോഴി തൻ്റെ കുഞ്ഞുങ്ങളെ ചിറകിൻ കീഴിൽ സംരക്ഷിക്കുന്നതിനേക്കാൾ ഉപരി സ്നേഹത്തോടുകൂടി നമ്മുടെ ദൈവം നമ്മെ എല്ലാവരെയും കാത്തു പരിപാലിക്കുന്നുണ്ട്. ಒಂದು ತಾಯಿ ಕೋಳಿ ತನ್ನ ಮರಿಗಳನ್ನು ಸಂರಕ್ಷಿಸುವುದಂತಿಗಲೂ ಮಿಗಿಲಾಗಿ ನಮ್ಮ ಪ್ರಭು ದೇವರು ನಮ್ಮನ್ನು ಹೆಚ್ಚಾಗಿ സംരക്ഷಣೆ ನೀಡುತ್ತಿದ್ದಾರೆ. ദൈവം നമുക്ക് മുൻപിൽ നിന്നുകൊണ്ട് പരിചയം കവചവുമായി നിൽക്കുന്നുവെന്നാ വചനം പറയുന്നത്. ನೋಡಿ, ದೇವರು ನಮ್ಮ ಮುಂದೆ ನಿಂತು ರಕ್ಷಣೆಯ ಕವಚವನ್ನು ನಮಗೆ ಕೊಟ್ಟಿದ್ದಾರೆ ಎಂದು ವಾಕ್ಯವು ಹೇಳುತ್ತಿದೆ. ദൈവം നമുക്ക് മുന്നിൽ സംരക്ഷണം ഒരുക്കി കഴിഞ്ഞാൽ ആർക്കും നമ്മെ ഉപദ്രവിക്കുവാൻ സാധിക്കുകയില്ല. ನೋಡಿ, ದೇವರ ರಕ್ಷಣೆಯ ಕವಚ ನಮಗೆ ಬಿದ್ದರೆ ನಮ್ಮನ್ನು ದ್ರೋಹಿಸಲು ಹಿಂಸಿಸಲು ಯಾರಿಂದಲೂ ಸಾಧ್ಯವಿಲ್ಲ. ഹല്ലേലൂയ, 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 ഹല്ലേലൂയ. ഹല്ലേലൂയ. പ്രിയപ്പെട്ടവരെ, വീണ്ടും മറ്റൊരു അനുഗ്രഹത്തെക്കുറിച്ചാണ് നമ്മളിപ്പോൾ കേട്ടത്. ಪ್ರಿಯರೇ, ಇನ್ನು ಮುಂದೆ ಇನ್ನೊಂದು ಅನುಗ್ರಹದ ಬಗ್ಗೆ ನಾವು ಕಾಣುವಂಥದ್ದು. ദൈവം പറയുന്നു, ಪ್ರಭು ಹೇಳುತ್ತಿದ್ದಾರೆ, തൻ്റെ ചിറകുകൾക്ക് കീഴിൽ ഞാൻ നിങ്ങൾക്ക് എല്ലാവർക്കും അഭയം നൽകുമെന്ന്. ನನ್ನ ರೆಕ್ಕೆಗಳ ಅಡಿಯಲ್ಲಿ ನಿಮಗೆಲ್ಲರಿಗೂ ರಕ್ಷಣೆಯನ್ನು ನಾನು ಕೊಡುವೆನು. പ്രിയപ്പെട്ടവരെ, അപ്പോൾ ദൈവം തരുന്ന മൂന്നാമത്തെ അനുഗ്രഹം എന്ന് പറയുന്നത് ചിറകുകളുടെ കീഴിൽ അഭയം നൽകിക്കൊണ്ട് അവിടുന്ന് നമ്മെ സ്നേഹിക്കുന്നു. ಮೂರನೆಯ ಅನುಗ್ರಹವೇನೆಂದರೆ, ಪ್ರಿಯರೇ, ತನ್ನ ರೆಕ್ಕೆಗಳ ಅಡಿಯಲ್ಲಿ ರಕ್ಷಣೆಯ ಕವಚವನ್ನು ನೀಡಿ ನಮ್ಮನ್ನು ಅನುಗ್ರಹಿಸುವಂತಹ ದೇವರು. ഇനി അഞ്ചാമത്തെയും ആറാമത്തെയും തിരുവചന ഭാഗത്തിലേക്ക് നമുക്കൊന്ന് പ്രവേശിക്കാം. ನೋಡಿ, 5ನೇ 6ನೇ ವಾಕ್ಯಗಳನ್ನೊಮ್ಮೆ ನೋಡಿಕೊಳ್ಳಿರಿ. ನೀವು ಅಂಜಬೇಕಾಗಿಲ್ಲ ಇರುಳಿನ ದುರಿತಕ್ಕೆ, ಹಗಲಿನಲ್ಲಿ ಹಾರಿ ಬರುವ ಬಿರುಸು ಬಾಣಕ್ಕೆ, ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೆ, ನಡು ಹಗಲಲ್ಲಿ ಪೀಡಿಸುವ ಜಾಡ್ಯಕ್ಕೆ. ഹല്ലേലൂയ, 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 ഹല്ലേലൂയ. ദൈവം നമ്മോട് പറയുകയാണ്, ಇದೇ ದೇವರು ನಮ್ಮಲ್ಲಿ ಹೇಳುವಂಥದ್ದು, നിങ്ങളുടെ ജീവിതത്തിലേക്ക് കടന്നു വരുന്ന അസ്വസ്ഥതകളെ കുറിച്ച് ഓർത്ത് നിങ്ങൾ ಭಯಪಡೇಂಡ. ನಿಮ್ಮ ಜೀವನಕ್ಕೆ ಬರುವಂತಹ ಕೆಡುಕುಗಳನ್ನು ನೆನೆದು ನೀವು ಅಂಜಬೇಕಾಗಿಲ್ಲ. ആരോടാണ് ദൈവം ഇത് പറയുന്നത്? ಯಾರಲ್ಲಿ ಇದನ್ನು ಹೇಳುವಂಥದ್ದು? ദൈവത്തിൽ ആശ്രയിക്കുകയും ദൈവമാണ് എൻ്റെ സങ്കേതവും എന്ന് ഏറ്റുപറയുന്നവരോടാണ് ദൈവം ഇത് പറയുന്നത്. ಇದನ್ನು ಹೇಳುವಂಥದ್ದು ಪ್ರಭು ನನ್ನ ರಕ್ಷಕನು, ನನ್ನ ದುರ್ಗವು, ನನ್ನ ಆಶ್ರಯವು ಅಂತ ಹೇಳುವನಲ್ಲಿ ಹೇಳುವುದು ಇದನ್ನು. ആ വ്യക്തികൾക്ക് ദൈവം കൊടുക്കുന്ന സംരക്ഷണമാണ് നിങ്ങൾ ഭയപ്പെടേണ്ട ആവശ്യമില്ല. ನೀವು ಭಯಪಡಬೇಡಿ ಅಂತ ಹೇಳುವುದು ದೇವರಲ್ಲಿ ಆಶ್ರಯವಿಟ್ಟವನಲ್ಲಿ. പ്രിയപ്പെട്ടവരെ, അപ്പോൾ നമ്മുടെ ചുറ്റുപാടും ചില അസ്വസ്ഥതകൾ കടന്നു വരുമ്പോഴേക്കും നമ്മൾ ഭയപ്പെടേണ്ട ആവശ്യമില്ല. ദൈവം നമുക്ക് സംരക്ഷണം നൽകും എന്ന ഒരു ഉറപ്പ് അവിടെ തരികയാണ്.
ಪ್ರಿಯರೇ, ನಮ್ಮ ಸುತ್ತಮುತ್ತ ಏನಾದರೂ ಘಟನೆಗಳು ಸಂಭವಿಸುವಾಗ ನಾವು ಹೆದರಬೇಕಾಗಿಲ್ಲ, ಭಯಪಡಬೇಡ, ಅಂಜಬೇಡ ಎಂದು ದೇವರ ವಾಕ್ಯವು ನಮಗೆ ಧೈರ್ಯ ತುಂಬುತ್ತಿದೆ. ഹല്ലേലൂയ. ഹല്ലേലൂയ. ഏഴാമത്തെ തിരുവചന ഭാഗത്തിലേക്ക് നമുക്ക് പ്രവേശിക്കാം. 7ನೇ ವಾಕ್ಯವನ್ನು ನೋಡಿರಿ ಪ್ರಿಯರೇ. ಬೀಳಬಹುದು 1000 ಹೆಣಗಳು ಪಕ್ಕದಲ್ಲಿ, 10,000 ಹೆಣಗಳು ನಿನ್ನ ಬಲಗಡೆಯಲ್ಲಿ, ಅಂತ ಕೇಡೊಂದು ಬಾರದು ನಿನ್ನ ಪಾಲಿಗೆ. പ്രിയപ്പെട്ടവരെ, മറ്റുള്ളവരുടെ ദുഷ്ടരായിട്ടുള്ള വ്യക്തികളുടെ നാശം ഒരുപക്ഷെ നമ്മൾ കാണുമ്പോഴും നമുക്ക് ഒരനർത്ഥവും സംഭവിക്കുകയില്ല എന്നുള്ള ഉറപ്പ് ഈശോ തരുന്നു. ನೋಡಿ, ಈ ದುಷ್ಟ ಮಕ್ಕಳ ಕೆಲವು ಸಾವು ಬಂದರೂ ನಮಗೂ ಯಾವ ಅನರ್ಥ ಸಂಭವಿಸದೆಂದು ದೇವರ ವಾಕ್ಯವು ನಮಗೆ ಧೈರ್ಯ ಹೇಳುತ್ತಿದೆ. ദുഷ്ടരായവരുടെ തിന്മകൾ നിമിത്തം ചില അന്ധകാര ശക്തികളുടെ അസ്വസ്ഥതകൾ നമ്മൾ കാണുന്ന ഈ ദേശത്ത് സംഭവിക്കുമ്പോഴും ഒരു തിന്മയുടെ ശക്തിയും നമ്മളിലേക്ക് കടന്നു വരികയോ നമ്മെ സ്പർശിക്കുകയോ പോലും ചെയ്യുകയില്ല എന്നുള്ള ഉറപ്പ് ദൈവം നമുക്ക് നൽകുകയാണ്. ಪಾಪದಲ್ಲಿ ಇದ್ದು ದುಷ್ಟತನವನ್ನು ಮೆರೆದು ಅದರಲ್ಲಿ ಬೀಳುವಂತ ಕೆಲವರ ಜೀವನಕ್ಕೆ ಬರುವ ಕೆಲವು ಘಟನೆಗಳನ್ನು ನೋಡಿ ದೇವರಲ್ಲಿ ಆಶ್ರಯ ವಿಶ್ವಾಸವಿಟ್ಟ ಒಬ್ಬ ಜೀವನಕ್ಕೆ ದೇವರು ರಕ್ಷಣೆಯನ್ನು ಕೊಡುತ್ತೇನೆಂದು ದೇವರ ವಾಕ್ಯವು ವಾಗ್ದಾನ ನೀಡುತ್ತಿದೆ. ദുഷ്ടരായിട്ടുള്ള വ്യക്തികൾ, ആ വ്യക്തികൾക്ക് ജീവിതത്തിൽ അവർ അനുഭവിക്കുന്ന ചില അസ്വസ്ഥതകളെ കുറിച്ച് പോലും നിങ്ങൾക്ക് കാണുവാനായിട്ട് സാധിക്കും. ನೋಡಿ, ದುಷ್ಟರಾದ ಕೆಲವು ವ್ಯಕ್ತಿಗಳು ಜೀವನದಲ್ಲಿ ಕೆಲವು ವಿಷಯಗಳನ್ನು ಅನುಭವಿಸುವುದನ್ನು ನಿಮಗೆ ನಿಮ್ಮ ಕಣ್ಣಿನಲ್ಲಿ ಕಾಣಬಹುದು. അത് കണ്ടാൽ പോലും നമ്മുടെ ജീവിതത്തിൽ ഒന്നും സംഭവിക്കുകയില്ല. കാരണം ഞാൻ കർത്താവിൽ ആശ്രയിച്ച് ജീവിക്കുന്ന വ്യക്തിയാണ്. ಅಂತಹ ಘೋರ ಘಟನೆಗಳನ್ನು ಕಂಡರೂ ನೀನು ನಂಬಬೇಕಾದದ್ದು, ನಾನು ನನ್ನ ಪ್ರಭು ದೇವರಲ್ಲಿ ವಿಶ್ವಾಸ ಇಟ್ಟವನು, ನಾನು ಆತನನ್ನೇ ನಂಬುವವನು ಎಂಬುದನ್ನು ನೀನು ತಿಳಿದುಕೊಂಡಿರಬೇಕು. അതുകൊണ്ട് പ്രിയപ്പെട്ടവരെ, വിശ്വസിക്കാം, ഒരു തിന്മയുടെ ശക്തിയും നമ്മെയോ നമ്മുടെ കുടുംബത്തെയോ സ്വാധീനിക്കില്ല, നമ്മുടെ കുടുംബത്തിൽ വാസമുറപ്പിക്കുകയില്ല. ಆದ್ದರಿಂದ ಪ್ರಿಯರೇ, ಯಾವ ಕೆಡುಕಿನ ಶಕ್ತಿಯೋ ನಮ್ಮನ್ನು ನಮ್ಮ ಕುಟುಂಬವನ್ನು ಸ್ವಾಧೀನ ಮಾಡುವುದೋ ಪ್ರವೇಶಿಸುವುದೋ ಇಲ್ಲ. സങ്കീർത്തനങ്ങളുടെ പുസ്തകം 91-ാമത്തെ അധ്യായം 10-ാം തിരുവചനം ഒന്ന് വായിച്ചോളൂ. ನೋಡಿ, 91ನೇ ಕೀರ್ತನೆಗಳು 10ನೆಯ ವಾಕ್ಯವನ್ನು ಒಮ್ಮೆ ಓದಿಕೊಳ್ಳಿ. ಹಾನಿಯೊಂದು ನಿನಗೆ ಸಂಭವಿಸುವುದು, ಕೆಡುಕು ನಿನ್ನ ಗೂಡಾರದ ಬಳಿ ಸುಳಿಯದು. ഹല്ലേലൂയ, 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 ഹല്ലേലൂയ. കൂടാരം എന്ന് പറഞ്ഞിരിക്കുന്നത് നമ്മൾ ഓരോരുത്തരും വസിക്കുന്ന ഭവനത്തെയാണ്. ನೋಡಿ, ಗೂಡಾರ ಅಂತ ಹೇಳುವುದು ನಾವು ಜೀವಿಸುವ ವಾಸ ಮಾಡುವ ನಮ್ಮ ಮನೆಯ ಬಗ್ಗೆ. ദൈവമാണ് എൻ്റെ ജീവിതത്തിൻ്റെ സർവസ്വവും എന്ന് ഏറ്റുപറയുന്ന ഒരു വ്യക്തിക്ക് തൻ്റെ കുടുംബത്തിലേക്കോ തൻ്റെ ജീവിതത്തിലേക്കോ ഒരനർത്ഥവും കടന്നു വരികയില്ല എന്നുള്ളൊരു ഉറപ്പ് വചനം നമുക്ക് നൽകുകയാണ്. ಪ್ರಭುದೇವರೇ ನನ್ನ ರಕ್ಷಕನು, ದುರ್ಗವು, ಆಶ್ರಯವು ಅಂತ ಹೇಳುವ ಒಬ್ಬ ವ್ಯಕ್ತಿಯ ಜೀವನಕ್ಕೆ ಹಾನಿಯೊಂದು ನಿನಗೆ ಸಂಭವಿಸುವುದು, ಕೆಡುಕು ನಿನ್ನ ಗೂಡಾರದ ಬಳಿ ಸುಳಿಯದು ಎಂದು ದೇವರ ವಾಕ್ಯವು ನಮಗೆ ಧೈರ್ಯ ಹೇಳುತ್ತಿದೆ. ഹല്ലേലൂയ, 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 ഹല്ലേലൂയ. ദൈവം നമുക്ക് നൽകുന്ന ഏതാനും അനുഗ്രഹങ്ങളെക്കുറിച്ച് നമ്മളിപ്പോൾ കേട്ടു. ನೋಡಿ, ದೇವರು ಕೊಡುವ ಕೆಲವು ಅನುಗ್ರಹಗಳ ಬಗ್ಗೆ ಮಾತ್ರ ನಾವೀಗ ಧ್ಯಾನಿಸಿದ್ದು. തുടർന്നു വരുന്ന വാക്യങ്ങളിൽ ദൈവം നമ്മളോട് സംസാരിക്കുന്ന കാര്യങ്ങൾ നിങ്ങൾ വായിച്ച് മനസ്സിലാക്കണം. ಮುಂದೆ ಬರುವ ದೇವರು ನಮಗೆ ಕೊಡುವ ಅನುಗ್ರಹಗಳ ಬಗ್ಗೆ ನೀವು ಹೋಗಿ ಓದಿ ಅದನ್ನು ತಿಳಿದುಕೊಳ್ಳಬೇಕು. ഏകദേശം 15-ൽ കൂടുതൽ അനുഗ്രഹങ്ങളെക്കുറിച്ച് നമുക്ക് ഈ അധ്യായത്തിൽ വായിക്കാൻ സാധിക്കും. ನೋಡಿ, 15 ಅಷ್ಟು ಅನುಗ್ರಹಗಳನ್ನು ಈ ದೇವರ 91ನೇ ಅಧ್ಯಾಯದಲ್ಲಿ ನಮಗೆ ಕಾಣಬಹುದು. ഹല്ലേലൂയ, 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 ഹല്ലേലൂയ. നിങ്ങൾക്ക് എപ്പോഴെങ്കിലും സമയം കിട്ടുമ്പോൾ നിങ്ങളൊന്ന് വായിച്ച് ദൈവം നമുക്ക് വേണ്ടി ഒരുക്കിയിരിക്കുന്ന ആ നിരവധിയായിട്ടുള്ള അനുഗ്രഹങ്ങളെ ഒന്ന് മനസ്സിലാക്കുക. ಸಮಯ ಸಿಗುವಾಗ ಈ 91ನೇ ಅಧ್ಯಾಯವನ್ನು ಓದಿ ದೇವರು ಕೊಡುವ ಅನುಗ್ರಹಗಳ ಬಗ್ಗೆ ನಮಗೆಲ್ಲರಿಗೂ ಗೊತ್ತಿರಲಿ. ഹല്ലേലൂയ, 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 ഹല്ലേലൂയ. പ്രിയപ്പെട്ടവരെ, പ്രാർത്ഥന നിങ്ങൾ മറന്നു പോകരുത്.
91 അധ്യായത്തിൽ 2-ാം വാക്യമാണ് ആ പ്രാർത്ഥന. ಪ್ರಿಯರೇ, ಪ್ರಾರ್ಥನೆಯನ್ನು ನೀವು ಮರೆತು ಹೋಗಬಾರದು. 91ನೇ ಅಧ್ಯಾಯದ 2ನೇ ವಾಕ್ಯವಾಗಿದೆ ಆ ಪ್ರಾರ್ಥನೆ. ദൈവമാണ് എൻ്റെ സങ്കേതവും കോട്ടയും, ഞാൻ അങ്ങയിൽ ആശ്രയിക്കുന്നു. ಪ್ರಭುದೇವರಾಗಿದ್ದಾರೆ, ನನ್ನ ದುರ್ಗವು ಕೋಟೆಯು ನನ್ನ ರಕ್ಷಣೆಯು, ನಾನು ಆತನಲ್ಲಿ ಆಶ್ರಯವಿಟ್ಟಿದ್ದೇನೆ. ഹല്ലേലൂയ, 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 ഹല്ലേലൂയ. എല്ലാവരും ഇരുകരങ്ങളും ഹൃദയത്തോട് ചേർത്ത് വെച്ച് കണ്ണുകളടച്ച് പ്രാർത്ഥിക്കുക. ಎಲ್ಲರೂ ಎರಡು ಕರಗಳನ್ನು ಹೃದಯದ ಮೇಲಿಟ್ಟುಕೊಳ್ಳಿ, ಕಣ್ಣುಗಳನ್ನು ಮುಚ್ಚಿಕೊಂಡು. മറ്റെന്തിനേക്കാൾ ഉപരിയായി, ಎಲ್ಲಕ್ಕಿಂತಲೂ ಮಿಗಿಲಾಗಿ ദൈവമാണ് എൻ്റെ കാവൽക്കാരനെന്ന് ബോധ്യത്തിലേക്ക് തിരിച്ചു വരിക. ಪ್ರಭುದೇವರಾಗಿದ್ದಾರೆ, ನನಗೆ ಕಾವಲುಗಾರ ಎಂಬ ಬೋಧ್ಯ ಅರಿತಿರುವ. ദൈവം എൻ്റെ കാവൽക്കാരനാണെങ്കിൽ അവിടുന്ന് എനിക്ക് സംരക്ഷണമൊരുക്കും. ದೇವರು ನನಗೆ ಕಾವಲುಗಾರನಾಗಿದ್ದರೆ ಆತನು ನನಗೆ ರಕ್ಷಣೆಯನ್ನು ಕೊಡುವನು. ദൈവം സംരക്ഷണം ഒരുക്കുന്ന ഒരു വ്യക്തിയെപ്പോലും സ്വാധീനിക്കുവാൻ തിന്മയ്ക്ക് സാധിക്കുകയില്ല. ದೇವರು ರಕ್ಷಣೆ ಕೊಡುವ ಒಬ್ಬ ವ್ಯಕ್ತಿಯನ್ನು ಸಹ ಕೆಡುಕಿಗೆ, ದುಷ್ಟಶಕ್ತಿಗೆ ಮುಟ್ಟಲು ಸಾಧ್ಯವಿಲ್ಲ. അതുകൊണ്ട് നമ്മൾ മനസ്സിലേറ്റു പറഞ്ഞ് പ്രാർത്ഥിക്കണം. ಆದುದರಿಂದ ಪ್ರಿಯರೇ, ನಾವು ಮನಸ್ಸಿನಲ್ಲಿ ಎತ್ತಿ ಹೇಳಿ ಪ್ರಾರ್ಥಿಸಬೇಕು. എൻ്റെ ദൈവമാണ് എൻ്റെ സങ്കേതവും കോട്ടയും, ഞാൻ അങ്ങയിൽ ಆಶ್ರಯಿക്കുന്നു. ನನ್ನ ದೇವರು ಆಗಿದ್ದಾರೆ, ನನ್ನ ರಕ್ಷೆಯು, ನನ್ನ ದುರ್ಗವು, ನನ್ನ ಕೋಟೆಯು, ನಾನು ನಿಮ್ಮಲ್ಲಿ ആശ്രയവിട്ടിದ್ದೇನೆ. ജീവിതത്തിൻ്റെ പ്രതിസന്ധി ഘട്ടങ്ങളിൽ സംരക്ഷണമൊരുക്കാൻ കഴിവുള്ളവനാണ് നമ്മുടെ ദൈവം. ಜೀವನದಲ್ಲಿ ಬರುವಂತಹ ಎಲ್ಲ ಶೋಧನೆಗಳಲ್ಲಿಯೂ ನಮಗೆ ರಕ್ಷಣೆಯನ್ನು ಕೊಡುವವನು ದೇವರು. തുടർന്നു വരുന്ന പരിശുദ്ധ കുർബാനയിൽ സമർപ്പിക്കുവാനുള്ള നിങ്ങളുടെ നിയോഗങ്ങളെല്ലാം ഒന്ന് മനസ്സിലേക്ക് കൊണ്ടുവന്നേ. ಮುಂದೆ ಬರುವ ಪರಿಶುದ್ಧ ಬಲಿಯಲ್ಲಿ ಸಮರ್ಪಿಸಬೇಕಾದಂತಹ ನಿಮ್ಮ ಎಲ್ಲ ಪ್ರಾರ್ಥನೆಗಳನ್ನು ನಿಮ್ಮ ಮನಸ್ಸಿಗೆ ಒಮ್ಮೆ ತಂದುಕೊಳ್ಳಿ. നിങ്ങളുടെ വ്യക്തിപരമായ പ്രാർത്ഥന, ನಿಮ್ಮ ವೈಯಕ್ತಿಕ ಪ್ರಾರ್ಥನೆಗಳು, നിങ്ങളുടെ കുടുംബത്തിൻ്റെ ആവശ്യങ്ങൾ, ನಿಮ್ಮ ಕುಟುಂಬದ ಅವಶ್ಯಕತೆಗಳು, സാമ്പത്തികമായ ബുദ്ധിമുട്ടുകൾ, ಆರ್ಥಿಕವಾದ ಸಂಕಷ್ಟಗಳು, സ്ഥലത്തിൻ്റെതായ ബുദ്ധിമുട്ടുകൾ, ಸ್ಥಳಕ್ಕೆ ಇರುವಂತಹ ಎಲ್ಲ ಅಡಚಣೆಗಳು, ഒരു വീട് പണിയുവാൻ വേണ്ടി ആഗ്രഹിക്കുന്നവര്, ಮನೆ ಕಟ್ಟಬೇಕಂತ ಇಚ್ಛಿಸುವವರು, പഠന മേഖലയിൽ ബുദ്ധിമുട്ടുള്ളവര്, ಕಲಿಯಲು ಅಸಾಧ್ಯವಾಗುವವರು, ചില രോഗത്തിന്റെ ക്ലേശങ്ങൾ അനുഭവിക്കുന്നവര്, ರೋಗದ ಮುಖಾಂತರ ಅದರ ವೇದನೆ, ചില മാനസികമായ ബുദ്ധിമുട്ടുകൾ അനുഭവിക്കുന്നവര്, ಮಾನಸಿಕವಾದ ತೊಂದರೆಗಳನ್ನು ಅನುಭವಿಸುವವರು, അങ്ങനെ വ്യത്യസ്തങ്ങളായ നിയോഗങ്ങളുള്ളവര്, ಹೀಗೆ ವಿವಿಧ ರೀತಿಯ ಪ್ರಾರ್ಥನೆಗಳು, ಕೋರಿಕೆಗಳು ಇರುವವರು ഈശോയുടെ തിരുസന്നിധിയിൽ ಈ സമർപ്പിക്കുക. ಪ್ರಭುವಿನ ಸನ್ನಿಧಿಯಲ್ಲಿ ಸಮರ್ಪಿಸಿಕೊಳ್ಳುವ. നിങ്ങളുടെ നിയോഗങ്ങൾ നിങ്ങൾ സമർപ്പിച്ചു കഴിഞ്ഞാൽ, ಹೀಗೆ ನಿಮ್ಮ ಕೋರಿಕೆಗಳನ್ನು ಸಮರ್ಪಿಸಿದ ಮೇಲೆ പരിശുദ്ധ കുർബാനയിൽ നിങ്ങൾ നന്ദി പറഞ്ഞ് പ്രാർത്ഥിച്ചുകൊണ്ടേയിരിക്കുക. ಪರಿಶುದ್ಧ ಬಲಿಯಲ್ಲಿ ನೀವು ಕೃತಜ್ಞತೆ ಹೇಳುತ್ತಾ ಪ್ರಾರ್ಥಿಸುತ್ತಾ ಇರಬೇಕು. കാരണം എനിക്ക് വേണ്ടി ബലിയായി തീർന്ന യേശുവിൻ്റെ സ്നേഹത്തിൻ്റെ സ്മരണയാണ് ഞാൻ ഓരോ പരിശുദ്ധ ബലിയിലും അനുഭവിക്കുന്നത്. ನನಗಾಗಿ ಬಲಿಯಾದಂತಹ ಆ ಪ್ರಭು ಯೇಸುವಿನ ಸ್ಮರಣೆಯನ್ನು ನಾವು ಪ್ರತಿಯೊಂದು ಪರಿಶುದ್ಧ ಬಲಿಯಲ್ಲಿ ನಾವು ಸ್ಮರಿಸುವಂಥದ್ದು. പ്രിയപ്പെട്ടവരെ, നമ്മൾ പരിശുദ്ധ കുർബാനയിൽ പങ്കെടുക്കുമ്പോൾ നമുക്ക് വേണ്ട ഏറ്റവും പ്രധാനപ്പെട്ട കാര്യം ദൈവത്തോട് നന്ദി പറഞ്ഞുകൊണ്ടേയിരിക്കുക. ಪ್ರಿಯರೇ, ನಾವು ಪರಿಶುದ್ಧ ಬಲಿಯಲ್ಲಿ ಪಾಲ್ಗೊಳ್ಳುವಾಗ ನಾವು ದೇವರಿಗೆ ಕೊಡಬೇಕಾದಂಥದ್ದು ದೇವರಿಗೆ ಅತಿ ಶ್ರೇಷ್ಠವಾದ ಕೃತಜ್ಞತೆಯನ್ನು. ദൈവ തിരുസന്നിധിയിൽ നമ്മുടെ നിയോഗങ്ങളെ സമർപ്പിച്ചുകൊണ്ട്, ಪ್ರಿಯರೇ, ದೇವರ ಸನ್ನಿಧಿಯಲ್ಲಿ ನಮ್ಮ ಕೋರಿಕೆಗಳನ್ನು ಸಮರ್ಪಿಸಿಕೊಂಡು നിശബ്ദതയോടെ ദൈവത്തോട് നന്ദി പറഞ്ഞുകൊണ്ടായിരിക്കാം. ನಿಶಬ್ದರಾಗಿ ಇದ್ದುಕೊಂಡು ಆ ಪ್ರಭುದೇವರಿಗೆ ಕೃತಜ್ಞತೆಯನ್ನು ನಮ್ಮ ಮನಸ್ಸಿನಲ್ಲಿ ಹೇಳಿಕೊಳ್ಳುವ.
ಆಶ್ರಯ ದುರ್ಗ ಸಂಕಟದಲ್ಲಿ ಸಿದ್ಧ ಸಹಾಯಕ ದೇವರು ನನಗೆ ಆಶ್ರಯ ದುರ್ಗ ಸಂಕಟದಲ್ಲಿ ಸಿದ್ಧ ಸಹಾಯಕ ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ ಈ ಭೂಮಿ ಅಳಿದರು ನನಗೇನು ಭಯವಿಲ್ಲ ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ ಈ ಭೂಮಿ ಅಳಿದರು ನನಗೇನು ಭಯವಿಲ್ಲ ಹಸಿರುಗಾವಲಲ್ಲಿ ನನ್ನನ್ನು ಮೇಯಿಸುವನು ತಂಪಾದ ಬುಗ್ಗೆಯಿಂದ ದಾಹವ ತಣಿಸುವನು ಹಸಿರುಗಾವಲಲ್ಲಿ ನನ್ನನ್ನು ಮೇಯಿಸುವನು ತಂಪಾದ ಬುಗ್ಗೆಯಿಂದ ದಾಹವ ತಣಿಸುವನು ನನ್ನ ಪ್ರಾಣವನು ಉಜ್ಜೀವಗೊಳಿಸುವನು ನನ್ನ ಪ್ರಾಣವನು ಉಜ್ಜೀವಗೊಳಿಸುವನು ಉಜ್ಜೀವಗೊಳಿಸುವನು ಜೀವಗೊಳಿಸುವನು ದೇವರು ನನಗೆ ಆಶ್ರಯ ದುರ್ಗ ಸಂಕಟದಲ್ಲಿ ಸಿದ್ಧ ಸಹಾಯಕ ದೇವರು ನನಗೆ ಆಶ್ರಯ ದುರ್ಗ ಸಂಕಟದಲ್ಲಿ ಸಿದ್ಧ ಸಹಾಯಕ ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ ಈ ಭೂಮಿ ಅಳಿದರು ನನಗೇನು ಭಯವಿಲ್ಲ ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ ಈ ಭೂಮಿ ಅಳಿದರು ನನಗೇನು ಭಯವಿಲ್ಲ ವೈರಿಗಳ ಎದುರಲ್ಲಿ ಔತಣ ಪಡಿಸುವನು ನನ್ನಯ ಶಿರದಲ್ಲಿ ತೈಲವ ಹಚ್ಚುವನು ವೈರಿಗಳ ಎದುರಲ್ಲಿ ಔತಣ ಪಡಿಸುವನು ನನ್ನಯ ಶಿರದಲ್ಲಿ ತೈಲವ ಹಚ್ಚುವನು ಜೀವಮಾನವೆಲ್ಲ ಶುಭವ ನೀಡುವನು ಜೀವಮಾನವೆಲ್ಲ ಶುಭವ ನೀಡುವನು ಕೃಪೆಯ ತೋರುವನು ಕೃಪೆಯ ತೋರುವನು
ಪ್ರೈಸ್ ಲಾರ್ಡ್. ಇವತ್ತೇನು ಬಲಿಪೂಜೆಗಳನ್ನು ಕೊಟ್ಟಿದ್ದಾರೆ, ಉದಾ ಡ್ಯೂನ್, ಶರ್ಲಿ ಆ್ಯಂಟನಿ, ಥಾಮಸ್ ಡಿಸೋಜಾ, ವೆನಿಷಾ, ಕ್ಲಿಫಿ, ಲಿಯೋ ಡಿಸೋಜಾ ಮತ್ತು ಬೇಬಿ ಜೆನಿಷಾ ಇವರದ್ದು 2ನೇ ಜನ್ಮದಿವಸ, ಸೆಕೆಂಡ್ ಬರ್ಡೇ ಆಚರಣೆ ಮಾಡ್ತಾರೆ. ಆ ಮಗಳಿಗಾಗಿ ನಾವು ಪ್ರಾರ್ಥಿಸೋಣ. ಹಾಗೂ ಸತ್ತವರ ಆತ್ಮಗಳಿಗಾಗಿ ಆ್ಯಂಟನಿ ಮತ್ತು ಕುಟುಂಬ, ಮೇರಿ ಲೋಬೋ, ಸೋನಿ ಮತ್ತು ಕುಟುಂಬ ಈ ಬಲಿಪೂಜೆಗಳನ್ನು ಕೊಟ್ಟಿದ್ದಾರೆ. In the name of the Father, and of the Son, and of the Holy Spirit. Amen. The grace of our Lord Jesus Christ, and the love of God, and the communion of the Holy Spirit be with you all. And with your spirit. Let us acknowledge our sins and so prepare ourselves to celebrate the sacred mysteries. കർത്താവിൻ്റെ തിരുസന്നിധിയിൽ അനുദപിച്ച് നമുക്ക് പ്രാർത്ഥിക്കാം. ಪ್ರಭುವಿನ ಪವಿತ್ರ ಸನ್ನಿಧಿಯಲ್ಲಿ ಪಶ್ಚಾತ್ತಾಪಪಟ್ಟುಕೊಂಡು ಪ್ರಾರ್ಥಿಸುವ. ഈ ബലി അർപ്പിക്കുവാനുള്ള കൃപ ഞങ്ങൾക്ക് നൽകണമേ എന്ന് ഈശോയോട് അപേക്ഷിക്കാം. ಈ ಪರಿಶುದ್ಧ ಬಲಿಗೆ ಬೇಕಾದಂತಹ ಕೃಪೆಗಳನ್ನು ನಮಗೆ ನೀಡಿರಿ ಅಂತ ಪ್ರಾರ್ಥಿಸಿರಿ. അറിഞ്ഞോ അറിയാതെയോ ചെയ്തു പോയിട്ടുള്ള എല്ലാ കുറവുകളും ഞങ്ങളോട് ക്ഷമിക്കണേ എന്ന് പ്രാർത്ഥിക്കാം. ಗೊತ್ತು ಗೊತ್ತಾಗದೆಯೂ ಮಾಡಿದಂತಹ ಎಲ್ಲ ತಪ್ಪುಗಳನ್ನು ಕ್ಷಮಿಸಿರಿ ಅಂತ ಬೇಡಿಕೊಳ್ಳಿರಿ. പ്രിയപ്പെട്ടവരെ, ഈശോ നമ്മളോടെല്ലാവരോടും അരുളി ചെയ്യുന്നുണ്ട്, ഇനിമേലിൽ നീ പാപം ചെയ്യരുത്. ಪ್ರಭು ನಮ್ಮಲ್ಲಿ ಕೇಳಿಕೊಳ್ಳುವುದಂತೂ ಇಷ್ಟೇ, ಇನ್ನು ಮುಂದೆ ನೀನು ಪಾಪ ಮಾಡುವುದು ಬೇಡ. ഈശോ പറയുകയാണ്, നീ സമാധാനത്തോടെ പോയിക്കൊള്ളൂ, നിന്റെ പഴയ കാലങ്ങളെക്കുറിച്ച് ഓർത്ത് നിന്നെ വിധിക്കുന്നില്ല. ಇದಾ ಪ್ರಭು ನಮ್ಮಲ್ಲಿ ಹೇಳುವಂಥದ್ದು, ಸಮಾಧಾನದೊಂದಿಗೆ ಹಿಂತಿರುಗು, ಇಂದಿನ ಕಾರ್ಯಗಳಲ್ಲಿ ಬೀಳಬೇಡ. നമ്മെ സ്നേഹിക്കുന്ന ഈശോ ഇന്നലകളിൽ നമ്മുടെ ജീവിതത്തിലുണ്ടായ തോൽവികളെക്കുറിച്ച് ഓർത്ത് നമ്മെ വിധിക്കുന്ന വ്യക്തിയല്ല. ಯೇಸು ಸ್ವಾಮಿ ನಮ್ಮ ಸೋಲುಗಳನ್ನು ನೋಡಿಕೊಂಡು ನಮ್ಮನ್ನು ವಿಧಿಸುವ ಒಂದು ಪ್ರಭುದೇವನಲ್ಲ. അനുദപിച്ച് ഈശോയിലേക്ക് തിരിച്ചു വരുന്ന എല്ലാവരെയും സ്വന്തമാക്കുന്ന സ്നേഹമാണ് നമ്മുടെ കർത്താവിൻ്റെ സ്നേഹം. ಪಶ್ಚಾತ್ತಾಪಪಟ್ಟುಕೊಂಡು ಕ್ಷಮಿಸಿ ತನ್ನ ಕಡೆ ಬರುವವನನ್ನು ಪ್ರೀತಿಸಿಕೊಳ್ಳುವ ಒಬ್ಬ ಪ್ರಭುವಾಗಿದ್ದಾನೆ ನಮ್ಮ ಕರ್ತನು. കർത്താവേ, ഞാൻ അങ്ങയുടെ തിരുസന്നിധിയിൽ കരുണയ്ക്ക് വേണ്ടി പ്രാർത്ഥിക്കുന്നുവെന്ന് അപേക്ഷിക്കാം. ಪ್ರಭುವೇ, ನಿಮ್ಮ ಸನ್ನಿಧಿಯಲ್ಲಿ ಕರುಣೆಗೋಸ್ಕರ ನಾನು ಬೇಡುತ್ತಿದ್ದೇನೆ. അവിടുത്തെ സ്നേഹം കൊണ്ട് എന്നെയും എൻ്റെ കുടുംബത്തിലുള്ളവരെയും നിറയ്ക്കണമേ എന്ന് അപേക്ഷിക്കാം. ನಿಮ್ಮ ಪ್ರೀತಿಯಿಂದ ನನ್ನನ್ನು, ನನ್ನ ಕುಟುಂಬದ ಪ್ರತಿಯೊಬ್ಬರನ್ನು ತುಂಬಿಸಿರಿ ಅಂತ ಪ್ರಾರ್ಥಿಸಿರಿ. ഈ ബലി പൂർണ്ണമായ വിശുദ്ധിയോടുകൂടി അർപ്പിക്കുവാനുള്ള കൃപ തരണമേ എന്ന് അപേക്ഷിക്കാം. ಈ ಪರಿಶುದ್ಧ ಬಲಿ ಅತಿ ಪರಿಶುದ್ಧತೆಯಿಂದಲ ಅರ್ಪಿಸಬೇಕಾದಂತಹ ಆ ಕೃಪಾವರವನ್ನು ನಮಗೆ ನೀಡಿ ಅಂತ ಪ್ರಾರ್ಥಿಸಿರಿ. നമുക്കെല്ലാവർക്കും ഒന്നു ചേർന്ന് ഭക്തിയോടും വിശ്വാസത്തോടും കൂടി ഈ സ്നേഹത്തിൻ്റെ ബലി അർപ്പിച്ച് പ്രാർത്ഥിക്കാം. ನಮಗೆಲ್ಲರಿಗೂ ಒಟ್ಟು ಸೇರಿ ಭಯಭಕ್ತಿಯಿಂದ ವಿಶ್ವಾಸದೊಂದಿಗೆ ಈ ಪರಿಶುದ್ಧ ಬಲಿಯಲ್ಲಿ ಪಾಲ್ಗೊಳ್ಳುವ. I confess to Almighty God and to you, my brothers and sisters, that I have greatly sinned in my thoughts and my words, in what I have done and what I have failed to do, through my fault, through my most grievous fault. Therefore, I ask Blessed Mary, your Virgin, all the angels and saints, and you, my brothers and sisters, to pray for me to the Lord our God. May Almighty God have mercy on us, forgive us our sins, and bring us to everlasting life. Amen. 'Amen. 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 '
Let us pray. Grant that your people, we pray, Almighty God, may be ever watchful for the coming of your only begotten Son, that as the author of our salvation himself has taught us, we may hasten, alert, and with lighted lamps to meet him when he comes, who lives and reigns with you in the unity of the Holy Spirit, one God, forever and ever. ಪ್ರವಾದಿ ಯೆಶಾಯನಿಂದ ವಾಚನ 48ನೇ ಅಧ್ಯಾಯ 17-22 ವಚನಗಳು. ಇಸ್ರಾಯೇಲಿನ ಬಗ್ಗೆ ದೇವರ ಸಂಕಲ್ಪ. ನಿನ್ನ ಜೀವೋದ್ಧಾರಕನು ಇಸ್ರಾಯೇಲಿನ ಪರಮಪಾವನನು, ಅದೇ ಸರ್ವೇಶ್ವರ ಸ್ವಾಮಿಯೇ ನುಡಿದೀಹನು. ನಿನಗೆ ಕ್ಷೇಮಕರವಾದ ಮಾರ್ಗವನ್ನು ಬೋಧಿಸುವವನು, ನೀ ಹೋಗಬೇಕಾದ ಹಾದಿಯಲ್ಲಿ ನಡೆಸುವವನು. ಅದಂಥ ಸರ್ವೇಶ್ವರ ಸ್ವಾಮಿಯ ದೇವರ ನಾನು. ಎಷ್ಟೋ ಚೆನ್ನಾಗಿರುತ್ತಿತ್ತು ನೀ ನನ್ನ ಆಜ್ಞೆಗಳನ್ನು ಪಾಲಿಸಿದ್ದರೆ. ಇರುತ್ತಿತ್ತು ನಿನಗೆ ಸುಖ ಶಾಂತಿ ಮಹಾನದಿಯಂತೆ, ನಿನ್ನ ಸತ್ಯಸಂಧತೆ ಸಮುದ್ರ ಅಲೆಗಳಂತೆ. ಅಗಣಿತವಾಗಿರುತ್ತಿತ್ತು ನಿನ್ನ ಸಂತತಿ ಕಡಲ ಮರಳಿನಂತೆ. ನಿನ್ನ ಕರುಳಿನ ಕುಡಿಗಳು ಉಬ್ಬಿಸಿನ ಹಣ್ಣು ರೇಣುಗಳಂತೆ. ಅವರ ಹೆಸರುಗಳು ಕೆಟ್ಟು ಅಳಿದು ಹೋಗುತ್ತಿರಲಿಲ್ಲ ನನ್ನ ಮುಂದೆ. ಹೊರಡಿರಿ ಬಾಬಿಲೋನ್ ನಗರದಿಂದ, ಓಡಿರಿ ಕಸ್ದಿಯರ ಕಡೆಯಿಂದ. ಪ್ರಚುರ ಪಡಿಸಿರಿ ಹರ್ಷಧ್ವನಿಯಿಂದ, ಪ್ರಕಟಿಸಿರಿ ಭೂಮಿಯ ಕಟ್ಟ ಕಡೆಯ ತನಕ. ಈ ಪರಿ ತಿಳಿಸಿರಿ, ಸರ್ವೇಶ್ವರ ತಮ್ಮ ದಾಸ ಯಾಕೋಬನ ಉದ್ಧಾರಕ. ಆತ ಮರುಭೂಮಿಯಲ್ಲಿ ತನ್ನ ಜನರನ್ನು ನಡೆಸಿದಾಗ ಬಳಲಿಲ್ಲ ಅವರು ಬಾಯಾರಿಕೆಯಿಂದ. ಹರಿಸಿದನು ನೀರನ್ನು ಅವರಿಗಾಗಿ ಕಲ್ಲೊಳಗಿನಿಂದ. ಜಲವಾಹಿನಿ ಹರಿಯಿತು ಆತ ಸೀಳಿದ ಬಂಡೆಯಿಂದ. ದುಷ್ಟರಿಗೆಲ್ಲ ಶಾಂತಿ ಸಮಾಧಾನ, ಇದು ಸರ್ವೇಶ್ವರ ಸ್ವಾಮಿಯ ವಚನ. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. उत्तर तुझे सोमिया जीवित स्वाडायता. उत्तर तुझे धनिया जीवित सफल करता. उत्तर तुझे सोमिया जीवित स्वाडायता. उत्तर तुझे धनिया जीवित सफल करता. दैविक तुझे Utar
सो जीव दिवचे उतर मोगाचे अत्विकान भागमचे उतर सोम्या तुझे दैविक तुझे उतर उतरेगा नाय उतर मोगान तुझे उतर भक्ति सदा पडता दैविक तुझे उतर उतरेगा नाय उतर मोगान तुझे उतर भक्ति सदा पडता. ಎಲ್ಲರೂ ಎದ್ದು ನಿಂತುಕೊಳ್ಳೋಣ. Service Borate, Service Borate, Service Borate, Service Borate, Service Borate, Service Borate. The Lord be with you And with your spirit. A reading from the Holy Gospel according to Saint Matthew. Glory to you, Lord. Chapter 11, verses from 16 to 19. At that time, Jesus said to the crowds, "To what shall I compare this generation? It is like children sitting in the marketplaces and calling to their playmates. We played the flute for you, and you did not dance. We sang a dirge, and you did not mourn. For John came neither eating nor drinking, and they say, he has a demon. The Son of Man came eating and drinking, and they say, look at him, a glutton and a drunkard, a friend of tax collectors and sinners. Yet wisdom is justified by her deeds." This is the gospel of the Lord. Praise to you, Praise you, Lord Jesus Jesus Christ. Please be seated. ഈശോയിൽ സ്നേഹം നിറഞ്ഞ മാതാപിതാക്കളെ, സഹോദരി സഹോദരന്മാരെ, ಪ್ರಭುವಿನಲ್ಲಿ ಅತಿ ಪ್ರೀತಪ್ರಾತರಾದ ಸಹೋದರ ಸಹೋದರಿಯರೇ, വിശുദ്ധ ബൈബിളിലെ സങ്കീർത്തനങ്ങളിൽ 23-ാമത്തെ അധ്യായത്തിൽ 1 മുതൽ 6 വരെയുള്ള തിരുവചന ഭാഗങ്ങളാണ് നമ്മളിപ്പോൾ ധ്യാന വിഷയമാക്കുന്നത്. ಪವಿತ್ರ ಗ್ರಂಥದಲ್ಲಿ ಹಳೆಯ ಒಡಂಬಡಿಕೆಯಲ್ಲಿ ಕೀರ್ತನೆಗಳು 23ನೇ ಅಧ್ಯಾಯದ 1ರಿಂದ 6 ತನಕ ವಾಕ್ಯಗಳನ್ನು ನಾವು ಇವತ್ತು ಧ್ಯಾನ ವಿಷಯವಾಗಿಸುವುದು. 1 മുതൽ 6 വരെയുള്ള തിരുവചന ഭാഗങ്ങൾ നമുക്കൊന്ന് ശ്രവിക്കാം. ನೋಡಿ, 1ರಿಂದ 6 ತನಕ ಇರುವ ವಾಕ್ಯಗಳನ್ನು ನಮಗೆ ಗಮನವಿಟ್ಟು ಕೇಳುವ. ಪ್ರಭು ಕುರಿಗಾಹಿಯಾಗಿರಲು ನನಗೆ ಕುಂದುಕೊರತೆಗಳಲ್ಲಿಯವು ಎನಗೆ ಹಸಿರುಗಾವಲುಗಳನ್ನು ತಂಗಿಸುವೆನು. ತಿಳಿಕೊಳಗಳ ಬಳಿಗನ್ನು ಕರೆದೊಯ್ಯುವನು, ಪುನಶ್ಚೇತನಗೊಳಿಸುವನು ನನ್ನ ಪ್ರಾಣವನಾಥ. ಸನ್ಮಾರ್ಗದಲ್ಲಿ ನಡೆಸುವನು ತನ್ನ ನಾಮ ನಿಮಿತ್ತ. ಕಾರ್ಗತ್ತಲ ಕಣಿವೆಯಲ್ಲಿ ನಾನು ನಡೆವಾಗಲು ಅಂಜನು ಕೇಡಿಗೆ. ನಿನ್ನ ಕುರಿಗೋಲು ಊರುಗೋಲು ಧೈರ್ಯವನ್ನು ತರುವುದೆನಗೆ. ಕಾಣನೆಂದಿಗೂ ನಾ ದಿಗಿಲನು, ನೀನಿರಲು ನನ್ನೊಂದಿಗೆ. ಸಜ್ಜುಗೊಳಿಸುವೆ ನೀ ಶತ್ರುಗಳ ಕಣ್ಮುಂದೆಯೇ ನನಗೌತಣವನ್ನು. ಹಚ್ಚುವೆ ತಲೆಗೆ ತೈಲವನ್ನು, ತುಂಬಿ ತುಳುಕಿಸುವೆ ಪಾನಪಾತ್ರೆಯನ್ನು. ಶುಭ ಶಾಂತಿಯಿಂದ ನಾ ಬಾಳುವೆ ಜೀವಮಾನವೆಲ್ಲ.
ದೇವ ಮಂದಿರದಲ್ಲಿ ನಾವು ವಾಸಿಸುವೆ ಚಿರಕಾಲವೆಲ್ಲ. ഹല്ലേലൂയ, 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 ഹല്ലേലൂയ. പ്രിയപ്പെട്ടവരെ, 1 മുതൽ 6 വരെയുള്ള തിരുവചന ഭാഗങ്ങൾ വായിക്കുമ്പോൾ ചില വാക്കുകൾ നമ്മെ സ്വാധീനിക്കും, ചിലവയൊന്നും നമ്മെ സ്വാധീനിക്കുകയുമില്ല. ನೋಡಿ, 1ರಿಂದ 6 ತನಕ ಇರುವ ವಾಕ್ಯಗಳನ್ನು ಓದುವಾಗ ಅದರಲ್ಲಿ ಕೆಲವು ವಾಕ್ಯಗಳು ನಮ್ಮನ್ನು ಸ್ವಾಧೀನ ಮಾಡುತ್ತದೆ, ಆದರೆ ಕೆಲವು ವಾಕ್ಯಗಳು ನಮ್ಮನ್ನು ಸ್ವಾಧೀನ ಮಾಡುವುದಿಲ್ಲ. ഈ 6 വാക്യങ്ങൾ വായിച്ചിട്ട് ഏതെങ്കിലും ഒരു വാക്ക് നിങ്ങളെ ആരെയെങ്കിലും സ്വാധീനിച്ചോ? ನೋಡಿ, ಈ 6 ವಾಕ್ಯಗಳನ್ನು ಓದುವಾಗ ಇದರಲ್ಲಿ ಯಾವುದಾದರೂ ಒಂದು ವಾಕ್ಯವಾದರೂ ನಿಮಗೆ ಸ್ವಾಧೀನವಾಯಿತಾ? ഏത് അധ്യായമാണ് വായിച്ചതെന്ന് നിങ്ങൾക്ക് മനസ്സിലായോ? ಯಾವ ಅಧ್ಯಾಯ ಓದಿದೆ ಎಂದು ನಿಮಗೆ ಅರ್ಥವಾಯಿತಾ? സങ്കീർത്തനങ്ങൾ 23-ാമത്തെ അധ്യായമാണ്. കീർത്തനಗಳು 23ನೇ അധ്യായವಾಗಿದೆ. 1 മുതൽ 6 വരെയുള്ള തിരുവചന ഭാഗങ്ങളാണ് നമ്മളിപ്പോൾ കേട്ടത്. 1ರಿಂದ 6 ತನಕ ಇರುವ ವಾಕ್ಯಗಳನ್ನು ನಾವು ಆಲಿಸಿತು. ഒരു പക്ഷേ നിങ്ങളിത് എപ്പോഴെങ്കിലും വീണ്ടും വീണ്ടും ഒന്ന് ആവർത്തിച്ചു വായിക്കുകയാണെങ്കിൽ നമ്മളുമായി സ്വാധീനമുള്ള ചില വാക്കുകൾ നമുക്കതിൽ നിന്നും തിരഞ്ഞെടുക്കാൻ സാധിക്കും. ಪ್ರಿಯರೇ, ಸಮಯ ದೊರಕುವಾಗ ಇದನ್ನು ಮತ್ತೆ ಮತ್ತೆ ಓದಿದರೆ ನಮಗಾಗಿ ಸ್ವಾಧೀನಗೊಳ್ಳುವಂತಹ ಕೆಲವು ವಾಕ್ಯಗಳು ಇದರಲ್ಲಿ ಇವೆ. പ്രിയപ്പെട്ടവരെ, അതിനകത്ത് പറഞ്ഞിരിക്കുന്ന ഒരു പ്രധാനപ്പെട്ട വാക്കാണ് എൻ്റെ എന്ന പദം. എൻ്റെ. ನೋಡಿ, ಅದರಲ್ಲಿರುವ ಒಂದು ಪದ ನಂದು. പ്രിയപ്പെട്ടവരെ, ആ എൻ്റെ എന്ന വാക്ക് നമ്മൾ ഉദ്ദേശിക്കുന്നത് ഞാൻ കർത്താവിൻ്റേത് ആണ് എന്ന ഒരു ബോധ്യമാണ്. ನೋಡಿ, ನನಗೆ ಆ ಪದದ ಅರ್ಥ ನಾವು ಪ್ರಭುವಿನದ್ದು ಆಗಿದ್ದೇವೆ, ಪ್ರಭುದೇವರದು ಆಗಿದ್ದೇವೆ. ഞാൻ കർത്താവിൻ്റേത് ആണ് എങ്കിൽ കർത്താവ് എന്നിലേക്ക് ചൊരിയുന്ന കുറേ കാര്യങ്ങളുണ്ട്. ನಾನು ಪ್ರಭುವಿಂದು ಆಗಿರಲು ಪ್ರಭು ನಮ್ಮ ಕಡೆ ಹರಿಸುವಂತಹ ಅನೇಕ ಅನುಗ್ರಹಗಳು ಇವೆ. അപ്പോൾ എൻ്റെ എന്ന വാക്ക് അതിൽ പ്രധാനപ്പെട്ട ഒരു പദം തന്നെയാണ്. ನೋಡಿ, ನಂದು ನನಗೆ ಅಂತ ಹೇಳೋದು ಅದೊಂದು ಪ್ರಾಮುಖ್ಯವಾದ ಒಂದು ಪದ. നിങ്ങൾ പിന്നീട് ആ വാക്യങ്ങളൊന്ന് വായിക്കുകയാണെങ്കിൽ ആ എൻ്റെ എന്ന വാക്കിലുള്ള ആ ഒരു വലിയ അഭിഷേകത്തെക്കുറിച്ച് നമുക്ക് തിരിച്ചറിയാനായിട്ട് സാധിക്കും. ನೋಡಿ, ಇದನ್ನು ನೀವು ಮತ್ತೆ ಮತ್ತೆ ಓದಿದರೆ ಆ ಪದದ ಅಭಿಷೇಕ ನಮ್ಮಲ್ಲಿ ತುಂಬಿಕೊಳ್ಳುತ್ತದೆ. ഒരു വ്യക്തി കർത്താവിൻ്റേത് ആണെങ്കിൽ ആ വ്യക്തിക്ക് ദൈവം കൊടുക്കുന്ന നന്മകൾ, അനുഗ്രഹങ്ങൾ, അതിനെക്കുറിച്ചാണ് നമ്മൾ വായിച്ചത്. ಒಬ್ಬ ವ್ಯಕ್ತಿ ಪ್ರಭುವಿಂದಾದರೆ ಆ ವ್ಯಕ್ತಿಗೆ ಕೊಡುವಂತಹ ಒಳಿತುಗಳು, ಅನುಗ್ರಹಗಳ ಬಗ್ಗೆ ನಾವು ನೋಡುವುದು. അതിൽ പറഞ്ഞിരിക്കുന്ന മറ്റൊരു വാക്കാണ് ശത്രു എന്ന് പറയുന്ന വാക്ക്. ശത്രു. ನೋಡಿ, ಇನ್ನೊಂದು ಮಾತು ಇದರಲ್ಲಿ ನಾವು ಕಾಣುತ್ತೇವೆ, ಶತ್ರು. ഇനി ആരാണ് ശത്രു? ನೋಡಿ, ಯಾರಾಗಿದ್ದಾರೆ ಶತ್ರು? നിങ്ങൾക്ക് ശത്രുക്കളുണ്ടോ? ನಿಮಗೆ ಶತ್ರು ಇದ್ದಾರೆ? ആരെങ്കിലും നിങ്ങളെ ശത്രുവായി കാണുന്നുണ്ടോ? ಯಾರಾದರೂ ನಿಮ್ಮನ್ನು ಶತ್ರು ರೀತಿಯಲ್ಲಿ ಕಾಣುತ್ತಿದ್ದಾರಾ? ഇനി നമ്മൾ ചിന്തിക്കേണ്ടത്, എന്തുകൊണ്ടാണ് നമുക്ക് ശത്രുക്കൾ ഉണ്ടാകുന്നത്? മറ്റുള്ളവർ എന്തുകൊണ്ടാണ് നമ്മെ ಶತ್ರು ಎಂದು ವಿಚಾರಿക്കുന്നത്? ನಾವು ತಿಳಿದುಕೊಳ್ಳಬೇಕಾದದ್ದು, ನಮಗೆ ಯಾಕೆ ಶತ್ರುಗಳು ಆಗುತ್ತಾರೆ, ಇಲ್ಲದರೆ ನಾನು ಮತ್ತೊಬ್ಬರಿಗೆ ಶತ್ರು ಆಗುವುದು ಯಾವ ರೀತಿ? ഒരു വ്യക്തി നല്ല കാര്യങ്ങൾ ചെയ്യുമ്പോൾ, നന്മ പ്രവൃത്തികൾ ചെയ്യുമ്പോൾ ആ വ്യക്തിയോട് സ്വാഭാവികമായി സ്നേഹത്തിന് പകരം ശത്രു തോന്നുന്ന മനോഭാവം ചിലരിലെങ്കിലും കാണും. ನೋಡಿ, ಕೆಲವರು ಒಳಿತುಗಳನ್ನು, ಒಳ್ಳೆಯ ಕಾರ್ಯಗಳನ್ನು ಮಾಡುವುದಾದರೂ ಕೆಲವರು ಅದನ್ನು ಕಂಡು ದ್ವೇಷಪಟ್ಟು ಶತ್ರುವಾಗುವುದನ್ನು ನೋಡಿದ್ದೇವೆ. ಹಾಲೆಲೂಯ, 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 ಹಾಲೆಲೂಯ. പ്രിയപ്പെട്ടവരെ, മറ്റുള്ളവരെ കുറിച്ച് അപവാദങ്ങൾ പറഞ്ഞു വരുത്തുക, ಬೇರೆಯವರ ಬಗ್ಗೆ ಅಪವಾದನೆಗಳನ್ನು ಹೇಳೋದು, നെഗറ്റീവായി അല്ലെങ്കിൽ നല്ല കാര്യങ്ങളെക്കുറിച്ച് പറയാതെ എപ്പോഴും മോശമായി ചിത്രീകരിച്ചുകൊണ്ടിരിക്കുക, ಒಳ್ಳೆ ಕಾರ್ಯಗಳನ್ನು ಹೇಳದೆ
ಯಾವಾಗಲೂ ಅದರ ಬಗ್ಗೆ ಕೆಟ್ಟ ಆರೋಪಗಳನ್ನು ಮಾಡುತ್ತಾ ಇರುವುದು, മറ്റൊരു വ്യക്തിയുടെ വളർച്ചയിൽ ഒട്ടും ഇഷ്ടമില്ലാതെ താല്പര്യമില്ലാതെ ആ വ്യക്തിയെ എങ്ങനെയെങ്കിലും ഒന്ന് താഴ്ത്തിക്കെട്ടണമെന്ന് ചിന്തിക്കുന്നത്, ಇನ್ನೊಬ್ಬರ ಬೆಳವಣಿಗೆಯನ್ನು ಕಂಡು ಅವರನ್ನು ಹೇಗಾದರೂ ಒಮ್ಮೆ ತಗ್ಗಿಸಬೇಕೆಂಬ ಚಿಂತೆಯಲ್ಲಿರುವವರು, ഇങ്ങനെയൊക്കെ ചിന്തിക്കുകയും കാണിക്കുകയും പറഞ്ഞുകൂട്ടുകയും ചെയ്യുന്ന വ്യക്തികളുടെ വിഭാഗത്തിന് പറയുന്ന പേരാണ് ശത്രു. ನೋಡಿ, ಇಂಥ ರೀತಿಯ ವರ್ತನೆ ಚಿಂತನೆ ಮಾಡುವಂತಹ ಆ ಗ್ರೂಪಿಗೆ ಹೇಳುವುದು ಶತ್ರು ಅಂತ. പ്രിയപ്പെട്ടവരെ, അപ്പോൾ ശത്രു എന്ന് പറയുന്ന വ്യക്തിയുടെ മനസ്സിലുള്ളത് നല്ല കാര്യങ്ങളല്ല. ನೋಡಿ, ಶತ್ರು ಎಂಬ ಈ ವ್ಯಕ್ತಿಯ ಮನಸ್ಸಿನಲ್ಲಿ ಇರುವುದು ಒಳ್ಳೆಯ ಕಾರ್ಯಗಳಿಲ್ಲ. മറ്റുള്ളവരെ കുറിച്ച് മോശമായി പറയണം, ಬೇರೆಯವರ ಬಗ್ಗೆ ಏನಾದರೂ ಸುಳ್ಳು ಆಪಾದನೆಗಳನ್ನು ಮಾಡಬೇಕು, മറ്റുള്ളവരോട് മോശമായി പെരുമാറണം, ಕೆಟ್ಟ ವರ್ತನೆಗಳನ್ನು ಮಾಡುತ್ತಾರೆ, പരദൂഷണവും ദുഷ്ടതയും പറഞ്ഞു പരത്തിക്കൊണ്ടിരിക്കുക, ಸುಳ್ಳು ಆರೋಪ ಇದನ್ನೆಲ್ಲ ಮಾಡುತ್ತಾ ಇರುವರು, മറ്റുള്ളവരുടെ ഇടയിൽ ഭിന്നതയും അഭിപ്രായ വ്യത്യാസങ്ങളും സൃഷ്ടിക്കുക, ಇನ್ನು ಇರುವವರ ಮುಂದೆ ಅಭಿಪ್ರಾಯ ವ್ಯತ್ಯಾಸ ಕಲಹ ಸೃಷ್ಟಿ ಮಾಡುವುದು, കലഹമുണ്ടാക്കുക, ಕಲಹ ಸೃಷ್ಟಿ ಮಾಡುವುದು, ಜಗಳ ಮಾಡುವುದು, ഇതെല്ലാം ശത്രുവിന്റെ മനോഭാവമാണ്. ನೋಡಿ, ಇವೆಲ್ಲವೂ ಶತ್ರುವಿನ ಮನೋಭಾವನೆ. പ്രിയരേ, അതുകൊണ്ട് നമ്മൾ ചിന്തിക്കണം, ಆದ್ದರಿಂದ ನಾವೆಲ್ಲರೂ ಚಿಂತಿಸಬೇಕು, ശത്രുവായ പിശാചിന്റെ എന്തെങ്കിലും മനോഭാവങ്ങൾ എൻ്റെ ജീവിതത്തിൽ ഉണ്ടോ എന്നുള്ള കാര്യം. ಶತ್ರುವಾಗಿರುವಂತಹ ಆ ಪೈಶಾಚಿ ಶಕ್ತಿಯ ಆ ಮನೋಭಾವನೆಗಳು ನನ್ನಲ್ಲಿಯೂ ಇದೆ ಎಂದು ಚಿಂತಿಸಬೇಕು. മറ്റൊരു വ്യക്തിയെ കുറിച്ച് അനാവശ്യമായി ഓരോന്ന് പറഞ്ഞു വരുത്തി അപവാദങ്ങൾ സൃഷ്ടിച്ച് ഒരു വ്യക്തിയെ നശിപ്പിക്കണമെന്ന് തോന്നുന്നത് പിശാചായ ശത്രുവിന്റെ മനോഭാവമാണ്. ಬೇರೆಯವರ ಬಗ್ಗೆ ಅವಹೇಳನ ಸುಳ್ಳು ಆರೋಪಗಳನ್ನು ಮಾಡಿ ಅವರನ್ನು ಸಿಕ್ಕಿಸಿ ಅವರನ್ನು ಅಂತಹ ಒಂದು ಕಷ್ಟಕ್ಕೆ ಕೊಂಡೊಯ್ಯುವುದು ಅದು ಶತ್ರುವಿನ ಮನೋಭಾವನೆ. ഹല്ലേലൂയ, 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 ഹല്ലേലൂയ. എന്നാൽ ഞാൻ എൻ്റെ ജീവിതത്തിൽ കർത്താവാണ് എൻ്റെ സർവസ്വവും എന്ന് ഏറ്റുപറയുകയും, ಆದರೆ ನಾನು ಪ್ರಭುವಾಗಿದ್ದಾರೆ ನನ್ನ ಸರ್ವಸ್ವ ಅಂತ ನಾನು ಎತ್ತಿ ಹೇಳುವಾಗ, കർത്താവാണ് എനിക്ക് സുരക്ഷിതത്വം നൽകുന്നതെന്ന് പറയുകയും ചെയ്യുന്ന വ്യക്തിക്ക്, ಪ್ರಭು ನನಗೆ ರಕ್ಷಣೆಯನ್ನು ಕೊಡುವಾತನು ಆತನೇ ಎಂದು ಹೇಳುವವರಿಗೆ ദൈവം വിരുന്നൊരുക്കി അനുഗ്രഹിക്കുമെന്നാണ് പറയുന്നത്. ದೇವರು ಔತಣವನ್ನು ಸಿದ್ಧ ಮಾಡಿ ಅವರನ್ನು ಅನುಗ್ರಹಿಸುತ್ತಾರೆ ಎಂದು ಹೇಳುತ್ತಾರೆ. ദൈവമായ കർത്താവ് നമുക്ക് വേണ്ടി ഒരുക്കുന്ന വിരുന്ന് എന്താണെന്നാണ് ഇനി നമ്മൾ മനസ്സിലാക്കേണ്ടത്. ದೇವರು ನಮಗಾಗಿ ಸಿದ್ಧ ಮಾಡುವ ಔತಣ ಕೂಟ ಏನೆಂದು ನಾವು ತಿಳಿಯುವುದು. ഞാൻ ദൈവത്തിൻ്റെതാണെങ്കിൽ ദൈവം എനിക്കായി നല്ല വിരുന്നൊരുക്കി കാത്തിരിക്കുന്നവനാണ്. ನಾನು ಪ್ರಭುದೇವರ ಮಗನಾಗಿದ್ದೇನೆ, ದೇವರು ನನಗೋಸ್ಕರ ಒಳ್ಳೆಯ ಔತಣವನ್ನು ಸಿದ್ಧ ಮಾಡಿರುತ್ತಾನೆ. ആ വിരുന്നിന് പറയുന്ന പേരാണ് ദൈവത്തിൻ്റെ അനുഗ്രഹങ്ങൾ. ಆ ಔತಣದ ಹೆಸರೇ ಆಗಿದೆ ದೇವರ ಆಶೀರ್ವಾದ, ಅನುಗ್ರಹ. ഹല്ലേലൂയ, 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 ഹല്ലേലൂയ. പ്രിയപ്പെട്ടവരെ, അതുകൊണ്ട് ശത്രു മനോഭാവം ഒരു ക്രിസ്ത്യാനിയുടെ ജീവിതത്തിന് യോജിച്ചതല്ല. ಆದ್ದರಿಂದ ಪ್ರಿಯರೇ, ಈ ಶತ್ರುತೆಯ ಮನೋಭಾವ ಒಬ್ಬ ಕ್ರೈಸ್ತನಿಗೆ ಹೊಂದಿದ್ದಲ್ಲ. ഞാൻ കർത്താവിൻ്റെതാണെങ്കിൽ എനിക്ക് വേണ്ടി കർത്താവ് ഒരുക്കിയിരിക്കുന്ന വിരുന്നിൽ പങ്കെടുക്കേണ്ടവരാണ് നമ്മളെല്ലാവരും. ನಾನು ಪ್ರಭುವಿನ ಮಕ್ಕಳಾಗಿದ್ದೇನೆ, ಆ ಪ್ರಭುವಿನ ಔತಣಕೂಟದಲ್ಲಿಯೂ ನಾನು ಪಾಲುಗಾರನಾಗಬೇಕು. വിരുന്നിൽ പങ്കെടുക്കുക, വിരുന്ന് ആസ്വദിക്കുക എന്ന് പറഞ്ഞാൽ ദൈവത്തിൻ്റെ അനുഗ്രഹങ്ങൾ നമ്മുടെ ജീവിതത്തിലേക്ക് നമ്മൾ സ്വീകരിക്കുക എന്നുള്ളതാണ്. ಆ ಔತಣಕೂಟದಲ್ಲಿ ಪಾಲ್ಗೊಳ್ಳುವುದು ಅಂತ ಹೇಳಿದರೆ ಪ್ರಭುವಿನ ಅನುಗ್ರಹಗಳನ್ನು, ಆಶೀರ್ವಾದವನ್ನು ಸ್ವೀಕರಿಸುವುದು ಎಂಬುದಾಗಿದೆ. ഹല്ലേലൂയ, 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 ഹല്ലേലൂയ. പ്രിയപ്പെട്ടവരെ, ദൈവം നമുക്കെല്ലാവർക്കും വേണ്ടി ഒരുക്കിയിരിക്കുന്ന വിരുന്ന് നമ്മൾ ഒരിക്കലും നഷ്ടപ്പെടുത്തി കളയരുത്. ಪ್ರಿಯರೇ, ನಮಗಾಗಿ ದೇವರು
ಸಿದ್ಧ ಮಾಡಿರುವಂತಹ ಆ ಔತಣ ಊಟವನ್ನು ನಾವು ಕೈ ಬಿಡಬಾರದು ಎಂದಿಗೂ. ആ വിരുന്ന് ദൈവം നമുക്ക് നൽകുന്ന അവിടുത്തെ സ്നേഹമാണ്. ಆ ಔತಣವೇನೆಂದರೆ ಪ್ರಭು ಅಲ್ಲಿಂದ ನೀಡುವಂತಹ ಪ್ರೀತಿಯಾಗಿದೆ. ദൈവം നമുക്ക് നൽകുന്ന സന്തോഷവും സമാധാനവുമാണ്. ಪ್ರಭು ನಮಗೆ ಕೊಡುವಂತಹ ಸಂತೋಷವು ಸಮಾಧಾನವೂ ಆಗಿದೆ. ദൈവം നമുക്ക് നൽകുന്ന രക്ഷയുടെ സന്ദേശമാണ്. ದೇವರು ನಮಗೆ ನೀಡುವಂತಹ ರಕ್ಷೆಯ ಸಂದೇಶವಾಗಿದೆ. അവിടെ ശത്രുവായ പിശാചിന് കയറിക്കൂടുവാൻ സാധിക്കുകയില്ല. ಅಲ್ಲಿ ಶತ್ರುವಾಗಿರುವಂತಹ ಪಿಶಾಚಿಗೆ ಬರಲು ಸಾಧ್ಯವಿಲ್ಲ. ഹല്ലേലൂയ, 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 ഹല്ലേലൂയ. നമുക്കെല്ലാവർക്കും കണ്ണുകളടച്ച് പ്രാർത്ഥിക്കാം. ಎಲ್ಲರೊಮ್ಮೆ ಕಣ್ಣುಗಳನ್ನು ಮುಚ್ಚಿಕೊಂಡು, ഞാൻ എൻ്റെ ദൈവത്തിൻ്റെ മകനാണ്, മകളാണ്. ನಾನು ನನ್ನ ದೇವರ ಮಗನೋ ಮಗಳೋ. ഞാൻ എൻ്റെ കർത്താവിൻ്റേതാണെങ്കിൽ കർത്താവ് എനിക്ക് വേണ്ടി ഒരുക്കിയിരിക്കുന്ന വിരുന്നിൻ്റെ ഭാഗമാകാൻ വിളിക്കപ്പെട്ടിരിക്കുന്നവരാണ് നമ്മളെല്ലാവരും. ನಾನು ಪ್ರಭುವಿನ ಮಕ್ಕಳಾಗಿದ್ದರೆ, ಮಗನು ಮಗಳಾಗಿದ್ದರೆ ಆ ಔತಣಕ್ಕೆ ನಾನು ಆಹ್ವಾನಿತನು. ദൈവം എനിക്ക് വേണ്ടി ഒരുക്കിയിരിക്കുന്ന വിരുന്നിൻ്റെ ഭാഗമാവാൻ എന്നെ അനുഗ്രഹിക്കണമേ എന്ന് ഈശോയോട് പ്രാർത്ഥിക്കാം. ದೇವರು ಸಿದ್ಧಪಡಿಸಿರುವ ಆ ಔತಣಕ್ಕೆ ಹೊಂದಿಕೊಳ್ಳಲು, ಸೇರಿಕೊಳ್ಳಲು ನನ್ನನ್ನು ಆಶೀರ್ವದಿಸು ಅಂತ ಪ್ರಾರ್ಥಿಸು. എന്നെ സ്നേഹിക്കുന്ന എൻ്റെ ദൈവം ഒരുക്കിയിരിക്കുന്ന ഒരു വലിയ വിരുന്നാണ് പരിശുദ്ധ കുർബാന. ದೇವರು ಸಿದ್ಧಪಡಿಸಿರುವ ಒಂದು ದೊಡ್ಡ ಔತಣ ಕೂಟವಾಗಿದೆ പരിശുദ്ധ ബലി ಎಂಬುದು. ഈ പരിശുദ്ധ കുർബാനയിൽ പങ്കെടുത്ത് നമ്മൾ പ്രാർത്ഥിക്കുമ്പോൾ ദൈവത്തിൻ്റെ കൃപകളും കരുണയും നമ്മളിലേക്ക് ഒഴുകിയിറങ്ങുന്നുണ്ട്. ಈ ಪರಿಶುದ್ಧ ಬಲಿಯಲ್ಲಿ ಭಕ್ತಿಪೂರ್ವಕವಾಗಿ ನಾವು ಪಾಲ್ಗೊಳ್ಳುವಾಗ ದೇವರ ಕರುಣೆಯು, ಅನುಗ್ರಹವು ನಮ್ಮ ಜೀವನಕ್ಕೆ ಹರಿದು ಬರುತ್ತಿದೆ. ദൈവത്തിൻ്റെ സ്നേഹം കൊണ്ട് എന്നെയും എൻ്റെ കുടുംബത്തിലുള്ളവരെയും നിറയ്ക്കണമേ എന്ന് പ്രാർത്ഥിക്കാം. ದೇವರ ಪ್ರೀತಿಯಿಂದ ನನ್ನನ್ನು, ನನ್ನ ಕುಟುಂಬದ ಪ್ರತಿಯೊಬ್ಬರನ್ನು ತುಂಬಿಸಿರಿ ಅಂತ ಪ್ರಾರ್ಥಿಸಿಕೊಳ್ಳಿ. ശത്രു മനോഭാവത്തെ എൻ്റെ ജീവിതത്തിൽ നിന്നും ഞാൻ കണ്ടുമുട്ടുന്ന വ്യക്തികളിൽ നിന്നും നീക്കം ചെയ്യണമേ എന്ന് എളിമയോടെ അപേക്ഷിക്കാം. ಶತ್ರು ಮನೋಭಾವನೆಯನ್ನು ನನ್ನಿಂದ, ನಾನು ಕಾಣುವವರಿಂದ ಬಿಟ್ಟು ಹೋಗಲು ಪ್ರಾರ್ಥಿಸಿರಿ. ഈശോ നമ്മെ എല്ലാവരെയും അനുഗ്രഹിക്കട്ടെ. ಪ್ರಭುದೇವರು ಪ್ರತಿಯೊಬ್ಬರನ್ನು ಆಶೀರ್ವದಿಸಲಿ. जीवन मुझे जे मका दिले दुवे वो पुंदिता सर्वस मुझे याउद्या वायना सुवे itu somya kalis muझे कांते बोले ते दुख कांते काचेर सारखे तुझे मोगान तुझा तू प्रेम
Santo Jesus Kali Yesu mya जीवन मुझे जे मका दिल तुरे वो पुंडिता सर्वस मुझे या मुझे वाइना सोए Pray, brethren, that my sacrifice and yours may be acceptable to God the Almighty Father. May the Lord accept sacrifice at your hands for the praise and glory of His name, for the good and good of all His holy church. Amen. Let us pray. Be pleased, O Lord, with our humble prayers and offerings. And since we have no merits to plead our cause, come, we pray, to our rescue with the protection of your mercy through Christ our Lord. Amen. The Lord be with you. And with your spirit. Lift up your hearts. We lift them up to the Lord. Let us give thanks to the Lord our God. It is truly right and just. It is truly right and just, our duty and our salvation, always and everywhere, to give you thanks, Father most holy, through your beloved Son Jesus Christ, your word through whom you made all things, whom you sent as our Redeemer and Savior, incarnate by the Holy Spirit and born of the Virgin, fulfilling your will and gaining for your holy people. He stretched out his hands as he entered his passion, so as to break the bonds of death and manifest the resurrection. And so, with the angels and all the saints, we declare your glory, as with one voice we acclaim, Hosanna, Yesuna namake. Hosanna, 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 Yesuna namake. Hosanna, Hosanna, Hosanna. ಪರಿಶುದ್ಧ ಪರಿಪೂರ್ಣ ಪರಮಶಕ್ತ ಸೇನೆಗಳ ದೇವರಾದ ಕರ್ತನು ನೀನೇ. ಇಹಪರ ತುಂಬಿದೆ ನಿನ್ನ ಮಹಿಮೆ, ಸ್ತುತಿ ಸ್ತೋತ್ರ ವಂದನೆ ನಿನಗೆ ಸದಾ. ಹೋಸಾನಾ, ಹೋಸಾನಾ, ದಾವೀದ ಪುತ್ರನಿಗೆ ಹೋಸಾನಾ, 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 ದಾವೀದ ಪುತ್ರನಿಗೆ ಹೋಸಾನಾ. ಕರ್ತರ ನಾಮದಲ್ಲಿ ಬಂದವರು, ದೇವಾದಿ ದೇವನಿಗೆ ಹೋಸಾನಾ. ಯುಗ ಯುಗದಲ್ಲೂ ಜೀವಿಸುವ ಯೇಸುವೆ ನಿಮಗೆ ಸ್ತುತಿ ಸ್ತೋತ್ರ. ಹೋಸಾನಾ, ಹೋಸಾನಾ, ಕನ್ಯಾತನಯಗೆ ಹೋಸಾನಾ, 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 ಕನ್ಯಾತನಯಗೆ ಹೋಸಾನಾ. You are indeed holy, O Lord, the fount of all holiness. Make holy, therefore, these gifts, we pray, by sending down your Spirit upon them like the dewfall, so that they may become for us the body and blood of our Lord Jesus Christ. At the time he was betrayed, or entered willingly
into his passion. He took bread and giving thanks, broke it and gave it to his disciples, saying, "Take this, all of you, and eat of it, for this is my body, which will be given up for you." In a similar way, when supper was entered, he took the chalice and once more giving thanks, he gave it to his disciples, saying, "Take this, all of you, and drink from it, for this is the chalice of my blood, the blood of the new and eternal covenant, which will be poured out for you and for many, for the forgiveness of sins. Do this in memory of me." The mystery of faith. ಯೇಸುವಿನ ಮರಣವ ಜಗಕ್ಕೆ ಸಾರುತ್ತೇವೆ, ಅವರ ಪುನರುತ್ಥಾನವ ಕೊಂಡಾಡುತ್ತೇವೆ, ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ, ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ. Therefore, as we celebrate the memorial of his death and resurrection, we offer you, Lord, the bread of life and the chalice of salvation, giving thanks that you have held us worthy to be in your presence and minister to you. Humbly we pray that, partaking of the body and blood of Christ, we may be gathered into one by the Holy Spirit. Remember, Lord, your church spread throughout the world and bring her the fullness of charity, together with Pope Francis, our bishops, and all the clergy. Remember also our brothers and sisters who have fallen asleep in the hope of the resurrection, and all who have died in your mercy. Welcome them into the light of your face. Have mercy on us all, we pray, that with the Blessed Virgin Mary, Mother of God, with the blessed apostles and all the saints who have pleased you throughout the ages, we may merit to be co-heirs in life, and may praise and glorify you through your Son, Jesus Christ. Through him and with him and in him, O God Almighty Father, in the unity of the Holy Spirit, all glory and honor is yours forever and ever. Saviour's command and formed divine teaching, we dare to say,
Our Father, Father, who art in heaven, hallowed be thy name. Thy kingdom come, thy will be done, on earth as it is in heaven. Give us this day our daily bread. Forgive us our trespasses, as we forgive those who trespass against us. Do not bring us to temptation, but deliver us from all evil. deliver us, Lord, we pray, from every evil. Graciously grant peace in our days, that by the help of your mercy we may be always free from sin and safe from all distress, as we await the blessed hope and the coming of our Savior, Jesus Christ. For the kingdom, the power, and the glory are yours, now and forever. Lord Jesus Christ, who said to your apostles, "Peace I leave you, my peace I give you," look not on our sins, but on the faith of your church, and graciously grant her peace and unity in accordance with your will, who live and reign forever and ever. Amen. The peace of the Lord be with you always. And with your spirit. Let us offer each other the sign of peace. Lamb of God, who take away the sins of the world, have mercy on us. Lamb of God, who take away the sins of the world, have mercy on us. Lamb of God, who take away the sins of the world, grant us peace. Behold the Lamb of God, behold him who takes away the sins of the world. Blessed are those called to the supper of the Lamb. Lord, I am Lord, I am not worthy to receive you, but only say a word, and my soul shall be healed. May the body of Christ keep me safe for eternal life. Lord, I give you my heart, I give you my soul. I live for you alone. Every breath that I take, every moment I'm away. Lord, have your way in me. Lord, I give you my heart,
higher to honor you, Lord. With all my heart I worship you. All I have within me, give you praise. All that I adore is in you. Lord, I give you my heart, give you my soul. I live for you alone. Every breath that I take, every moment I'm awake, have your way in me. Lord, I give you my heart, I give you my soul. I live for you alone. Every breath that I take, every moment I'm awake, Lord, have your way in me. Hosanna, जाऊंगा हे राजा, तेरी महिमा होए सदा, तू ही हमारा सदा। गाए होसाना, जाऊंगा हे राजा, तेरी महिमा होए सदा, तू ही प्रभु हमारा खुदा। ഹാലലുയ്യ, ഹാലലുയ്യ, ഹാലലുയ്യ. പരിശുദ്ധ കുർബാനയിലൂടെ ഈശോ നമ്മുടെ ഹൃദയത്തിലേക്ക് കടന്നു വന്നതിനെ ഓർത്ത് നമുക്ക് നന്ദി പറയാം. ಪರಿಶುದ್ಧ ಬೆಲೆಯೊಂದಿಗೆ ಪರಮಪ್ರಸಾದದ ರೂಪದಲ್ಲಿ ನಮ್ಮ ಅಂತರಂಗದಲ್ಲಿಂದ ಬಂದ ಪ್ರಭುವಿಗೆ ಕೃತಜ್ಞತೆಯನ್ನು ಹೇಳುವ. നന്ദി നിറഞ്ഞ ഹൃദയത്തോടുകൂടി നമുക്ക് കൈകളടിച്ച് ദൈവത്തെ മഹത്വപ്പെടുത്താം. ಕೃತಜ್ಞತಾಪೂರ್ವಕವಾದ ಒಂದು ಚಪ್ಪಾಳೆಯನ್ನು ಪ್ರಭುವಿಗೆ ಕೊಡುವ, ಗಟ್ಟಿಯಾಗಿ ಕೊಡುವ. നമുക്കെല്ലാവർക്കും എഴുന്നേൽക്കാം. സഭാവന ആശീർവാദ പ്രാർത്ഥനയിലേക്ക് പ്രവേശിക്കാം. ಎದೆನೆಂತುಕೊಳ್ಳುವ ಪ್ರಿಯರೇ, ಪ್ರಭುವಿನ ಆಶೀರ್ವಾದದ ಪ್ರಾರ್ಥನೆಗಾಗಿ. Let us pray. Replenished by the food of spiritual nourishment, we humbly beseech you, O Lord, that through our partaking in this mystery, you may teach us to judge wisely the things of earth and hold firm to the things of heaven, through Christ our Lord. The Lord be with you. May Almighty God bless you, the Father and the Son and the Holy Spirit. Amen. Go forth, the Mass is entered. Thanks be to God. ಒಂದು ಗಳಿಗೆ ಕೂತ್ಕೊಳ್ಳೋಣ. ಪ್ರೈಸ್ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಇವತ್ತು ಮೊದಲನೇ ಬಾರಿ ಯಾರು ಬಂದವರು ಇದ್ದಾರೆ? ಫಸ್ಟ್ ಟೈಮ್ ಯಾರಾದರೂ ಬಂದಿದ್ದರೆ ಈ ಧ್ಯಾನ ಕೇಂದ್ರಕ್ಕೆ ಫಸ್ಟ್ ಟೈಮ್ ಅಂದರೆ ಕರೆಗಳ ಮೇಲಕ್ಕೆ ಏನು ನಾಚಿಕೆ ಪಡ್ತೀರಾ? ಕರೆಗಳ ಮೇಲೆ. ಓಕೆ, 3-4-5 ಜನ ಬಂದಿದ್ದಾರೆ. ಒಂದು ಕೈ ಚಪ್ಪಾಳೆ ತಟ್ಟುತ್ತೆ, ಅವರನ್ನು ಸ್ವಾಗತಿಸೋಣ. ಪ್ರೈಸ್ ಲಾರ್ಡ್, ಹಾಲೆಲೂಯ. ನಿಮ್ಮೆಲ್ಲರನ್ನು ನಾವು ಈ ಧ್ಯಾನ ಕೇಂದ್ರಕ್ಕೆ ಸ್ವಾಗತಿಸ್ತೇವೆ. ಇಲ್ಲಿಯ ನಿರ್ದೇಶಕರಾದಂಥ ಫಾದರ್ ಜೋಸೆಫ್ ವಾಣಿಯಂತರ ಹಾಗೂ
ಇವತ್ತು ಇಲ್ಲಿ ಧ್ಯಾನಕೂಟ ನಡೆಸಲಿಕ್ಕೆ ನಮ್ಮ ಮಧ್ಯೆ ಇದ್ದಂಥ ವಂದನೆಯ ಸ್ವಾಮಿ ಜಾಲಿ ಅವರ ಪರವಾಗಿ ನಮ್ಮೆಲ್ಲರ ಪರವಾಗಿ ನಿಮಗನ್ನು ಸ್ವಾಗತವನ್ನು ಕೋರುತ್ತೇವೆ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಇಲ್ಲಿ ಪ್ರತಿ ಶುಕ್ರವಾರ ಧ್ಯಾನಕೂಟ ಇರ್ತದೆ, ಬೆಳಿಗ್ಗೆ 10ರಿಂದ ಎಷ್ಟರ ತನಕ? 2 ಗಂಟೆ ತನಕ. ಪ್ರೈಸ್ ಲಾರ್ಡ್. ಇವತ್ತು ಪ್ರತ್ಯೇಕವಾಗಿ ಬೇಬಿ ಜನಿಷಾ ಇವರದ್ದು ಬರ್ಡೇ ಆಚರಣೆ ಮಾಡ್ತಾರೆ. ಮಗಳಿಗಾಗಿ ನಾವು ಆರಾಧನೆಯಲ್ಲಿ ಪ್ರಾರ್ಥಿಸೋಣ. ಹಾಗೂ ಅವರು ಇವತ್ತು ನಮಗೆ ಎಲ್ಲರಿಗೂ ಬಿರಿಯಾನಿ ಊಟವನ್ನು ಕೊಟ್ಟಿದ್ದಾರೆ. ಈ ನಿಮಗೆ ಖಂಡಿತವಾಗಿ ಅವರಿಗೆ ಒಂದು ಧನ್ಯವಾದಗಳನ್ನು ನಾವು ಅರ್ಪಿಸ್ತೇವೆ. ಧ್ಯಾನ ಕೇಂದ್ರದ ಪರವಾಗಿ ಜೇಸನ್ ಮತ್ತು ಅವರ ಪತ್ನಿ ನಿಮಗೆ ಖಂಡಿತವಾಗಿ ಧನ್ಯವಾದಗಳು. ಹಾಗೂ ಇವತ್ತು ನಾವು ಪ್ರಾರ್ಥಿಸುವ ನಾಡ್ದು ಇನ್ನು 20 ತಾರೀಕಿಗೆ ಇಲ್ಲಿ ಪ್ರತ್ಯೇಕವಾಗಿ 16 ತಾರೀಕಿಗೆ ಒಂದು ಧ್ಯಾನಕೂಟ ಇದೆ. ಫಾದರ್ ಡಿಬಿನ್ ಎಲ್ಲಿ ಬರ್ತಾರೆ, ಅದು ಇಡೀ ದಿವಸದ ಧ್ಯಾನಕೂಟ. ಆ ಧ್ಯಾನಕೂಟಕ್ಕೆ ಇನ್ನೂ ಹೆಚ್ಚು ಸಂಖ್ಯೆಯಲ್ಲಿ ಜನರು ಬರುವಂತೆ ಪ್ರಾರ್ಥಿಸಿ. ಹಾಗೂ ಇದರ ಬಗ್ಗೆ ಇತರರಿಗೆ, ಇವರು ನಮ್ಮ ಧ್ಯಾನ ಕೇಂದ್ರದ ನಿರ್ದೇಶಕರಾಗಿದ್ದಾರೆ. ಪೊಟ್ಟ ಧ್ಯಾನ ಕೇಂದ್ರದ ನಿರ್ದೇಶಕರು ಈ ಒಂದು ದಿವಸದ ಧ್ಯಾನಕೂಟಕ್ಕೆ ಇಲ್ಲಿ ಬರ್ತಾರೆ. ಅದು ಬೆಳಿಗ್ಗೆ 9ರಿಂದ 4:15 ತನಕ ಇರುತ್ತದೆ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಫಾದರ್ ಡಿಬಿನ್ ಇವರು ಬರ್ತಾರೆ, ಅವರು ಧ್ಯಾನಕೂಟವನ್ನು ನಡೆಸ್ತಾರೆ. ಹೆಚ್ಚು ಸಂಖ್ಯೆಯಲ್ಲಿ ಜನರು ಬರುವಂತೆ ಪ್ರಾರ್ಥಿಸಿ ಹಾಗೂ ಇತರರಿಗೂ ಈ ಸಂದೇಶವನ್ನು ತಿಳಿಸಿ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹಾಗೂ ನಿಮಗೆ ಪ್ರತ್ಯೇಕವಾಗಿ ನಾವು ಇವತ್ತು ಪ್ರಾರ್ಥಿಸುವ ನಿಮ್ಮೆಲ್ಲ ಅಗತ್ಯಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ನಿಮ್ಮೆಲ್ಲ ಅಗತ್ಯಗಳನ್ನು ಒಂದು ಗಳಿಗೆ ಈ ವೇದಿಕೆ ಮೇಲೆ ಸಮರ್ಪಣೆ ಮಾಡಿ ಈ ಆರಾಧನೆಗೆ ನಾವು ಹೋಗ್ತಾ ಇರ್ತೀವಿ. ಈ ಆರಾಧನೆಯಲ್ಲಿ ನಿಮಗೆಲ್ಲರಿಗೂ ಆಶೀರ್ವಾದಗಳು ಸಿಗಬೇಕು. ನಿಮ್ಮೆಲ್ಲರ ಪ್ರತ್ಯೇಕವಾಗಿ ಪ್ರತಿಯೊಂದು ಧ್ಯಾನಕೂಟಕ್ಕೆ ನೀವು ಬರುವಾಗ ನಿಮ್ಮ ಅಗತ್ಯಗಳನ್ನು ದೇವರು ಪೂರೈಸ್ತಾರೆ. ಆ ದೇವರ ಚಿತ್ತದಂತೆ ನೀವು ನಡೆಯಬೇಕು. ದೇವರ ಚಿತ್ತದಂತೆ ನಾವು ಮುಂದಕ್ಕೆ ಹೋಗಬೇಕು. ಅದಕ್ಕಾಗಿ ಎಲ್ಲ ನಮ್ಮ ಕೋರಿಕೆಗಳನ್ನು, ನಮ್ಮ ಬೇಡಿಕೆಗಳನ್ನು ವೇದಿಕೆ ಮೇಲೆ ಸಮರ್ಪಣೆ ಮಾಡುತ್ತಾ ಇವತ್ತು ಪ್ರತ್ಯೇಕವಾಗಿ ಈ ಧ್ಯಾನಕೂಟದಲ್ಲಿ, ಈ ಆರಾಧನೆಯಲ್ಲಿ ನಿಮಗಾಗಿ ಪ್ರಾರ್ಥಿಸ್ತೇವೆ. ಹಾಗೂ ನಮ್ಮ ಪ್ರತ್ಯೇಕವಾಗಿ ಆ ಬೇಬಿ ಜನಿಷಗಾಗಿ ಪ್ರಾರ್ಥಿಸೋಣ ಇವತ್ತು ಈ ಧ್ಯಾನಕೂಟದಲ್ಲಿ. ಆರಾಧನೆ ಯೇಸು ರಾಜನಿಗೆ ಆರಾಧನೆ, ಹಲ್ಲೆಲೂಯಾ ಆರಾಧನೆ ಯೇಸು ರಾಜನಿಗೆ ಆರಾಧನೆ. ನನ್ನ ಜೀವದಲ್ಲಿ ಉಸಿರಿರುವ ತನಕ ಸಾಗುತ್ತಿರುವುದು ಸ್ತುತಿ ಆರಾಧನೆ. ನನ್ನ ಜೀವನದಲ್ಲಿ ಉಸಿರಿರುವ ತನಕ ಸಾಗುತ್ತಿರುವುದು ಸ್ತುತಿ ಆರಾಧನೆ, ಹಲ್ಲೆಲೂಯಾ ಆರಾಧನೆ ಯೇಸು ರಾಜನಿಗೆ ಆರಾಧನೆ, ಹಲ್ಲೆಲೂಯಾ ಆರಾಧನೆ ಯೇಸು ರಾಜನಿಗೆ ಆರಾಧನೆ. ದೇವ ನಿನ್ನ ನಾಮವು ವರ್ಣಿಸಲಾಗದು, ಅಪ್ಪ ನಿನ್ನ ಪ್ರೀತಿಯು ಎಷ್ಟೊಂದು ಮಧುರವೋ. ದೇವ ನಿನ್ನ ನಾಮವು ವರ್ಣಿಸಲಾಗದು, ಅಪ್ಪ ನಿನ್ನ ಪ್ರೀತಿಯು. ಯೆಹೋವಾ ಎಲ್
ಶಡಾಯ್ ಸರ್ವಶಕ್ತನೇ, ಯೆಹೋವಾ ಎಲ್ ಶಡಾಯ್ ಸರ್ವಶಕ್ತನೇ. ಹಲ್ಲೆಲೂಯಾ ಆರಾಧನೆ, ಯೇಸು ರಾಜನಿಗೆ ಆರಾಧನೆ. ಹಲ್ಲೆಲೂಯಾ ಆರಾಧನೆ, ಯೇಸು ರಾಜನಿಗೆ ಆರಾಧನೆ. ನನ್ನ ಜೀವನದಲ್ಲಿ ಉಸಿರಿರುವ ತನಕ ಸಾಗುತ್ತಿರುವುದು ಸ್ತುತಿ ಆರಾಧನೆ. ನನ್ನ ಜೀವನದಲ್ಲಿ ಉಸಿರಿರುವ ತನಕ ಸಾಗುತ್ತಿರುವುದು ಸ್ತುತಿ ಆರಾಧನೆ. ಹಲ್ಲೆಲೂಯಾ ಆರಾಧನೆ, ಯೇಸು ರಾಜನಿಗೆ ಆರಾಧನೆ. ಹಲ್ಲೆಲೂಯಾ ಆರಾಧನೆ, ಯೇಸು ರಾಜನಿಗೆ ಆರಾಧನೆ. ಪ್ರೀತಿಸುವವನೇ, ಕಣ್ಮಣಿಯಾಗಿ ನನ್ನ ಕಾಯುವಾತನೇ. ತಂದೆ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸುವವನೇ, ಕಣ್ಮಣಿಯ ಹಾಗೆ ನನ್ನ ಕಾಯುವಾತನೇ. ಯೆಹೋವಾ ನನ್ನ ಒಳ್ಳೆಯ ಕುರುಬನೇ, ಯೆಹೋವಾ ನನ್ನ ಒಳ್ಳೆಯ ಕುರುಬನೇ. ಹಲ್ಲೆಲೂಯಾ ಆರಾಧನೆ, ಯೇಸು ರಾಜನಿಗೆ ಆರಾಧನೆ. ಹಲ್ಲೆಲೂಯಾ ಆರಾಧನೆ, ಯೇಸು ರಾಜನಿಗೆ ಆರಾಧನೆ. ನನ್ನ ಜೀವನದಲ್ಲಿ ಉಸಿರಿರುವ ತನಕ ಸಾಗುತ್ತಿರುವುದು ಸ್ತುತಿ ಆರಾಧನೆ. ನನ್ನ ಜೀವನದಲ್ಲಿ ಉಸಿರಿರುವ ತನಕ ಸಾಗುತ್ತಿರುವುದು ಸ್ತುತಿ ಆರಾಧನೆ. ಹಲ್ಲೆಲೂಯಾ ಆರಾಧನೆ, ಯೇಸು ರಾಜನಿಗೆ ಆರಾಧನೆ. ಹಲ್ಲೆಲೂಯಾ ಆರಾಧನೆ, ಯೇಸು ರಾಜನಿಗೆ ಆರಾಧನೆ. ನಮ್ಮೆಲ್ಲರ ಕೋರಿಕೆಗಳನ್ನು, ನಮ್ಮೆಲ್ಲರ ಬೇಡಿಕೆಗಳನ್ನು ಸದಾ ನಮ್ಮನಿಗೆ ಕೊಡುವಂತಹ ದೇವರು ಈ ನಮ್ಮ ಮಧ್ಯದಲ್ಲಿದ್ದಾರೆ. ಈ ರೊಟ್ಟಿಯ ರೂಪದಲ್ಲಿ ನಮ್ಮ ಮಧ್ಯದಲ್ಲಿದ್ದಾರೆ. ಅವರಿಗೆ ನಮ್ಮ ಖಂಡಿತವಾಗಿ ಕಣ್ಣು ಮುಚ್ಚಿದರೆ ಅವರ ಜ್ಞಾಪಕವನ್ನು ಮಾಡಿ ನನ್ನ ಮೇಲೆ ಅಗ್ನಿಯ ಅಭಿಷೇಕ ಸುರಿಸಿರೆಂದು ನಾವು ಪ್ರಾರ್ಥಿಸೋಣ. ಪವಿತ್ರಾತ್ಮರ ಶಕ್ತಿ ನಮ್ಮಲ್ಲಿ ಇಳಿದು ಬರಲೆಂದು ಈ ಕ್ಷಣದಲ್ಲಿ ನಾವು ಪ್ರಾರ್ಥಿಸೋಣ. ಪ್ರಿಯರೇ, ಕಣ್ಣು ಮುಚ್ಚಿದರೆ ಯೇಸು ನಿನ್ನ ಜ್ಞಾಪಕ, ಈಗ ನನ್ನ ಮೇಲೆ ಸುರಿಸು ಅಗ್ನಿಯ ಅಭಿಷೇಕ. ಕಣ್ಣು ಮುಚ್ಚಿದರೆ ಯೇಸು ನಿನ್ನ ಜ್ಞಾಪಕ, ಈಗ ನನ್ನ ಮೇಲೆ ಸುರಿಸು ಅಗ್ನಿಯ ಅಭಿಷೇಕ. ಯೆಹೋವಾ ರಾಫಾ ನನ್ನ ಸೌಖ್ಯದಾತನೇ, ಯೆಹೋವಾ ರಾಫಾ ನನ್ನ ಸೌಖ್ಯದಾತನೇ. ಹಲ್ಲೆಲೂಯಾ ಆರಾಧನೆ, ಯೇಸು ರಾಜನಿಗೆ ಆರಾಧನೆ. ಹಲ್ಲೆಲೂಯಾ ಆರಾಧನೆ, ಯೇಸು ರಾಜನಿಗೆ ಆರಾಧನೆ. ನನ್ನ ಜೀವನದಲ್ಲಿ ಉಸಿರಿರುವ ತನಕ ಸಾಗುತ್ತಿರುವುದು ಸ್ತುತಿ ಆರಾಧನೆ. ನನ್ನ ಜೀವನದಲ್ಲಿ ಉಸಿರಿರುವ ತನಕ ಸಾಗುತ್ತಿರುವುದು ಸ್ತುತಿ ಆರಾಧನೆ. ಹಲ್ಲೆಲೂಯಾ ಆರಾಧನೆ, ಯೇಸು
ಯೇಸು ರಾಜನಿಗೆ ಆರಾಧನೆ, ಹಲ್ಲೆಲೂಯಾ ಆರಾಧನೆ, ಯೇಸು ರಾಜನಿಗೆ ಆರಾಧನೆ. ನನ್ನ ಜೀವನದಲ್ಲಿ ಉಸಿರಿರುವ ತನಕ ಸಾಗುತ್ತಿರುವುದು ಸ್ತುತಿ ಆರಾಧನೆ. ನನ್ನ ಜೀವನದಲ್ಲಿ ಉಸಿರಿರುವ ತನಕ ಸಾಗುತ್ತಿರುವುದು ಸ್ತುತಿ ಆರಾಧನೆ. ಹಲ್ಲೆಲೂಯಾ ಆರಾಧನೆ, ಯೇಸು ರಾಜನಿಗೆ ಆರಾಧನೆ, ಹಲ್ಲೆಲೂಯಾ ಆರಾಧನೆ, ಯೇಸು ರಾಜನಿಗೆ ಆರಾಧನೆ, ಹಲ್ಲೆಲೂಯಾ ಆರಾಧನೆ, ಯೇಸು ರಾಜನಿಗೆ ಆರಾಧನೆ, ಹಲ್ಲೆಲೂಯಾ ಆರಾಧನೆ, ಯೇಸು ರಾಜನಿಗೆ ಆರಾಧನೆ. ಎಲ್ಲರೆದ್ದು ನಿಂತುಕೊಳ್ಳಲು ಆರಾಧನೆ, ಚಪ್ಪಳೆ ತಟ್ಟಿಸ ರಾಜನಿಗೆ ಆರಾಧನೆ, ಚಪ್ಪಳೆ ಹಲ್ಲೆಲೂಯಾ ಆರಾಧನೆ, ಯೇಸು ರಾಜನಿಗೆ ಆರಾಧನೆ, ಹಲ್ಲೆಲೂಯಾ ಆರಾಧನೆ, ಯೇಸು ರಾಜನಿಗೆ ಆರಾಧನೆ, ಹಲ್ಲೆಲೂಯಾ ಆರಾಧನೆ, ಯೇಸು ರಾಜನಿಗೆ ಆರಾಧನೆ. ಹಲ್ಲೆಲೂಯಾ ಹಲ್ಲೆಲೂಯಾ ಆರಾಧನೆ, 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 ಯೇಸುವೇ ಆರಾಧನೆ, 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 ಹಲ್ಲೆಲೂಯಾ ಆರಾಧನೆ, 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 ಹಲ್ಲೆಲೂಯಾ 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 രാത്രിയിൽ ഉറക്കത്തിന് തടസ്സമുള്ള 3 പേരെ കർത്താവ് ഇപ്പോൾ സ്പർശിക്കുന്നുണ്ട്. ರಾತ್ರಿಯೊತ್ತು ನಿದ್ದೆ ಸಿಗದೆ ವೇದನಿಸುವಂತಹ 3 ವ್ಯಕ್ತಿಗಳಿಗೆ ಒಳ್ಳೆಯ ನಿದ್ರಿಸುವಂತಹ ವರ ಕೊಟ್ಟು ದೇವರು ಅನುಗ್ರಹಿಸುತ್ತಿದ್ದಾರೆ. ಚಪ್ಪಾಳೆ ತಟ್ಟಿ ದೇವರನ್ನು ಸ್ತುತಿಸಿ. ಹಲ್ಲೆಲೂಯಾ ಹಲ್ಲೆಲೂಯಾ. യേശുവേ നന്ദി, യേശുവേ വന്ദനം, യേശുവേ സ്തുതി. ഹല്ലേലൂയ ഹല്ലേലൂയ നന്ദി യേശുവേ, സ്തുതിക്കുന്നു യേശുവേ, ആരാധിക്കുന്നു. ഹല്ലേലൂയ 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 ഹല്ലേലൂയ. സ്തുതിസിരി പ്രിയരേ, സ്തുതിസിരി. ഹല്ലേലൂയ 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 ഹല്ലേലൂയ. യേശുവേ കരയിരി, യേശുവേ ജീസസ്. ഹല്ലേലൂയ 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 ഹല്ലേലൂയ. ಯಾರೆಲ್ಲ ಕಣ್ಣೀರಿಟ್ಟು ಯೇಸುವನ್ನು ಕರೆಯುತ್ತೀರೋ ಅದ್ಭುತಗಳು ನಿಮ್ಮ ಜೀವನದಲ್ಲಿ ಈಗ ಕಾಣಬಹುದು. ಪವಾಡಗಳು ಯೇಸು ನಿಮ್ಮ ಜೀವನದಲ್ಲಿ ಸುರಿಸುವರು. ಯೇಸುವೇ ಕರೆಯಿರಿ, ಬಾಯಿ ತೆರೆದು ಕಣ್ಣೀರಿಟ್ಟು ಕರೆಯಿರಿ. ಯೇಸುವೇ ನಮ್ಮನ್ನು ರಕ್ಷಿಸಿರಿ, ನಮ್ಮನ್ನು ಅನುಗ್ರಹಿಸಿರಿ, ನಮ್ಮನ್ನು ಮುಟ್ಟಿರಿ, ನಮ್ಮನ್ನು ಗುಣಪಡಿಸಿರಿ. ಯೇಸುವೇ 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 ಜೀಸಸ್. ಹಲ್ಲೆಲೂಯಾ 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 ಹಲ್ಲೆಲೂಯಾ. യേശുവേ 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 യേശുവേ.
തല കറങ്ങുന്ന ബുദ്ധിമുട്ടുള്ള 2 പേരെ കർത്താവ് ഇപ്പോൾ സ്പർശിച്ചിട്ടുണ്ട്. ತಲೆನೋವಿನಿಂದ ವೇದನಿಸುವಂತ ಇಬ್ಬರಿಗೆ ಅದರಿಂದ ಸೌಖ್ಯ ಕೊಟ್ಟು ಅನುಗ್ರಹಿಸಿದ್ದಾರೆ. ಚಪ್ಪಾಳೆ ತೊಟ್ಟು ದೇವರನ್ನು ಮಹಿಮೆಪಡಿಸಿರಿ. ಹಲ್ಲೆಲೂಯಾ 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 ಯೇಸುವೇ ಹಲ್ಲೆಲೂಯಾ 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 ಯೇಸುವೇ 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 ಹಲ್ಲೆಲೂಯಾ ಯೇಸುವೇ ಹಲ್ಲೆಲೂಯಾ 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 ಯೇಸುವೇ 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 ಹಲ್ಲೆಲೂಯಾ 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 ഹല്ലേലൂയ 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 ഹല്ലേലൂയ. 10 പേരിൽ കൂടുതൽ വ്യക്തികളോട് ദൈവം അരുളി ചെയ്യുകയാണ്, നിങ്ങൾ യഥാർത്ഥത്തിൽ കുമ്പസാരിച്ച് അനുതപിച്ച് പ്രാർത്ഥിക്കുമ്പോൾ നിങ്ങളുടെ തടസ്സങ്ങൾ വിട്ടുമാറി ദൈവം നിങ്ങളിലേക്ക് ചൊരിയുവാനിരിക്കുന്ന അനുഗ്രഹങ്ങൾ സ്വന്തമാക്കുവാൻ നിങ്ങൾക്ക് സാധിക്കും. 10 ಮಂದಿಯಿಂದಲೂ ಹೆಚ್ಚು ಜನರಿಗೆ ಪ್ರಭುದೇವರು ಹೇಳುತ್ತಿದ್ದಾರೆ, ಪವಿತ್ರಾತ್ಮರು ಹೇಳುತ್ತಿದ್ದಾರೆ, ನೀವು ಪಶ್ಚಾತ್ತಾಪ ಪಟ್ಟು ಪಾಪ ನಿವೇದನೆ ಎಂಬ ಸಂಸ್ಕಾರವನ್ನು ಸ್ವೀಕರಿಸಿ ದೇವರು ಕೊಡುವ ನಿಮಗೆ ಅಡೆತಡೆಯಾಗಿರುವಂತಹ ಕೆಲವು ಕಾರ್ಯಗಳಿಗೆ ದೇವರ ಅನುಗ್ರಹ ಅಡಚಣೆಯಾಗಿದೆ. ಆ ಪಶ್ಚಾತ್ತಾಪಪಟ್ಟು ನೀವು ಪ್ರಾಯಶ್ಚಿತ್ತಪಟ್ಟು ಪಾಪ ನಿವೇದನೆ ಸಂಸ್ಕಾರವನ್ನು ಮಾಡಿದರೆ ನಿಮಗೆ ಅಡೆತಡೆಯಾಗಿರುವಂತಹ ಎಲ್ಲ ತಡೆಗೋಡೆಗಳು ಮುರಿದು ಬಿದ್ದು ನಿಮಗೆ ಅನುಗ್ರಹ ಲಭಿಸುತ್ತದೆ ಎಂದು ಯೇಸುವಿನ ಪವಿತ್ರಾತ್ಮ ಶಕ್ತಿ ಹೇಳುತ್ತಿದೆ. ಹಲ್ಲೆಲೂಯಾ 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 ಯೇಸುವೇ 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 ഹല്ലേലൂയ 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 യേശുവേ 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 കരീരി യേശുവേ 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 ഹല്ലേലൂയ 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 യേശുവേ ഹല്ലേലൂയ 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 യേശോ 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 ഹല്ലേലൂയ ഹല്ലേലൂയ. ദൈവകൃപ സ്വീകരിക്കാൻ തടസ്സമായി നിൽക്കുന്ന 2 പേരോട് ദൈവത്തിന്റെ അരുളപ്പാട് ക്ഷമിച്ചു പ്രാർത്ഥിക്കണമെന്ന് കർത്താവ് ഓർമ്മിപ്പിക്കുന്നു. ದೇವರ ಅನುಗ್ರಹ ಲಭಿಸಲು ಇಬ್ಬರಿಗೆ ದೇವರ ಪವಿತ್ರಾತ್ಮರು ಹೇಳುತ್ತಿದೆ, ನೀವು ಕ್ಷಮಿಸಿ ಪ್ರಾರ್ಥಿಸಬೇಕು. ഹല്ലേലൂയ 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 ഹല്ലേലൂയ. ക്ഷമിച്ചു പ്രാർത്ഥിക്കുവാനുള്ള കൃപയ്ക്ക് വേണ്ടി നമുക്കിപ്പോൾ പ്രാർത്ഥിക്കാം. ಪ್ರಿಯರೇ, ಕ್ಷಮಿಸಲು ಬೇಕಾದಂತ ಆ ಕೃಪೆಗಾಗಿ ನಾವು ಪ್ರಾರ್ಥಿಸುವ. പരിശുദ്ധാത്മാവിന്റെ അഭിഷേകത്തിൽ നിറഞ്ഞു കഴിയുമ്പോൾ ക്ഷമിക്കുവാനുള്ള അനുഗ്രഹം നമുക്ക് കിട്ടുന്നു. ಪವಿತ್ರಾತ್ಮರ ಶಕ್ತಿಯಿಂದ ನಾವು ತುಂಬಿಕೊಳ್ಳುವಾಗ ಕ್ಷಮಿಸಲು ಬೇಕಾದಂತ ಕೃಪೆಗಳನ್ನು ಪ್ರಭು ನಮಗೆ ಆಶೀರ್ವದಿಸುವರು. നമ്മുടെ മനസ്സിൽ ആരോടെങ്കിലും വെറുപ്പോ വിദ്വേഷമോ ഉണ്ടെങ്കിൽ കർത്താവേ ക്ഷമിക്കുവാനുള്ള കൃപ തരണമേ എന്ന് അപേക്ഷിച്ച് പ്രാർത്ഥിച്ചേ. ಯಾರಲ್ಲಿ ಆದರೂ ಕ್ಷಮಿಸದೇ ಇದ್ದು ಕೋಪ ವೈರಾಗ್ಯ ಇಟ್ಟುಕೊಂಡಿದ್ರೆ ಯೇಸುವೇ ಕ್ಷಮಿಸುವಂತಹ ದೊಡ್ಡ ಕೃಪೆಯನ್ನು ನಮಗೆ ನೀಡಿ ಅನುಗ್ರಹಿಸಿರಿ ಅಂತ ಪ್ರಾರ್ಥಿಸಿರಿ. ಕರೀರಿ ಕರೀರಿ ಯೇಸುವೇ 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 ಕಣ್ಣೀರಿಟ್ಟು ಕರೀರಿ ಯೇಸುವೇ ಕ್ಷಮಿಸಲು ಬೇಕಾದಂತ ಕೃಪಾವರವನ್ನು ನಮಗೆ ನೀಡಿ ಅನುಗ್ರಹಿಸಿರಿ. ಪವಿತ್ರಾತ್ಮರೇ ನಮ್ಮನ್ನು ಶಕ್ತಿ ಪಡಿಸಿರಿ, ಬಲಪಡಿಸಿರಿ. ಹಲ್ಲೆಲೂಯಾ 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 ಯೇಸುವೇ 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 ಹಲ್ಲೆಲೂಯಾ 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 ಹಲ್ಲೆಲೂಯಾ. ಯಾರೆಲ್ಲ ತುಂಬಾ ಭರವಸೆಯಿಂದ ಕ್ಷಮಿಸಲು ಬೇಕಾದ ಕೃಪೆಗಾಗಿ ಪ್ರಾರ್ಥಿಸುತ್ತೀರೋ ಅವರನ್ನು ಯೇಸು ಸ್ವಾಮಿ ಮುಟ್ಟುತ್ತಾರೆ. ಪ್ರಿಯರೇ, ಕರೆಯಿರಿ ಯೇಸುವೇ. ಹಲ್ಲೆಲೂಯಾ 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 ಯೇಸುವೇ 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 ಹಲ್ಲೆಲೂಯಾ 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 ಯೇಸುವೇ ಯೇಸುವೇ ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ബൈബിള് വായിക്കുവാനുള്ള അഭിഷേകത്തിന് വേണ്ടി നമുക്ക് പ്രാർത്ഥിക്കാം. ದೇವರ ವಾಕ್ಯವನ್ನು ಓದಲು ಬೇಕಾದಂತ ಅಭಿಷೇಕಕ್ಕಾಗಿ ಪ್ರಾರ್ಥಿಸುವ. എല്ലാ ദിവസവും ദൈവവചനം വായിക്കാൻ ആരംഭിക്കുമ്പോൾ നമ്മളിലേക്ക് പരിശുദ്ധാത്മാവിന്റെ അഭിഷേകം ഒഴുകുന്നു. ಪ್ರತಿದಿನಲೂ ನೀನು ದೇವರ ವಾಕ್ಯವನ್ನು ವಾಚನ ಮಾಡಲು ಪ್ರಾರಂಭಿಸುವಾಗ ಪವಿತ್ರಾತ್ಮರ ಅಭಿಷೇಕ ನಮ್ಮ ಕಡೆಗೆ ಹರಿದು ಬರುತ್ತದೆ. ಪ್ರಿಯರೇ, ദൈവവചനത്തിലൂടെ
നമ്മെ സ്നേഹിക്കുന്ന ദൈവം നമ്മളോട് സംസാരിക്കുന്നുണ്ട്. ದೇವರ ವಾಕ್ಯವನ್ನು ನೀನು ಓದುವಾಗ ದೇವರೇ ನಿನ್ನಲ್ಲಿ ಮಾತನಾಡುವಂತದ್ದು. വചനം വായിക്കുന്നത് വഴി രോഗസൗഖ്യത്തിന്റെ അത്ഭുതങ്ങൾ സംഭവിക്കും. ದೇವರ ವಾಕ್ಯವನ್ನು ನೀನು ಓದಲು ಪ್ರಾರಂಭಿಸುವಾಗ ನಿನ್ನ ರೋಗಗಳಿಗೆ ಸೌಖ್ಯ ಲಭಿಸುತ್ತದೆ. വചനത്തിന്റെ അഭിഷേകം നമ്മളിലേക്ക് ഇറങ്ങുമ്പോൾ തിന്മയുടെ കെട്ടുകൾ നമ്മളിൽ നിന്നും പൊട്ടിപ്പോകുന്നു. ಪವಿತ್ರ ವಾಕ್ಯದ ಅಭಿಷೇಕ ನಿನ್ನೊಳಗೆ ಪ್ರವೇಶಿಸುವಾಗ ದುಷ್ಟ ಶಕ್ತಿಗಳು ನಮ್ಮನ್ನು ಬಿಟ್ಟು ದೂರ ಹೋಗುತ್ತದೆ. നമ്മുടെ കുടുംബത്തെ അസ്വസ്ഥപ്പെടുത്തുന്ന എല്ലാ പൈശാചിക പീഡകളും യേശു നാമത്തിൽ മാറിപ്പോകട്ടെ എന്ന് പ്രാർത്ഥിക്കുന്നു. ಕುಟುಂಬವನ್ನು ಆಕ್ರಮಿಸುವ ಎಲ್ಲ ದುಷ್ಟ ಶಕ್ತಿಗಳು ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮನ್ನು ಬಿಟ್ಟು ತೊಲಗಲಿ. വചനത്തിന്റെ അഭിഷേകത്തിന് വേണ്ടി, വചനശക്തിക്ക് വേണ്ടി എല്ലാവരും പ്രാർത്ഥിച്ചേ. ದೇವರ ವಾಕ್ಯದ ಅಭಿಷೇಕಕ್ಕಾಗಿ, ದೇವರ ವಾಕ್ಯವನ್ನು ಓದಲು ಬೇಕಾದ ಕೃಪೆಗಾಗಿ ಎಲ್ಲರೂ ಪ್ರಾರ್ಥಿಸಿರಿ, ಸ್ತುತಿಸಿರಿ. ಹಾಲೆಲೂಯಾ, ಹಾಲೆಲೂಯಾ. ಯೇಸುವೇ, ಯೇಸುವೇ, ಕರೆಯಿರಿ, ಕರೆಯಿರಿ, ಸ್ತುತಿಸಿ ಗಟ್ಟಿಯಾಗಿ. ಯೇಸುವೇ, ಜೀಸಸ್. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೇ, 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 ದೇವರ ವಾಕ್ಯವನ್ನು ಧ್ಯಾನಿಸಲು, ಯೇಸುವೇ, ದೇವರ ವಾಕ್ಯವನ್ನು ಕಲಿಯಲು, ಓದಬೇಕಲು ಕೃಪಾವರವನ್ನು ನೀಡಿ ನಮ್ಮನ್ನು ಶಕ್ತಿಪಡಿಸಿರಿ, ಬಲಪಡಿಸಿರಿ. ಯೇಸುವೇ, ದೇವರ ವಾಕ್ಯವನ್ನು ಧ್ಯಾನಿಸಲು ಬೇಕಾದ ಅಭಿಷೇಕವನ್ನು ನಮಗೆ ನೀಡಿರಿ. ಯೇಸುವೇ, ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಪವಿತ್ರಾತ್ಮರೇ, ನಮ್ಮನ್ನು ಶಕ್ತಿಪಡಿಸಿರಿ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೇ, 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 ಹಾಲೆಲೂಯಾ, 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 ಹಾಲೆಲೂಯಾ. ഈശോ വസിക്കുന്ന ആലയമായ നമ്മുടെ ശരീരം, ಯೇಸು ಜೀವಿಸುವ ಆಲಯವಾಗಿದೆ ನಮ್ಮ ಶರೀರ. ആ ശരീരത്തെ വിശുദ്ധിയോടുകൂടി, വിശ്വസ്തയോടുകൂടി ജീവിക്കുവാനുള്ള കൃപയ്ക്ക് വേണ്ടി പ്രാർത്ഥിക്കാം. ಆ ದೇವರು ಜೀವಿಸುವಂತ ಆ ಶರೀರವನ್ನು ಪರಿಶುದ್ಧಿಯೊಂದಿಗೆ ನಡೆಸಲು, ಪರಿಶುದ್ಧಿಯೊಂದಿಗೆ ಆಗಿರಲು ನಾವು ಪರಿಶ್ರಮಿಸಬೇಕು. നമ്മുടെ ശരീരത്തെ ഒരിക്കലും അശുദ്ധിയിലേക്ക് നമ്മൾ വിട്ടുകൊടുക്കരുത്. ನಮ್ಮ ಶರೀರವನ್ನು ಎಂದಿಗೂ ಅಶುದ್ಧಿ ಕಡೆಗೆ ಬಿಟ್ಟುಕೊಡಬಾರದು. നമ്മൾ വഴിയായി മറ്റാരുടെയും ശരീരത്തെ നമ്മൾ മലിനപ്പെടുത്തരുത്. ನಾವು ಮುಖಾಂತರ ಬೇರೆಯವರ ಶರೀರವನ್ನು ನಾವು ಮಲಿನಪಡಿಸಬಾರದು, ಅಶುದ್ಧಿ ಮಾಡಬಾರದು. എന്റെ ശരീരത്തെ വിശുദ്ധീകരിക്കണമേ എന്ന് ഈശോയോട് പ്രാർത്ഥിച്ചേ. ಎಲ್ಲರೂ ಪ್ರಾರ್ಥಿಸಿರಿ, ಪ್ರಭುವೇ ನನ್ನ ಶರೀರವನ್ನು ಶುದ್ಧೀಕರಿಸಿರಿ ಅಂತ. ಹಾಲೆಲೂಯಾ. ಕರೀರಿ, ಕರೀರಿ. ಯೇಸುವೇ, 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 ನಿಮ್ಮ ಪರಿಶುದ್ಧ ರಕ್ತದಿಂದ ನಮ್ಮನ್ನು ಶುದ್ಧೀಕರಿಸಿರಿ, ತೊಳೆಯಿರಿ. ಯೇಸುವೇ, ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಸ್ವರ ಎತ್ತಿ ಕರೆಯಿರಿ. ಯೇಸುವೇ, ಪವಿತ್ರಾತ್ಮರೇ, ಶಕ್ತಿ ನೀಡಿರಿ, ನನ್ನನ್ನು ಶುದ್ಧೀಕರಿಸಿರಿ, ಅಭಿಷೇಕ ಮಾಡಿರಿ, ಪವಿತ್ರ ರಕ್ತದಿಂದ ತೊಳೆಯಿರಿ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೇ, 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 ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೇ, ಹಾಲೆಲೂಯಾ, 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 ಹಾಲೆಲೂಯಾ. വിവിധങ്ങളായ രോഗത്തിൽ ക്ലേശിക്കുന്നവർക്ക് വേണ്ടി പ്രാർത്ഥിക്കുന്നു. ಅನೇಕ ರೀತಿಯ ರೋಗಗಳಲ್ಲಿ, ರೋಗದ ಮುಖಾಂತರ ವೇದನೆ ಪಡುವ, ಕಷ್ಟಪಡುವವರಿಗಾಗಿ ಪ್ರಾರ್ಥಿಸುತ್ತಿದ್ದೇನೆ. നട്ടെല്ലിന് വേദന അനുഭവിക്കുന്നവർക്ക് വേണ്ടി പ്രാർത്ഥിക്കുന്നു. ಬೆನ್ನೆಲುಬಿಗೆ ವೇದನೆ ಅನುಭವ ಪಡುವವರಿಗಾಗಿ ಪ್ರಾರ್ಥಿಸುತ್ತಿದ್ದೇವೆ. എല്ലുകൾക്ക് ക്ഷതം അനുഭവിക്കുന്ന വ്യക്തികൾക്ക് വേണ്ടി പ്രാർത്ഥിക്കുന്നു. ಎಲುಬುಗಳಿಗೆ ಬಲ ಕಡಿಮೆ ಆಗುವುದು ಅಂತವರಿಗಾಗಿ ಪ್ರಾರ್ಥಿಸುತ್ತಿದ್ದೇವೆ. ഞരമ്പിന്റെ രോഗങ്ങളുള്ളവർ ക്ലേശിക്കുന്നവർക്ക് വേണ്ടി പ്രാർത്ഥിക്കുന്നു. ನರ ರೋಗಕ್ಕಾಗಿ ಪ್ರಾರ್ಥಿಸುತ್ತಿದ್ದೇವೆ. കാലുകൾക്ക് ബലക്ഷയം ഉള്ളവർക്ക് വേണ്ടി പ്രാർത്ഥിക്കുന്നു. ಕಾಲುಗಳಿಗೆ ಬಲ ಕಡಿಮೆ ಆಗುವುದು ಅಂತಹ ವೇದನೆಯಲ್ಲಿ, ರೋಗದಲ್ಲಿ ಅನುಭವಿಸರಿಗಾಗಿ ಪ್ರಾರ್ಥಿಸುತ್ತಿದ್ದೇನೆ. ആസ്മ രോഗമുള്ളവർക്ക് വേണ്ടി പ്രാർത്ഥിക്കുന്നു. ಆಸ್ಮಾ ರೋಗಿಗಳಿಗಾಗಿ ಪ್ರಾರ್ಥಿಸುತ್ತಿದ್ದೇನೆ. ശക്തമായ തലവേദനയുള്ളവർക്ക് വേണ്ടി പ്രാർത്ഥിക്കുന്നു. ತುಂಬಾ ತಲೆನೋವು ಅನುಭವ ಪಡುವವರಿಗಾಗಿ ಪ್ರಾರ್ಥಿಸುತ್ತಿದ್ದೇವೆ. അനേക നാളുകളായി വിവിധ ആശുപത്രികളിൽ പോയിട്ട് രോഗത്തിൽ നിന്ന് സൗഖ്യം കിട്ടാത്തവർക്ക് വേണ്ടി യേശുവിന്റെ നാമത്തിൽ ഇപ്പോൾ സൗഖ്യത്തിന് വേണ്ടി പ്രാർത്ഥിക്കുന്നു. ಅನೇಕ ಕಾಲಗಳಿಂದ ಆಸ್ಪತ್ರೆಗಳಲ್ಲಿ ಅಲೆದು ಔಷಧಿಗಳನ್ನು ಸೇವಿಸಿ ಗುಣವಾಗದಂತ ಎಲ್ಲ ರೋಗಿಗಳಿಗಾಗಿಯೂ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ. യേശുവിനെ ഒന്ന് വിളിച്ചപേക്ഷിച്ചേ. ಎಲ್ಲರೂ ಕರೆಯಿರಿ ಯೇಸುವಿನ ನಾಮವನ್ನು. ಯೇಸುವೇ, ഈശോ നമ്മളെ
ಕರೆಯಿರಿ ಪ್ರಿಯರೇ, ಗಟ್ಟಿಯಾಗಿ ಕರೆಯಿರಿ, ಬಾಯಿ ತೆರೆದು ಕರೆಯಿರಿ. ರೋಗಿಗಳು ಗುಣ ಹೊಂದುವಂತಹ ಸಮಯ, ನಿನ್ನ ಕಷ್ಟಗಳು ನೀಗುವಂತಹ ಸಮಯ, ದುಷ್ಟ ಶಕ್ತಿಗಳು ಬಿಟ್ಟು ಹೋಗುವಂತಹ ಸಮಯ. ಕರೆಯಿರಿ ಯೇಸುವಿನ ನಾಮ, ಉನ್ನತ ನಾಮವನ್ನು ಕರೆಯಿರಿ ಪ್ರಿಯರೇ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೇ, 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 ಯೇಸುವೇ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೇ, ಯೇಸುವೇ, ಯೇಸುವೇ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಚಪ್ಪಾಳೆ ಹಿಡಿದುಕೊಂಡು ದೇವರನ್ನು ಆರಾಧಿಸುವ ಪ್ರಿಯರೇ. ಯೇಸುವೇ, ಯೇಸುವೇ. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸುತ್ತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನಂಬಿದರೆ ನಡೆಯದ ಅದ್ಭುತವಿಲ್ಲ. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸುತ್ತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನಂಬಿದರೆ ನಡೆಯದ ಅದ್ಭುತವಿಲ್ಲ. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಗುವುದು, ತಟ್ಟಿದರೆ ತೆರೆಯುವುದು. ಎಲ್ಲರೂ ಸರಿ. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಗುವುದು, ತಟ್ಟಿದರೆ ತೆರೆಯುವುದು, ಮುಚ್ಚಲ್ಪಟ್ಟ ಬಾಗಿಲು. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನಂಬಿದರೆ ನಡೆಯದ ಅದ್ಭುತವಿಲ್ಲ. ಅಬ್ರಹಾಮನು ದೇವರಲ್ಲಿ ನಂಬಿಕೆ ಇದ್ದಾಗ ಪಾರಂಪರ್ಯ ಬಂಧನವೆಲ್ಲ ಮುರಿದೋಯಿತು. ಅಬ್ರಹಾಮನು ದೇವರಲ್ಲಿ ನಂಬಿಕೆ ಇದ್ದಾಗ ಪಾರಂಪರ್ಯ ಬಂಧನವೆಲ್ಲ ಮುರಿದೋಯಿತು. ಇಸ್ರಾಯೇಲ್ ಮಕ್ಕಳು ಆರ್ಭಟಿಸಿ ಆರಾಧಿಸಿದಾಗ ಜೆರಿಕೋ ಕೋಟೆಯು ಮುರಿದು ಬಿತ್ತು. ಇಸ್ರಾಯೇಲ್ ಮಕ್ಕಳು ಆರ್ಭಟಿಸಿ ಆರಾಧಿಸಿದಾಗ ಜೆರಿಕೋ ಕೋಟೆಯು ಮುರಿದು ಬಿತ್ತು. ಕೇಳಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು, ಮುಚ್ಚಲ್ಪಟ್ಟ ಬಾಗಿಲು. ಕೇಳಿದರೆ ದೊರೆಯುವುದು, ಹುಡುಕಿದರೆ ಸಿಗುವುದು, ತಟ್ಟಿದರೆ ತೆರೆಯುವುದು, ಮುಚ್ಚಲ್ಪಟ್ಟ ಬಾಗಿಲು. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನಂಬಿದರೆ ನಡೆಯದ ಅದ್ಭುತವಿಲ್ಲ. ಅನ್ನ ಕಣ್ಣೀರಿಂದ ಪ್ರಾರ್ಥಿಸಲು ಸಾಮುವೇಲ್ ಬಾಲಕನನ್ನು ಕೊಟ್ಟನು ದೇವ. ಅನ್ನ ಕಣ್ಣೀರಿಂದ ಪ್ರಾರ್ಥಿಸಲು ಸಾಮುವೇಲನ ಬಾಲಕನನ್ನು ಕೊಟ್ಟನು ಅಯ್ಯ. ಎಲೀಷನ ಶಿಷ್ಯನ ಸಾಲಭಾರವ ಎಣ್ಣೆಯಿಂದ ತೀರಿಸಿದ ಯೆಹೋವ ದೇವ. ಎಲೀಷನ ಶಿಷ್ಯನ ಸಾಲಭಾರವ ಎಣ್ಣೆಯಿಂದ ತೀರಿಸಿದ ಯೆಹೋವ ದೇವ. ಕೇಳಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು, ಮುಚ್ಚಲ್ಪಟ್ಟ ಬಾಗಿಲು. ಕೇಳಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು, ಮುಚ್ಚಲ್ಪಟ್ಟ ಬಾಗಿಲು. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ,
ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನಂಬಿದರೆ ನಡೆಯದ ಅದ್ಭುತವಿಲ್ಲ, ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನಂಬಿದರೆ ನಡೆಯದ ಅದ್ಭುತವಿಲ್ಲ. ಹಲ್ಲೆಲೂಯಾ 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 ಹಲ್ಲೆಲೂಯಾ. പരിശുദ്ധ കുർബാനയുടെ ആശീർവാദം സ്വീകരിക്കുവാനായി നമുക്ക് മുട്ടുകുത്തി നിൽക്കാം. ಪರಮಪ್ರಸಾದದ ಆಶೀರ್ವಾದಕ್ಕಾಗಿ ಸಾಧ್ಯವಾಗುವವರು ಎಲ್ಲರೂ ಮೊಣಕಾಲಲ್ಲಿ ನಿಂತುಕೊಳ್ಳಿ. ദൈവം ഇന്നേ ദിവസം ചൊരിഞ്ഞ എല്ലാ അനുഗ്രഹങ്ങളെയും ഓർത്ത് നമുക്ക് നന്ദി പറയാം. ದೇವರು ಇಂದಿನ ದಿನ ಸುರಿಸಿದ ಎಲ್ಲ ಅನುಗ್ರಹಗಳಿಗಾಗಿ ಕೃತಜ್ಞತೆಯನ್ನು ಹೇಳುವ. പ്രിയപ്പെട്ടവരെ, ദൈവം നമുക്ക് നൽകുന്ന അനുഗ്രഹങ്ങൾ നമ്മൾ സാക്ഷ്യപ്പെടുത്തുവാൻ മറന്നു പോകരുത്. ಪ್ರಿಯರೇ, ದೇವರು ಕೊಡುವ ಅನುಗ್ರಹಗಳನ್ನು ನಾವು ಸಾಕ್ಷ್ಯ ಹೇಳಲು ಹಿಂದೆ ಸರಿಯಬಾರದು. നമ്മൾ സാക്ഷ്യപ്പെടുത്തുന്ന വഴിയായി നമ്മുടെ വിശ്വാസവും മറ്റുള്ളവരുടെ വിശ്വാസവുമാണ് വർദ്ധിക്കുന്നത്. ನಾವು ಇತರರ ಮುಂದೆ ಸಾಕ್ಷ್ಯಗಳನ್ನು ಹೇಳುವಾಗ ನಮ್ಮ ವಿಶ್ವಾಸವೂ ಹೆಚ್ಚಲ್ಪಡುತ್ತದೆ, ಇತರರ ವಿಶ್ವಾಸವು ಹೆಚ್ಚು ಆಳವಾಗಿ ಹೆಚ್ಚಿಸಲ್ಪಡುತ್ತದೆ. ഈശോ നമ്മുടെ ജീവിതത്തിലേക്ക് ചൊരിയുന്ന അനുഗ്രഹങ്ങളെല്ലാം യേശുവിന്റെ നാമത്തിലാണ് നമ്മൾ സാക്ഷ്യപ്പെടുത്തേണ്ടത്. ನಾವು ಯೇಸು ಸುರಿಸುವಂತ ಎಲ್ಲ ಅನುಗ್ರಹಗಳನ್ನು ಯೇಸುವಿನ ನಾಮ ಮಹಿಮೆಗಾಗಿ ಸಮರ್ಪಿಸುವಂತದ್ದು. പ്രിയപ്പെട്ടവരെ, സ്പോണ്ടിലോസിസിന്റെ ബുദ്ധിമുട്ട് അനുഭവപ്പെടുന്ന ഒരു വ്യക്തിയെ കർത്താവ് ഇപ്പോൾ സ്പർശിക്കുന്നുണ്ട്. ಸ್ಪಾಂಡಿಲೋಸ್ ಅಂತ ಈ ರೋಗದಲ್ಲಿ ವೇದನಿಸುವ ಒಬ್ಬ ವ್ಯಕ್ತಿಯನ್ನು ಯೇಸು ಮುಟ್ಟುತ್ತಿದ್ದಾರೆ. എല്ലാവരും കരങ്ങൾ ഉയർത്തി സ്തുതിച്ച് പ്രാർത്ഥിച്ചേ. ನಮ್ಮೆಲ್ಲರೂ ಸ್ತುತಿಸಿ ಪ್ರಾರ್ಥಿಸಿರಿ. ಯೇಸುವೇ ಕರೆಯಿರಿ, ಯೇಸುವೇ ಕರೆಯಿರಿ, ಯೇಸುವೇ ರೋಗಿಗಳಾದವರು ಕರೆಯಿರಿ, ದುಃಖಿಸುವವರು ಕರೆಯಿರಿ, ವೇದನಿಸುವವರು ಕರೆಯಿರಿ. ಸಾಧ್ಯವಿಲ್ಲವೆಂದು ಹೇಳಿದ್ದು ನಿಮ್ಮ ಪ್ರಭು ದೇವರಿಗೆ ಎಲ್ಲವೂ ಸಾಧ್ಯ. ಪ್ರಿಯರೇ, ಕರೆಯಿರಿ ಆತನ ನಾಮ, ಉನ್ನತ ನಾಮ, ಅದ್ಭುತ ನಾಮ. ಯೇಸುವೇ, ಯೇಸುವೇ, ಯೇಸುವೇ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೇ, ಯೇಸುವೇ, ಯೇಸುವೇ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. Hallelujah, hallelujah, hallelujah. Yeshuve, Yeshuve, Yeshuve. Hallelujah, 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 hallelujah. Hallelujah, hallelujah, hallelujah. Sacrament most holy, oh sacrament divine, all praise and all thanksgiving be every moment thine. O sacrament most holy, O sacrament divine, all praise and all thanksgiving be every moment thine. ಗಟ್ಟಿ ಚಪ್ಪಾಳೆ ತಟ್ಟುತ್ತಾ ದೇವರನ್ನು ಸ್ತುತಿಸೋಣ. ಗಟ್ಟಿ ಚಪ್ಪಾಳೆಯೊಂದಿಗೆ ಪ್ರಿಯರೇ. പ്രിയപ്പെട്ടവരെ, ഇന്നത്തെ ശുശ്രൂഷയിൽ പങ്കെടുത്ത നിങ്ങളെല്ലാവരോടും നന്ദി പറയുകയാണ്. ಪ್ರಿಯರೇ, ಇಂದಿನ ಶುಶ್ರೂಷೆಯಲ್ಲಿ ಪಾಲ್ಗೊಂಡಂತ ನಿಮಗೆಲ್ಲರಿಗೂ ಗುರುಗಳು ಪ್ರತ್ಯೇಕವಾದ ಕೃತಜ್ಞತೆಗಳು.